ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಅತ್ಯಂತ ಖುಷಿಯಿಂದ ಸಂತೋಷದಿಂದ ನಮ್ಮ ಸಮಾಜ ಬದಲಾವಣೆ ಆಗ್ತಾ ಇದೆ, ಬದಲಾವಣೆ ಅಂತ ನಮ್ಮ ಸಮಾಜ ಹೋಗ್ತಾ ಇದೆ ಅನ್ನುವಂತಹ ಒಂದು ಖುಷಿಯಿಂದ ಇವತ್ತಿನ ಒಂದು ಕಾರ್ಯಕ್ರಮ. ಜೊತೆಗೆ ನಮ್ಮ ತುಳುನಾಡಿನ ಮಣ್ಣಿನ ಸತ್ವ, ನಮ್ಮ ತುಳುನಾಡಿನ ಜಾನಪದ ಕ್ರೀಡೆ ಕಂಬಳ ನಾಟ್ ಓನ್ಲಿ ತುಳುನಾಡು ಕರಾವಳಿ ಭಾಗ ಬಿಟ್ಟು ಕೂಡ ಪಕ್ಕದ ಸಿಲಿಕಾನ್ ಸಿಟಿ, ಸಿಲಿಕಾನ್ ನಗರ ಬೆಂಗಳೂರು ರಾಜಧಾನಿ ಕೂಡ ಕಾಲಿಟ್ಟಿದ್ದು ಮಾತ್ರ ಅಲ್ಲ, ಅಲ್ಲಿ ಅಬ್ಬರಿಸಿ ಭರ್ಜರಿ ಯಶಸ್ಸನ್ನು ಕೂಡ ದಾಖಲಿಸಿದೆ. ಚಾರಿತ್ರಿಕವಾಗಿರುವಂತಹ ಹೆಸರು, ಚಾರಿತ್ರಿಕವಾಗಿರುವಂತಹ ಗೆಲುವು, ಐತಿಹಾಸಿಕವಾಗಿರುವಂತಹ ಯಶಸ್ಸು ಬೆಂಗಳೂರು ಕಂಬಳಕ್ಕೆ ಸಿಕ್ಕಿದೆ. ಬಹಳಷ್ಟು ಅತ್ಯಂತ ಸಂಭ್ರಮ ಸಡಗರ ವಿಜೃಂಭಣೆಯಿಂದ ಬೆಂಗಳೂರಿನಲ್ಲಿ ಕಂಬಳ ನಡೆದಿತ್ತು. ತಾವೆಲ್ಲರೂ ಕೂಡ ಕಂಬಳವನ್ನ ನೋಡಿದ್ದೀರಾ, ಪ್ರಶಂಸಿಸಿದ್ದೀರಾ. ಜೊತೆಗೆ ಈ ಒಂದು ಯಶಸ್ಸಿನ ಕಂಬಳದ ಬಗ್ಗೆ ಬಹಳಷ್ಟು ಜನರು ಪ್ರಶಂಸೆಯ ಮಾತುಗಳನ್ನು ಆಡಿದ್ದೀರಾ. ಬೆಂಗಳೂರು ಕಂಬಳ ಬಹಳಷ್ಟು ಪ್ರಥಮಗಳಿಗೆ ಸಾಕ್ಷಿಯಾಗಿತ್ತು. ಬೆಂಗಳೂರು ಕಂಬಳ ಬಹಳಷ್ಟು ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿತ್ತು. ಅಂಥದ್ದೇ ಒಂದು ಇತಿಹಾಸ ನಿರ್ಮಾಣ ಮಾಡಿರುವಂತಹ ಕತೆ, ಅಂಥದ್ದೇ ಒಂದು ರೋಚಕವಾಗಿರುವಂತಹ ಬದಲಾವಣೆ ತಂದಂತಹ ಕಥೆಯು ಕೂಡ ಬೆಂಗಳೂರು ಕಂಬಳದಲ್ಲಿ ನಡೆದಿತ್ತು. ಬಹಳಷ್ಟು ಜನರಿಗೆ ಈ ಒಂದು ವಿಚಾರ ಗೊತ್ತಿರಲಿಲ್ಲ. ಆದರೆ ಇಂತಹ ಒಂದು ಬದಲಾವಣೆಯನ್ನು ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದರ ಹಿಂದೆ ನಮ್ಮ ಮಂಗಳೂರಿನ ಹೆಮ್ಮೆಯ ಖ್ಯಾತ ವಕೀಲರು ಕೂಡ ಶ್ರಮವನ್ನ ಪಟ್ಟಿದ್ದಾರೆ. ಎಲ್ಲಿ ತನಕ ಅಂತ ಬಂದಾಗ ಕಂಬಳ ಜಾನಪದ ಕ್ರೀಡೆ, ನಮ್ಮ ಮಣ್ಣಿನ ಸತ್ವ ನಾವು ಹೇಳ್ತೀವಿ, ಇದರ ಬಗ್ಗೆ ಮಾತಾಡ್ತೀವಿ. ಆದರೆ ಕಂಬಳ ಅನ್ನುವಂಥದ್ದು ಪ್ರತಿ ಬಾರಿಯೂ ಕೂಡ ಒಂದು ವರ್ಗಕ್ಕೆ ಸೀಮಿತ ಆಗಿದೆ, ಅಥವಾ ಹಣವುಳ್ಳವರು ಇದ್ದವರು ಮಾತ್ರ ಕಂಬಳವನ್ನ ಮಾಡಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಇದೆಲ್ಲವನ್ನು ಕೂಡ ಉಲ್ಟಾ ಮಾಡಿರುವಂಥದ್ದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಕಂಬಳ. ಅಲ್ಲಿ ಹೊಸ ಇತಿಹಾಸ ನಿರ್ಮಾಣ ಆಗುತ್ತೆ. ಇಡೀ ಇತಿಹಾಸದಲ್ಲೇ, ಕಂಬಳ ಇತಿಹಾಸದಲ್ಲೇ ಪ್ರಥಮವಾಗಿರುವಂತಹ ಒಂದು ದಾಖಲೆ ಬರೆಯುತ್ತೆ. ಅದೇನು ಅಂತ ಬಂದಾಗ ನಮ್ಮ ಹೆಮ್ಮೆಯೂ ಕೂಡ ಹೌದು. ಯಾಕಂದ್ರೆ ನಮ್ಮ ಮಣ್ಣಿನ ಮಕ್ಕಳು, ನಮ್ಮ ಹೆಮ್ಮೆಯ ಮಕ್ಕಳು, ಮಲೆಕುಡಿಯ ಮಕ್ಕಳ ಬಗ್ಗೆ ತಾವೆಲ್ಲರೂ ಕೂಡ ಕೇಳಿದ್ದೀರಾ. ಈ ಮಲೆಕುಡಿಯರ ಕೋಣಗಳು ಬೆಂಗಳೂರು ಕಂಬಳದಲ್ಲಿ ಭಾಗವಹಿಸಿದ್ದು ಮಾತ್ರ ಅಲ್ಲ, ಪ್ರಥಮ ಸ್ಥಾನವನ್ನ ಪಡೆದು ಚಿನ್ನವನ್ನ ಗೆದ್ದಿರುವಂತಹ ಹೆಮ್ಮೆಯ ಕೋಣಗಳಾಗಿ ನಮ್ಮ ಸಮಾಜಕ್ಕೆ ಮುನ್ನುಡಿಯನ್ನ ಬರೆದಿರುವಂತಹ ರೋಚಕವಾಗಿರುವಂತಹ ಕಥೆಯನ್ನ ಇಟ್ಕೊಂಡು ನಿಮ್ಮ ಮುಂದೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾನು ಬಂದಿದ್ದೇನೆ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಈ ಒಂದು ಬದಲಾವಣೆ ಬಂದಿದೆ ಅಂತ ಬಂದಾಗ ಖುಷಿಯಿಂದ ಸಂಭ್ರಮಿಸಬೇಕು. ಹಾಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಕಂಬಳದಲ್ಲಿ ಚಿನ್ನ ಗೆದ್ದ ಮಲೆಕುಡಿಯರ ಕೋಣಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಬಂಗಾಡಿ ಪರಮೇಲೆ ಮಹಾರಾಜ ಕರೆಕ್ಟ್ ರಾಜ ಕರೆಕ್ಟ್ ಮಾಡ ಆನಂದ ಹಾಕಲು ನಾವೆಲ್ಲ ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಮಹಾರಾಜ ಕರೆತ ಬಂಗಾಡಿ ಪರಮೇಲು ನಾರಾಯಣ ಮಲ್ಲ ಕುಡಿಯರ್ನಲ್ಲಿಗೆ ಮಲೆಕುಡಿಯರ ಬಗ್ಗೆ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಅವರು ನಮ್ಮವರು, ನಮ್ಮ ಮಣ್ಣಿನ ಮಕ್ಕಳು, ನಮ್ಮ ಹೆಮ್ಮೆಯ ತುಳುವ ಮಣ್ಣಿನ ಮಕ್ಕಳು. ಆದರೆ ಅವರಾಯ್ತು, ಅವರ ಸಮಾಜ ಆಯ್ತು, ಅವರ ಜೀವನ ಆಯ್ತು, ಅದೇ ರೀತಿ ಇರ್ತಾರೆ. ಆದರೆ ಹೊರಗಿನ ಸಮಾಜಕ್ಕೆ, ಜಗತ್ತಿಗೆ ಅವರು ಬರುವಂಥದ್ದು ಬಹಳಷ್ಟು ಕಡಿಮೆ. ಯಾಕಂದ್ರೆ ಹಿಂದೆ ಬಂದಂತಹ ರೀತಿ ಆ ರೀತಿ ಇತ್ತು. ಆದರೆ ಅದು ಬದಲಾವಣೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಬ್ಬ ವಕೀಲರು ತೆಗೆದುಕೊಂಡಿರುವಂತಹ, ಜನಪರ ವಕೀಲರು ತೆಗೆದುಕೊಂಡಿರುವಂತಹ ಒಂದು ದಿಟ್ಟ ನಿರ್ಧಾರ, ಆ ನಿರ್ಧಾರ ಈ ಒಂದು ಬದಲಾವಣೆಗೆ, ಈ ಒಂದು ಕ್ರಾಂತಿಕಾರಿಯಾಗಿರುವಂತಹ ಹೆಜ್ಜೆಗೆ ಕಾರಣವಾಗುತ್ತೆ. ಅಷ್ಟೇ ಕೂಡ ಭಾಗವಹಿಸಿದ್ದು ಮಾತ್ರ ಅಲ್ಲ, ಇಂತಹ ಒಂದು ಪ್ರತಿಷ್ಠಿತವಾಗಿರುವಂತಹ ಕಂಬಳದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನ, ಪ್ರಶಸ್ತಿಯನ್ನು ಕೂಡ ಗೆಲ್ಲುತ್ತೆ ಅಂತ ಬಂದಾಗ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ವಿಚಾರ. ಜೊತೆಗೆ ಆ ಇತಿಹಾಸ ನಿರ್ಮಾಣ ಮಾಡಿರುವಂತಹ ಒಂದು ಕತೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಬೆಂಗಳೂರು ಕಂಬಳದಲ್ಲಿ ಗಮನ ಸೆಳೆದ ಮಲೆಕುಡಿಯರ ಕೋಣಗಳು. ಚಿನ್ನ ಗೆದ್ದ ತಳ ಸಮುದಾಯದ ಮಲೆಕುಡಿಯರ ಕೋಣಗಳು ಇತಿಹಾಸದಲ್ಲೇ ಸಾಧಿಸಿದ್ದು ಕೋಣಗಳು ಮಾತ್ರ ಅಲ್ಲ, ಕೋಣಗಳೊಂದಿಗೆ ಮಲೆಕುಡಿಯರ ಪ್ರೀತಿ, ವಿಶ್ವಾಸ, ನಂಬಿಕೆಗಳು ಗೆದ್ದ ಕತೆ. ಇದೇ ಮೊದಲ ಬಾರಿಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕರಾವಳಿಯ ಗ್ರಾಮೀಣ ಕ್ರೀಡೆಯಾದ ಕಂಬಳ ನೆರವೇರಿದೆ. ಕರಾವಳಿಗರು ಸೇರಿದಂತೆ ಲಕ್ಷಾಂತರ ಮಂದಿ ಕಂಬಳ ವೀಕ್ಷಿಸಿ ಖುಷಿಪಟ್ಟಿದ್ದಾರೆ. ಕಂಬಳದಲ್ಲಿ ಕೋಣಗಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು, ವಿವಿಧ ವಿಭಾಗಗಳಲ್ಲಿ ಬಹುಮಾನ ಗಳಿಸುವ ಮೂಲಕ ಕೋಣಗಳು ಮಾಲೀಕರ ಗೌರವ ಹೆಚ್ಚುವಂತೆ ಮಾಡಿವೆ. ಬೆಂಗಳೂರಿನಲ್ಲಿ ನಡೆದ ಕಂಬಳದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ದಿಡುಪೆ ಪರಂಬೇರಿನ ನಾರಾಯಣ ಮಲೆಕುಡಿಯ ಅವರ ಕೋಣಗಳು ನೇಗಿಲು ಹಿರಿಯ ವಿಭಾಗದಲ್ಲಿ ಪ್ರಥಮ ಬಹುಮಾನ ಪಡೆಯುವ ಮೂಲಕ ಹೊಸ ಇತಿಹಾಸ ನಿರ್ಮಾಣವಾಗಿದೆ.
ನೇಗಿಲು ಹಿರಿಯ ವಿಭಾಗ ಬೆಳ್ತಂಗಡಿ ನಾರಾಯಣ ಮಲೆಕುಡಿಯ ಕೋನುಗಳಿಗೆ ಪ್ರಥಮ ಸ್ಥಾನ. ರೋಚಕ ಫೈನಲ್ನಲ್ಲಿ ಮಹಾರಾಜ ಕರಿಯಲ್ಲಿ ನಾರಾಯಣ ಮಲೆಕುಡಿಯ ಕೋನುಗಳಿಗೆ ಜಯ. ಮಹಾರಾಜ ಕರೆತ ಬಂಗಾಳಿ ಪರಂಬೇಲು ನಾರಾಯಣ ಮಲೆಕುಡಿಯರಲ್ಲಿ ಸಾವಿರಾರು ಜನರ ಜಯ ಘೋಷದ ನಡುವೆ ಪಾರಂಬೇರಿನ ಗುಂಡ ಮತ್ತು ಬಿಳಿಯೂರು ದಾಸ ಮಹಾರಾಜ ಕರಿಯಲ್ಲಿ ಜಯಗಳಿಸಿದ್ವು. ಧನಂಜಯ ಗೌಡ ಸರಪಾಡಿ ಕೋನುಗಳನ್ನು ಓಡಿಸಿದ್ರು. ಬೋಳದಗುತ್ತು ಮತ್ತು ನಾರಾಯಣ ಮಲೆಕುಡಿಯರ ಕೋನಗಳು ಸೆಮಿಫೈನಲ್ ತಲುಪಿದ್ವು. ನಾರಾಯಣ ಮಲೆಕುಡಿಯ ಅವರ ಕೋನಗಳು ಗೆದ್ದು ಫೈನಲ್ ತಲುಪಿದ್ವು. ನಂತರ ರೋಚಕ ಫೈನಲ್ನಲ್ಲಿ ಮಹಾರಾಜ ಕರಿಯಲ್ಲಿ ಪರಂಬೇರು ನಾರಾಯಣ ಮಲೆಕುಡಿ ಅವರ ಕೋನಗಳು ಮಹಾರಾಜ ಕರಿಯಲ್ಲಿ ಓಡಿ ಫೈನಲ್ ಗೆದ್ದಿತು. ಒಂದು ಲಕ್ಷ ನಗದು, 16 ಗ್ರಾಂ ಚಿನ್ನ ಮತ್ತು ಟ್ರೋಫಿ ಗೆದ್ದ ನಾರಾಯಣ ಮಲೆಕುಡಿಯ ಕೋಣ. ಅಂತಿಮ ಸುತ್ತಿನಲ್ಲಿ ಗೆದ್ದ ನಾರಾಯಣ ಮಲೆಕುಡಿ ಅವರ ಕೋಣ 1 ಲಕ್ಷ ನಗದು, 16 ಗ್ರಾಂ ಚಿನ್ನ ಮತ್ತು ಟ್ರೋಫಿ ಗೆದ್ದಿದೆ. ಭಾನುವಾರ ಸಂಜೆ 4:30ಕ್ಕೆ ಬಹುಮಾನ ವಿತರಣೆ ನಡೆಯಿತು. ಬೆಂಗಳೂರು ಕಂಬಳ ಸಮಿತಿ ಅಧ್ಯಕ್ಷ ಅಶೋಕ್ ಕುಮಾರ್ ರೈ ಸಹಿತ ವಿವಿಧ ಗಣ್ಯರು ಬಹುಮಾನ ವಿತರಿಸಿದರು. ಬೆಂಗಳೂರು ಕಂಬಳದಲ್ಲಿ ಅಂತಿಮ ಸುತ್ತಿಗೆ ತಲುಪಿ ಗೆಲುವು ಸಾಧಿಸಿದ ಕೋನಗಳೊಂದಿಗೆ ಪ್ರೀತಿ, ವಿಶ್ವಾಸ, ನಂಬಿಕೆಗಳು ಗೆದ್ವು. ಸಾಧಿಸಿದ್ದು ಕೋನಗಳು ಮಾತ್ರ ಅಲ್ಲ, ತಳ ಸಮುದಾಯದಿಂದ ಬಂದ ಮಲೆಕುಡಿಯ ಸಮುದಾಯದ ಹೆಸರು ಆಗಿತ್ತು. ಮಲೆಕುಡಿಯರ ಕೋಣ ಮಲೆಕುಡಿಯರ ಹೆಸರಿನಲ್ಲೇ ಬೆಂಗಳೂರು ಕಂಬಳದಲ್ಲಿ ಓಡಲೇಬೇಕೆಂದು ಪಣತೊಟ್ಟ ಜನಪರ ವಕೀಲ. ಮಲೆಕುಡಿಯ ಸಮುದಾಯದ ಕೋಣ ಮಲೆಕುಡಿಯರ ಹೆಸರಿನಲ್ಲೇ ಬೆಂಗಳೂರು ಕಂಬಳದಲ್ಲಿ ಓಡಲೇಬೇಕೆಂದು ಪಣತೊಟ್ಟವರು ಮಂಗಳೂರಿನ ಜನಪರ ವಕೀಲ ದಿನೇಶ್ ಹೆಗಡೆ ಉಳೆಪಾಡಿ. ಇತ್ತೀಚೆಗಷ್ಟೇ ಬಂಗಾಡಿ ಪಾರಂಬೇರಿಗೆ ಭೇಟಿ ನೀಡಿದ್ದ ಅವರು ಕೋಣಗಳನ್ನು ನೋಡಿ ಬೆಂಗಳೂರು ಕಂಬಳದಲ್ಲಿ ಪಾಲು ಪಡೆಯಲೇಬೇಕೆಂದು ಪಣತೊಟ್ಟು ಬೆಂಗಳೂರಿಗೆ ಕಳುಹಿಸುವ ವ್ಯವಸ್ಥೆ ಮಾಡಿದ್ದು ಮಾತ್ರವಲ್ಲ, ಕಂಬಳ ಮುಗಿಯುವವರೆಗೂ ಜೊತೆಗೆ ಇದ್ರು. ಕೊನೆಗೂ ವಿಶ್ವಾಸ, ಪ್ರೀತಿ ಗೆದ್ದಿತು. ಪ್ರಾಯೋಜಕತ್ವ ನೀಡಿ ಮಲೆಕುಡಿಯರ ಹೆಸರನ್ನ ರಾಜ್ಯ ವ್ಯಾಪ್ತಿ ಕೇಳಿಸುವಂತೆ ಮಾಡಿದ ವಕೀಲ. ಪ್ರಶಸ್ತಿ ಬಂದ 1 ಲಕ್ಷ ರೂಪಾಯಿ 2 ಪವನ್ ಚಿನ್ನವನ್ನ ಗೆದ್ದವರಿಗೆ ನೀಡಿದ ದಿನೇಶ್ ಹೆಗಡೆ. ಮಲೆಕುಡಿಯರ ಕೋಣಗಳು ಫೈನಲ್ ಗೆದ್ದು ರಾಜ್ಯ ಮಟ್ಟದ ಕಂಬಳದಲ್ಲಿ ಮತ್ತೊಮ್ಮೆ ಮಲೆಕುಡಿಯರ ಕೋಣವನ್ನ ಮಲೆಕುಡಿಯರ ಹೆಸರಿನಲ್ಲೇ ಓಡಿಸಿ ಸಮುದಾಯದ ಹೆಸರನ್ನ ಮತ್ತೊಮ್ಮೆ ರಾಜ್ಯ ವ್ಯಾಪ್ತಿ ಕೇಳಿಸುವಂತೆ ಮಾಡಿದ್ರು ದಿನೇಶ್ ಹೆಗಡೆ ಉಳೆಪಾಡಿ. ಸಹಕಾರ ನೀಡಿದ ಪಾರಂಬೇರು ನಾರಾಯಣ ಮಲೆಕುಡಿಯರಿಗೂ ಕಂಬಳದ ಜೊತೆಯಾದ ಸಂಬಂಧಿಗಳಿಗೂ ಪ್ರಾಯೋಜಕತ್ವ ನೀಡಿ ಮಲೆಕುಡಿಯರ ಹೆಸರನ್ನ ರಾಜ್ಯವ್ಯಾಪಿ ಕೇಳಿಸುವಂತೆ ವಕೀಲ ದಿನೇಶ್ ಹೆಗ್ಡೆ ಉಳೆಪಾಡಿ ಮಾಡಿದ್ದು ಇದೊಂದು ಮಾದರಿ ಕಾರ್ಯವಾಗಿದೆ. ಒಂದು ಮಾತ ನಮ್ಮ ಪೆರ್ಮೆ ಕನಪುನಂಚಿನ ಪೆರ್ಮೆ ಪಟ್ಟಣಂಚಿನ ಈ ಒಂಜಿ ಸೇವೆ ನಿಜವಾದ್ಲ ಬಾರಿ ಪೊರ್ಲುದ ಒಂಜಿ ಕೆಲಸ ಮಲ್ದಿನಾರ್ ಬೇತೆ ಏರ್ಲತ್ತಿ ಅನೇಕರಿಂದ ಪುದರ್ ಪುನಂದಿತ್ತೆ ನಮ್ಮ ಊರ್ದ ನಮ್ಮ ಜನಪರವಾಯಿನಂಚಿನ ವಕೀಲರು ದಿನೇಶ್ ಹೆಗ್ಡೆ ಉಳಿಪಾಡಿ ಆಯ್ತು. ಒಟ್ಟಿಗೆ ಪೆರ್ಮೆದ ಒಂಜಿ ಈ ರಡ್ ನಮ್ಮ ಕಂಬಳ ಗಿಡೈನಂಚಿನ ಈ ರಡ್ ವಿಚಾರಡ ನಮ್ಮ ಪಾತೆರ್ನಾಗ ನಮ್ಮ ದುಂಬುಗೆ ಈ ಸಾಧಕಿಯರ್ ಲೆಂಕಲೊಟ್ಟಿಗೆ ಇನ್ನಿತ ಕಾರ್ಯಕ್ರಮ ಅಕ್ಲಿನ ಆತ್ಮೀಯನಂಚಿನ ಸ್ವಾಗತ ಮಂತಲ್ಲ. ಬಿಫೋರ್ ದಟ್ ಏನು ಕೆಲವು ವಿಚಾರನ ಪಾತೆರ ಇನ್ನಿತ ಕಾರ್ಯಕ್ರಮದ ಅಪರಾಗ ಈ ಒಂದು ಕಂಬಳದ ವಿಚಾರವಾಗಿ ನಾವು ಮಾತಾಡಿದಾಗ ಬಹಳಷ್ಟು ವಿಚಾರಗಳಲ್ಲಿ ನಾವು ಕಂಬಳದ ಬಗ್ಗೆ ನಾವು ಮಾತಾಡ್ತೀವಿ. ಅಂದ್ರೆ ಕಂಬಳ ಇದ್ದವರಿಗೆ ಅಥವಾ ಉಳ್ಳವರಿಗೆ ಅಥವಾ ಕಂಬಳ ಅಂತ ಬಂದಾಗ ಬಹಳಷ್ಟು ಲಕ್ಷ ಖರ್ಚಾಗುತ್ತೆ, ಕೋಟಿ ಖರ್ಚಾಗುತ್ತೆ, ನೋ ಡೌಟ್ ಆ ಒಂದು ವಿಚಾರ. ಹೌದು, ನಾನು ಒಪ್ಕೊಳ್ತೀನಿ, ಇಲ್ಲ ಅಂತ ಹೇಳಲ್ಲ. ಆದರೆ ಇಂತಹ ಸಂದರ್ಭಗಳಲ್ಲಿ ಫಿನಾನ್ಷಿಯಲ್ ಸಪೋರ್ಟ್ ಯಾರು ಮಾಡ್ತಾರೆ, ಹಣ ಎಲ್ಲಿಂದ ಬರುತ್ತೆ, ಹೇಗೆ ಮಾಡ್ತಾರೆ ಅನ್ನೋಂಥ ವಿಚಾರಗಳ ನಡುವೆ ಈ ಒಂದು ಮಲೆಕುಡಿಯರ ಕೋಣವು ಕೂಡ ಗೆದ್ದಿದೆ ಅಂತ ಬಂದಾಗ ಇದರ ಹಿಂದಿರುವಂತಹ ಶಕ್ತಿಯು ಕೂಡ ತಾವು ಕೇಳ್ಕೊಂಡು ಬಂದ್ರಿ. ಜೊತೆಗೆ ಈ ಒಂದು ಕೋಣ ಏನಿದೆ, ಈ ಮಲೆಕುಡಿಯರ ನಾರಾಯಣ ಸರ್ ಅವರ ಕೋಣ ಬಹಳಷ್ಟು ಸ್ಪರ್ಧೆಗಳಲ್ಲಿ ಈ ಹಿಂದೆಯೂ ಕೂಡ ಭಾಗವಹಿಸ್ತಾ ಇತ್ತು, ಇಲ್ಲ ಅನ್ನುವಂಥದ್ದಿಲ್ಲ, ಭಾಗವಹಿಸ್ತಾ ಇತ್ತು ಪ್ರಥಮವಾಗಿ ಅಲ್ಲ. ಆದರೂ ಕೂಡ ಎಲ್ಲೂ ಕೂಡ ಇಂತಹ ಗಮನಾರ್ಹವಾಗಿರುವಂತಹ ಸಾಧನೆ ಮಾಡಿಲ್ಲ, ಎಲ್ಲೂ ಕೂಡ ಗೆದ್ದಿರಲಿಲ್ಲ. ಪ್ರಥಮವಾಗಿ ಗೆದ್ದಿರುವಂಥದ್ದು ಅದು ಕೂಡ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂಥ ಬೆಂಗಳೂರು ಕಂಬಳದಲ್ಲಿ. ಇದಕ್ಕೆ ಹೇಳುತ್ತೆ ದೈವೇಚ್ಛೆ ಅನ್ನುವಂಥದ್ದು, ಇದಕ್ಕೆ ಹೇಳುತ್ತೆ ಇತಿಹಾಸ ನಿರ್ಮಾಣ ಮಾಡುವಂಥದ್ದು, ಇದಕ್ಕೆ ಹೇಳುತ್ತೆ ಒಳ್ಳೆಯ ಮನಸ್ಸಿನವರು ಇದ್ದಾಗ, ಒಳ್ಳೆಯ ಮನಸ್ಸು ಇದೆ ಅಂತ ಬಂದಾಗ ಒಳ್ಳೆಯವರು ಅದಕ್ಕೆ ಸಹಾಯ ಮಾಡಲಿಕ್ಕೆ ಬರ್ತಾರೆ, ಜೊತೆಗೆ ಅಲ್ಲಿ ಇತಿಹಾಸ ನಿರ್ಮಾಣ ಆಗುತ್ತೆ ಅನ್ನೋದಕ್ಕೂ ಕೂಡ ಈ ಒಂದು ಕತೆ ಸಾಕ್ಷಿ ಆಗುತ್ತೆ. ಬಹಳಷ್ಟು ರೋಚಕವಾಗಿರುವಂತಹ ಕತೆ ಈ ಒಂದು ವಿಚಾರಗಳಲ್ಲಿ, ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ಕೋಣಗಳ ಕಥೆಯಲ್ಲಿ ಇದೆ. ಹಾಗಾಗಿ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಪ್ರಾರಂಭ ಮಾಡ್ತೀನಿ. ಎಂಕಲೊಟ್ಟಿಗೆ ಇನ್ನಿತ ಕಾರ್ಯಕ್ರಮದ ಉಪ್ಪುನಂಚಿನ ಅತಿಥಿ ನಕುಲು ಆತ್ಮೀಯವನಂಚಿನ ಸ್ವಾಗತ ಮಂತೊಂದುಲ್ಲೆ ಸುರುಕಾದ್ ಎಂಕಲ್ನ ಈ ಒಂಜಿ
ಸಾಧನೆಗೆ ಪ್ರಮುಖವಾಯಿನಂಚಿನ ಕಾರಣ ನೋ ಡೌಟ್ ಅತ್ಯಂತ ನಯ ವಿನಯತೆ ಸರಳತೆ ಆಯ್ನಂಚಿನ ವ್ಯಕ್ತಿ ನಮ್ಮ ಈ ಕೋಣದ ಯಜಮಾನರಾಯ್ನಂಚಿನ ನಾರಾಯಣ ಮಲೆಕುಡಿ ಸರ್ ಉಲ್ಲೇರ್ ಆತ್ಮೀಯವಾಯಿನಂಚಿನ ಸ್ವಾಗತ ಮಂತೊಂದುಲ್ಲೆ ಆತ್ಮೀಯವಾಯಿನಂಚಿನ ಸ್ವಾಗತ ಸರ್ ನಮಸ್ತೆ ಸುರುಕಾದ ಅಭಿನಂದನೆ ರೇಕ್ ಎಂಚೋಲರ್ ನಾರಾಯಣ ಸರ್ ದಯಪಡಗ ಗೊತ್ತು ನಮ್ಮೊಬ್ಬರ ಪಾತೆರು ಕೂಡ ಭಾರಿ ಕಮ್ಮಿ ಆಂಡಲ ಇರಿನಿ ಪಾತೆರೋಡು ಎಂಗಲ ಕಾರ್ಯಕ್ರಮ ಓಕೆ ಪಾತೆರೋಡು ಅವೇ ಜನಕೊಬ್ಬರ ಕಾತೊಂದುಲೆ ದಯಪಡಗ ಈ ಕಾರ್ಯಕ್ರಮ ಅಲ್ದಿನೇ ನಿಕ್ಲೆಗ್ ಇರೆಕ್ ಸ್ವಂಚ ಪುರೋಪನಾಗ ನಮ್ಮ ಮನಸ್ ಬಿಚ್ಚಿದ ಒಂದು ಪಾತೆರ್ಗ ಪರಪರಂಚಿನ ವಿಚಾರ ಐಕ್ ಬೋಡದ ನಾರಾಯಣ ಸರ್ ಇಂಕೊಲೊಟ್ಟಿಗೆ ನಿಂತ ಕಾರ್ಯಕ್ರಮ ಕುಡರ ಆತ್ಮೀಯವಂಚಿನ ಸ್ವಾಗತ ಅಂಡ್ ಅಭಿನಂದನೆ ಭಾರಿ ಖುಷಿ ಉಂಟು ಸರ್ ದಯಪಂಡಗ ಎಂಚ ದಿನೇಶ್ ಹೆಗ್ಡೆ ಸರ್ ಇರಗ ಸಪೋರ್ಟ್ ಕೊರಿಯಾರ ಇಲ್ಲ ಧೈರ್ಯ ದುಂಪೋಯ ಐಕ ಬೋಡದ ಈ ಒಂದು ಇತಿಹಾಸ ನಿರ್ಮಾಣ ಅಂಡ್ ಇಂಕ್ಲೆಗ್ ಒಂಜಿ ಪೆರ್ಮೆ ಕನ್ಪುನಂಚಿನ ವಿಚಾರ ಅಂಡ್ ಅವೇ ಥ್ಯಾಂಕ್ ಯು ಸರ್ ಆಯ್ತು ಒಟ್ಟಿಗೆ ಈ ಒಂಜಿ ಕೋಣನ ಬಾರಿ ಪೊರ್ಲುಡು ಗಿಡಾಯಿನ ಅಂಚಿನ ಕೋಣದ ಓಟಗಾರರೇ ಚಾಂಪಿಯನ್ ಓಟಗಾರರು ನೋ ಡೌಟ್ ದಯಪನ್ನಗ ಆ ಒಂಜಿ ಸಂದರ್ಭ ದಯಪನ್ನಗ ಪ್ರಥಮವಾದ ಆ ಒಂಜಿ ಸಾಧನೆ ಮಲ್ಪನಂಚಿನ ಸಂದರ್ಭ ಆ ಕರೆಕ್ಟ್ ಮಸ್ತ್ ಜನ ಸೇರಿದ್ರು ಲಕ್ಷಾಂತರ ಜನ ನಡುಟು ಆತ ಜನ ತೂಪುನಾಗ ಅಟ್ಲ ಕೇಂದ್ರೀಕೃತವಾಯಿನಂಚಿನ ಒಂಜಿ ವ್ಯಕ್ತಿ ಪನ್ನಗ ಒಂಜಿ ರಡ್ಡೆ ನಮ್ಮ ಕೋಣ ನೋ ಡೌಟ್ ಆ ಒಂಜಿ ವಿಚಾರ ಐತೊಟ್ಟಿಗೆ ಕಂಬಳ ಕೋಣದ ಓಟಗಾರರು ಅವು ಧನಂಜಯ ಗೌಡ ಸರಪಾಡಿ ಆರ್ ಎಂಕಲೊಟ್ಟಿಗೊಲ್ಲೆರು ನಿಜವಾಯಿನಂಚಿನ ಹೀರೋ ಒಂದೇ ಪನೊಲಿ ದಯಪನಗ ಆ ಒಂಜಿ ಮೈಂಡ್ ಸೆಟ್ ಆ ಒಂಜಿ ಯಾನು ವಿನ್ ಆವಡು ಅಥವಾ ಎನ್ನ ಈ ಒಂಜಿ ಸ್ಥಾನಮಾನಡೆ ಅನ್ನು ಉಂತಾವಡು ತೂವೋಡು ಪಂಪನಂಚಿನ ಒಂಜಿ ಹಠ ಚಲಟ್ ಬರಿ ಮಲ್ಲ ಮಟ್ಟಿಡ್ ಸೇವೆ ಮಲ್ತಿನಂಚಿನ ವ್ಯಕ್ತಿ ಧನಂಜಯ ಗೌಡ ಸರಪಾಡಿ ಅರೆನ ಆತ್ಮೀಯನಂಚಿನ ಸ್ವಾಗತ ಮಂತುಲ್ಲ ಆತ್ಮೀಯನಂಚಿನ ಸ್ವಾಗತ ಸರ್ ಅಂಡ್ ಇರೆಗ್ಲ ಅಭಿನಂದನೆ ಸರ್ ಥ್ಯಾಂಕ್ ಯು ಎಂಜೋಲರ್ ಧನಂಜಯ ಸರ್ ಆರಾಮ ಓಕೆ ಎರಡ ಮಸ್ತ್ ಪ್ರಶ್ನೆ ಉಂಡು ಕೇಂದ್ರ ನಾನು ದುಂಬಾಗ ದಯಪನಗ ಆ ಸಂದರ್ಭ ಆ ಒಂಜಿ ಟೈಮ್ ದಾದಿತ್ತು ಸೊ ಐಟೊಂಜಿ ರೋಚಕವಾಯಿನಂಚಿನ ಕ್ಷಣ ಅನ್ಪನಲ್ಲಿ ಆ ಫೈನಲ್ ಡಾಯಿನಂಚಿನ ವಿಚಾರ ಸೆಮಿಫೈನಲ್ ಡಾಯಿನಂಚಿನ ವಿಚಾರ ಐತ ಬಗ್ಗೆ ಕೇಂದ್ರ ಧನಂಜಯ ಸರ್ ಆತ್ಮೀಯವಂಚಿನ ಸ್ವಾಗತ ಸರ್ ಐತೊಟ್ಟಿಗೆ ಅಭಿನಂದನೆ ಅಲ್ಲ ಐತ ಒಟ್ಟಿಗೆ ಈ ಒಂಜಿ ಕಂಬಳ ಬೆಂಗಳೂರದ ಕಂಬಳ ಅಲ್ಪ ಮಸ್ತ್ ಭಾರಿ ಪೊರ್ಲುದ ಘಟನೆ ಪುರ ನಡೆದಿತ್ತು ಐತೊಟ್ಟಿಗೆ ಅಲ್ಪ ಆಯ್ನಂಚಿನ ನೈಜವಾಯಿನಂಚಿನ ಚಿತ್ರಣ ಅವೇತೋ ವಿಚಾರ ನಮ್ಮ ತುಳು ಜನಪದ ವಿದ್ವಾಂಸರು ಅಲ್ಪ ಆನ್ ದ ಸ್ಪಾಟ್ ಕೆ ಪೇಜ್ ಅವರ ಸರ್ ಇತ್ತೇರು ಐತ ಒಟ್ಟಿಗೆ ಮಸ್ತ್ ಜನ ಅಲ್ಪ ವಿನ್ನಾತೇರಿ ಇಜ್ಜಿಂದ ಬರ್ಪುಜಾಂಡ ಐತ ಒಟ್ಟಿಗೆ ಈ ಒಂಜಿ ಗೆಲುವುದಾದೊಂದು ಒಂದೊಂದು ಇತಿಹಾಸ ನಿರ್ಮಾಣ ಮಂತಿನಂಚಿನ ಒಂಜಿ ಗೆಲುವು ಆ ಗೆಲುವುದ ಬಗ್ಗೆ ಪಾತ್ರ ಎಂಕೊಲೊಟ್ಟಿಗೆ ನಿಂತ ಕಾರ್ಯಕ್ರಮ ತುಳು ಜಾನಪದ ವಿದ್ವಾಂಸರು ಕೆ ಪೇಜ್ ಅವರ ಸರ್ ಆತ್ಮೀಯವಂಚಿನ ಸ್ವಾಗತ ಸರ್ ನಮಸ್ತೆ ಸರ್ ನಮಸ್ತೆ ಐತೊಟ್ಟಿಗೆ ಎನಕರ್ನಿಂಚ ಪನ್ನಂಚಿನ ವ್ಯಕ್ತಿ ಈ ಒಂಜಿ ಬದಲಾವಣೆಗೆ ಪ್ರಮುಖವಾಯಿನಂಚಿನ ಕಾರಣ ದಯಪಣಗ ಬೆಂಗಳೂರದ ಕಂಬಳಡ್ ನಮ್ಮ ನಾರಾಯಣ ಸರ್ನ ಕೋಣ ಬಲಿಪೊಳೆಯ ಪಂಪುನಂಚಿನ ಒಂಜಿ ವಿಚಾರಡ್ ಕ್ರಾಂತಿಕಾರಿಯನಂಚಿನ ಬದಲಾವಣೆನ ಸಮಾಜ ತೂವೊಂದಿತ್ತುಗಳ ದಿತ್ತುನಂಚಿನ ವ್ಯಕ್ತಿ ಈ ದುಂಬರ್ಲ ನಮ್ಮ ತುಳುನಾಡು ಮಸ್ತ್ ಜನಪರವಾಯಿನಂಚಿನ ಕೆಲಸ ಮಲ್ತದೊಂದು ಸಾಧ್ಯ ಉಂಡಾಪನಗ ಸಾಧ್ಯ ಉಂಡು ಪಂದು ತೂಪಾಯಿನಂಚಿನ ವ್ಯಕ್ತಿ ಜನಪರವಾಯಿನಂಚಿನ ವಕೀಲರು ಏನರನ್ ಖಾಲಿ ವಕೀಲರು ಪನ್ಪುಜಿ ಖ್ಯಾತ ವಕೀಲರ್ಲ ಪನ್ಪುಜಿ ಜನಪರವಾಯಿನಂಚಿನ ವಕೀಲರು ದಿನೇಶ್ ಹೆಗ್ಡೆ ಉಳಿಪಾಡಿ ಸರ್ ಒನ್ಸ್ ಅಗೇನ್ ಈ ಒಂಜಿ ಪೊರ್ಲುದ ಕಾರ್ಯದ ಮೂಲಕ ನಮ್ಮ ತುಳುನಾಡದ ಜನಕ್ಲೆನ ಮನಸ್ಸಿನ ಪಿರೋರ ಗೆದ್ದಿದ್ದಾರೆ ಆತ್ಮೀಯವಂಚಿನ ಸ್ವಾಗತ ಸರ್ ಗೌರವದ ಆತ್ಮೀಯವಂಚಿನ ಸ್ವಾಗತ ಥ್ಯಾಂಕ್ ಯು ಸೊ ಮಚ್ ಅಂಡ್ ಅಭಿನಂದನೆ ಇರಗ್ಲ ಕಂಗ್ರಾಟ್ಸ್ ಈರ ವಿನ್ ಆತೀನಿ ಓಕೆ ದಿನೇಶ್ ಹೆಗ್ಡೆ ಉಳಿಪಾಡಿ ಸರ್ ಯಾಪಣಗ ಸಮಾಜ ಕಟ್ಟುನಂಚಿನ ಕೆಲಸ ನಮ್ಮ ಪ್ರಾಮಾಣಿಕವಾದ ಮಲ್ತ ಪನ್ನಗ ದೇವರು ನಮ್ಮ ಕೈ ಉಡುಪಿಸಿರ ನಂಬಿಕೆ ಬುಕ ಆ ಒಂಜಿ ವಿಚಾರ ಈ ಒಂಜಿ ಕಂಬಳದ ಕರೆಕ್ಟ್ ಆತನು ನೋ ಡೌಟ್ ಅಂಚೊಪ್ಪನಾಗ ಯಾನಂಜಿ ಸುರುಕಾದ ಮಸ್ತ್ ಕಾಲ್ ಬರೋದುಂಟು ಕಾಲ್ ಪುರ ದೆತ್ತುನ ಬಿಫೋರ್ ದಟ್ ನಿಕಲ ಕಾಲ್ಗ್ಲ ಅವಕಾಶ ಉಂಡು ಪಾತೆರ್ಗ ಐತೊಟ್ಟಿಗೆ ಅನ್ನ ನಾರಾಯಣ ಸರ್ ಸುರುಕಾದಕ್ಕೇನ್ವ ಸರ್ ಈ ಒಂಜಿ ಗೆಲುವು ಈ ಒಂಜಿ ಇತಿಹಾಸ ನಿರ್ಮಾಣವಾಯಿನಂಚಿನ ಕ್ಷಣ ದಾದ ಪಂಪರ್ ಸರ್ ಏತು ಖುಷಿ ಉಂಟು ಸರ್ ಭಾರಿ ಗುಂಪಂಡ ಭಾರಿ ಮಲ್ಲ ಖುಷಿ ಬೆಂಗಳೂರು ಕಂಬಳಡು ಭಾಗವಹಿಸವಿನವೇ ಮಲ್ಲ ಖುಷಿ ಅಂಡ ಭಾರಿ ದೂರ ನಡಪುನ ಕಂಬಳ అయితే ಎಂಗ್ಲು ಪೋಪನ ಅಲ್ಪ ಭಾಗವಹಿಸಾರ ಸಾಧ್ಯ ಉಂಡ ಪನ್ಪನ ವಿಚಾರ ಭಾರಿ ಮಸ್ತ್ ಇತ್ತು ಅಂಡ ಅಲ್ಪ ಭಾಗವಹಿಸ ಬುಕ್ಕ ಎಂಕ್ಲೆ ಆಯ್ತ ಅಲ್ಪದ ಅನುಭವ ಪೂರ ಎಂಕ್ಲೆ ಭಾರಿ ಖುಷಿ ಓಕೆ ಖಂಡಿತ ಏತು ಖುಷಿ ಅಂಡ್ ಸರ್ ವಿನ್ನ ಆಯ್ತು ಬುಕ್ಕ ವಿನ್ನ ಏನಾಯ್ತು ಬುಕ್ಕ ಎಂಕ್ಲೆ ಅವು ಕುಸಿತ ವಿಷಯ ಪನ್ಪುನ ಅಂಚಿನ ಒಂಜಿ ಅಲ್ವ ಪಾತೆರ್ ನಂಚಿನವೇ ಒಂಜಿ ಒಂದು ಇಜ್ಜಾನು ಬಾಯಿ ಬಾಂದ್ರು ಅಲ್ಲದೆ ಆತನು ಅಲ್ಪ ಏನಿದ ತರ ಬೆಂಗಳೂರು ಕಂಬಳಗ ಪೋಪುನಂಚಿನ ಐಡಿಯಾ ಇತ್ತನ ಸರ್ ಐಡಿಯಾ ಇತ್ತು ಪಂಡ ಅಲ್ಪದ ಪಂಡ ಜನಕ್ಲು ಪಾತೆರ್ನ ಅಲ್ಪ ಪಂಡ ಅಲ್ಪದ ವಾತಾವರಣದ ಬಗ್ಗೆ ಜನಕ್ಲೆ ಒಂಚೂರು ಭಯಂಕರ ಪೋಡಿಗೆ ಇತ್ತು ಪಂಡ ಎಂಕ್ಲು ಬೋದು ಅಲ್ಪ ನೋಡ್ಕೊಂಡದಂದರೆ ಜನ ಎರ್ಲೇನು ದೂರ ಹೊಡೆದುಕೊಂಡು ಪೋಪುನ ಪಂಡ ಅಲ್ಪದ ಹವಾಮಾನ ಬುಕ್ಕ ಅಲ್ಪದ ಫುಡ್ಡು ಕೊರಂದ ಸರಿ ಆಪುಂಡ ಇಜ್ಜ ಒಂದು ಪೂರ ಭಾರಿ
ಒಂಚೂರು ಪೋಡಿಗೆ ಇತ್ತು ಖಂಡಿತ ಆ ಒಂದು ವಿಚಾರ ಪೋಡಿಗೆ ಇತ್ತು ಓಕೆ ನೆಡ್ತು ದುಂಬಾಗ ನಮ್ಮ ನಾರಾಯಣ್ ಸರ್ ನ ಏರುಕುಲು ದುಂಬುಲ ಪಾರ್ಟಿಸಿಪೇಟ್ ಮಲ್ತೊತ್ತು ಪ್ರತಿ ಕಂಬಳ ಪ್ರತಿ ಕಂಬಳ ಅಡ ವಿನ್ ಆಯ್ನಿ ಪನ್ನಾಗ ಒಂದು ಫಸ್ಟ್ ಡೇ ಸರ್ ಹೆಜ್ಜಿ ಪುರ ಕಂಬಳ ಕೆಲವು ಕಂಬಳ ಪುರ ವಿನ್ ಆತನು ವಿನ್ ಆದಿತ್ತು ಓಕೆ ಗಮನಾರ್ಹ ಸಾಧನೆ ಮಾಡ್ತೀನಿ ಈ ಒಂಜಿ ಕಂಬಳ ನಿಜವಾದ ಆತೆ ಈರು ಬೆಂಗಳೂರಿಗೆ ಪೋಪನ ಐಡಿಯಾ ಪೋಪನ ಇಜ್ಜ ಅವೇ ಸಮಯಕ್ಕೆ ಎಂಕಲ್ನ ಊರುಗು ಎಂಕಲ್ನ ಇಲ್ಲಡಿ ಪಂಡ ದಿನೇಶ್ ಹೆಗ್ಡೆ ಒಲಿಪಾಡಿ మీరు బయటికి వర్తిత్తేరు ಅಪ್ಪಾಗ ಅರೆ ಎಂಕ್ಲ ಮತ್ತೆ ನನ್ನ ಪೂರ ತೂದನ ಕಿರಿ ತಲ್ಪ ಎರ್ಲು ದೋಜಿಯ ಅನ್ನ ಅರೆ ಮಸ್ತ್ ಖುಷಿಯಂದು ನಿಕ್ಲು ಏರು ಕಟ್ಟದಾರೆ ಎರುಲ್ಲ ತಾಂದು ಅಪ್ಪಂಡ ಕಂಬ್ಲಾಗ ಎಂಗ್ಲು ನಿಪ್ಪುವ ಪ್ರತಿ ಕಂಬಳ ಎಂಗ್ಲು ಜಿಲ್ಲೆ ಪೂರ ಕಂಬಳ ಆಪನು ಪೋಪ ಬೆಂಗಳೂರು ಕಂಬಳ ಬಾರಿ ಜೋಡು ಆ ಒಂದೊಂದು ನಿಕ್ಲು ಬೆಂಗಳೂರಿಗೆ ಹೋಗ್ಬಿಚಾರ ಇಜ್ಜಿ ಸರ್ ಎಂಗ್ಲು ಭಾರಿ ದೂರದ ಸಾದಿ ನೆಕ್ ಪೂರ ಪೋಪುನ ಐಡಿಯಾದಲ್ಲ ಮಲ್ದೀಜ ಅಂತ ಪಂಡ ಎಂಕ್ಲು ಪಾತರಿ ನಿತ್ತಿಲ್ಲ ಬೇರೆ ಎಂಕ್ಲು ಪಂಡ ಮಲ್ದೀಜದಲ್ಲ ಐಕ್ ಆರೆ ಒಂಜಿ ಎಂಕ್ಲಿಗೆ ಐಡಿಯಾ ಪೂರ ಮಲ್ದು ಕೊರಿಯರು ಪೋಡೆ ನಿಕ್ಲೆಗ್ ವ್ಯವಸ್ಥೆ ಹೆಂಚಿನ ಅಲ್ಪದ ಐನ್ ಪೂರ ಏನು ನಿಕ್ಲೆಗ್ ಒಂದು ಮಲ್ತು ಕೊಪ್ಪೆ ಪೋಪುನ ವ್ಯವಸ್ಥೆ ಮುಖ ಅಲ್ಪ ಒಂಜಿ ಪಾವು ಎರ್ಲೆ ಕಟ್ಟೋರ್ದಂಡ ಒಂಜಿ ಟೆಂಟ್ ಬಾರ್ದು ಕಟ್ಟಣ ವ್ಯವಸ್ಥೆ ಪೂರ ಇಪ್ಪು ಅವು ಪೂರ ವ್ಯವಸ್ಥೆ ಅಲ್ಪ ಉಂಡು ನಿಕ್ಲು ದಾಲ ಪೋಟಿ ಮೋಡ್ಸಿ ಖಂಡಿತ ಆದಲ್ಲ ನಿಕ್ಲು ಬರೋಡು ಅಲ್ಪ ಒಂಜಿ ಭಾಗವಹಿಸೋಡು ಅಂದ್ಬಿಟ್ಟು ಆಟ ನಿಕ್ಲು ದಿಂಜ ಮಸ್ತ್ ಅರ್ನ ಪ್ರೋತ್ಸಾಹ ಸಪೋರ್ಟ್ ಮಾಡ್ತಾರೆ ನೋಡೋಣ ಒಂಜಿ ವಿಚಾರ ಅಂಚೊಪ್ಪನಾಗ ಬೆಂಗಳೂರು ಕಂಬಳಾಗ ಪೋಡು ಪಂಪಂಚಿನ ಒಂಜಿ ಅರ್ಧ ಮನಸ್ಸು ಪೋಡುದ ಆಸೆ ಪೋಪುನಿ ಎಂಚಾಬ ಕಲ್ಪದ ಕತೆ ಎಂಚಾಬ ಪಂಪಂಚಿನ ವಿಚಾರ ದೆಬಡ ಬೆಂಗಳೂರು ದೆಬಡ ನಮ್ಮ ಮುಲ್ಪ ನಮ್ಮ ಊರುಡು ಕಂಬಳ ಪ್ರಮಂತ ಅಂತ ಪೋಂದಿತ್ತ ನಾವು ಒಂಜಿ ಬೆಂಗಳೂರಿಗೆ ಪೋನಾಗ ಎಂಚೋಪು ಪಂಪಂಚಿನ ಒಂಜಿ ವಿಚಾರ ಏತ್ ಏರ್ಲೆನ್ ಸಾಂಗದಾರ ಸರ್ ಇರು ಸಾಧಾರಣ 40 ವರ್ಷ 35 ವರ್ಷ 40 ವರ್ಷ ದಿಂಚಿಗೆ ದಿಂಜಾಯಿರು ಸಾಂಗ್ ಉಂಡು ದಿಂಜಾಯಿರು ಅವು ಮಾತಾಯಿರುಲ ಆ ಕಂಬ್ಲಾಡ್ ಗಿಡಪರ ಆಪುಜಾವು ಪಂಡ ಕೆಲವು ಪಾಳುವ ಕೆಲವು ಪಾರಂದ ಇಪ್ಪುವ ಮುಂಚೆ ಅಂತ ಇಪ್ಪುನು ಏರು ಕಟ್ಟರು ಅಂದ ಸಾಧಾರಣ ಏರು ಕಟ್ಟದು ಇಪ್ಪು ಎಂಕ್ಲು 40 ವರ್ಷ ನಾಗ ಸಾಧಾರಣ ಏರು ಕಟ್ಟರು ಓಕೆ ಅಂಡ್ ರಿಯಲ್ ಚಾಂಪಿಯನ್ ಎಂಕುಲೊಟ್ಟಿಗೆ ಧನಂಜಯ ಗೌಡ ಸರ್ ಉಳ್ಳೇರು ದಯಪನಾಗ ಎರು ಗಿಡ ತಿನ್ನಾರು ಕಂಬಳದ ಓಟಗಾರರು ಎಂಚ ನಮ್ಮ ಎರುಕ್ಲೆಗ್ ಕ್ರೆಡಿಟ್ ಕೊರ್ಪನ ಕಂಬಳಡ್ ಐತ ಒಟ್ಟಿಗೆ ಅವೆನ್ ಕುನಪ್ಪುನಂಚಿನ ಅವೆನ್ ಗಿಡಪ್ಪುನಂಚಿನ ಜಾಕಿ ದಾದ ಪನ್ಪತುಲೆದು ಅಂಚೊಪ್ಪನ ಧನಂಜಯ ಗೌಡ್ರ ಎಂಕಲೊಟ್ಟಿಗುಲೇರು ಗಟ್ಟಿ ಮುಟ್ಟಾಯಿನಂಚಿನ ಜವನಿ ಸುರುಕಾದ ಇರ್ನ ಏಜೈತೆ ಸರ್ 31 ಓಕೆ ಎಂಚಾನ್ ಸರ್ ಬೊರಡಿದ ಒಂಜಿ ನಮ್ಮ ಬೆಂಗಳೂರು ಕಂಬಳ ಮಸ್ತ್ ಕಂಬಳ ತೂತಾರೆ ಅಂಡ್ ಗಿಡತ್ತದಾರ್ ಅತೆ ಮೂಡಿದ ಬೆಂಗಳೂರು ಕಂಬಳ ಇರಿಗೆ ಎಕ್ಸ್ಪೀರಿಯನ್ಸ್ ಎಂಚಾನ್ ಸರ್ ಬೆಂಗಳೂರು ಕಂಬಳ ಮಸ್ತ್ ಖುಷಿ ಅಣ್ಣ ಬೆಂಗಳೂರು ಕಂಬಳ ಉಂಡು ಅಣ್ಣ ಖುಷಿ ತೋಲೆಜ್ಜಿ ಅಣ್ಣ ಮೆಡ್ಲಾನು ಬೈಂದಿಕ್ಕ ಇಂಕ್ಲಿಗೆ ಅವು ಪಾತ್ರೆನೆ ಸಾಧ್ಯ ನೆನತೆಜ್ಜಿ ಮೆಡ್ಲ ಆಪುನು ಆದೆತ್ತು ಮೆಡ್ಲ ಆವಡು ಪಣಪಣ ಆತೆ ಇಂಕ ಭಯಂಕರ ಒಂದಿತ್ತು ಎನ್ನೊಟ್ಟಿ ಇತ್ತನಾಗ್ಲ ಹೊಣ ಇಂತ ಈ ಮೆಡ್ಲ ಮನ್ಪೊಡಿ ದಾಣೆ ಅಣ್ಣಲ ಅವು ಎಂಚನ್ಲ ಅವು ಎಂಜಿ ಫೈನಲ್ ಪೊಗ್ಗಾವಡೆ ಪಣಪಣ ಇಂಕ ಬೆರಿ ಬೊಟ್ಟು ಇಂಕೊಂಜನ ಪಣ ಇಂತೀರಿ ಇಂಗ್ಲ ಅಣ್ಣೇರಿ ಮಣಿಯನದಾರು ಉಮೇಶ್ ಅಣ್ಣೆ ಪಂಡದು ಅವ್ರು ಮಸ್ತ್ ಸಪೋರ್ಟ್ ಮಂತೀರಿ ಇಂಕ ಎಂಚನ್ಲ ಅವು ಎಂಜಿ ಫೈನಲ್ ಮನ್ಪೊಡಿ ನೀನು చెప్పిన ఆరేగల ఆసే ఎంకైల భారీ ఆసే నీకు దుమ్ముడుదంజి ఫైనల్ పోవడం భారీ ఆసే ఓకే ಇದು ಫೈನಲ್ ಗೆ ಹೋಗ್ತಾರೆ ಮಾತ್ರ ಮೆಡ್ಲ್ ಹಾಕಿದಾರೆ ಏತು ಖುಷಿ ಉಂಟು ಸರ್ ದಯಪಡಿಗೆ ಎನ್ನಂದಿಜಿಯರ ಎಂದಿನ ಇಜ್ಜಿ ಇನ್ ಪಂಪಾರ ಸಂಜಪ್ಪನಾಗ ಮೆಡ್ಲ್ ಹಾಕಿದಾರೆ ಫೈನಲ್ ಗೆ ಹೋಗ್ತಾರೆ ಅವಳ ಒಂದು ಇತಿಹಾಸ ನಿರ್ಮಾಣ ಮಂತಿನ ಬೆಂಗಳೂರು ಕಂಬಳ ಇದನ್ನ ಏತೆ ಕಂಬಳ ಆವಡ್ ಅಥವಾ ಬೆಂಗಳೂರು ಪಿರಾಲ ಕಂಬಳ ಆವಡ್ ಅಂಡ ಈ ಒಂಜಿ ಗೆಲುವು ಉಂಡತೆ ಎಪ್ಪಗ್ಲ ಟ್ರೇಡ್ ಮಾರ್ಕ್ ಅಂಡ್ ಟ್ರೆಂಡ್ ಸೆಟ್ ಗೊತ್ತಾನೆ ನೋ ಡೌಟ್ ಆ ಒಂಜಿ ವಿಚಾರ ಅಂಚೊಪ್ಪನಾಗ ಈರಿಗೆ ಏತು ಖುಷಿ ಉಂಟು ಸರ್ ಐಟಿ ಧನಂಜಯ ಗೌಡ ಸರ್ ನಲ್ಲ ಪುದರ್ ಉಂಟು ಮಸ್ತ್ ಖುಷಿ ಉಂಟು ಅದೇ ಇರಿ ಎಲ್ಲಿ ರೀತಿ ಸರ್ ಅಡ ಬೆಡಲ್ ಹಾಕ್ಯಾರ ದಾದ ಪಂಡ್ಪೇರು ಇರ್ನ ಒಂಜಿ ಸಪೋರ್ಟರ್ಸ್ ಇರ್ನ ಒಂಜಿ ಇಲ್ಲದ ಕುಲಾವಡ್ ಈ ಒಂಜಿ ಗೆಲುವುದ ಬಗ್ಗೆ ಮಸ್ತ್ ಖುಷಿ ಪಡೆಪೇರು ಒಳ್ಳೆ ಪಂಡ್ ಒಂಜಿ ಎಂಕ್ಲೆ ಪರಿಚಯ ಆಯ್ತು ಅನ್ನೋ ಅವನು ಮಾಂತ್ರಿಗಳು ಓಕೆ ಊರುಡ್ಲ ಗೊತ್ತಿತ್ತಿಜಿ ಯಾನು ಧನಂಜಯ ಗೌಡ ಸರಪಾಡಿಂದ ಏರೆಗ್ಲೆ ಗೊತ್ತಿಜ್ಜಿ ಆಲ್ರೆಡಿ ಸರಪಾಡಿ ಏರ್ಮಾಳ ಅಂದವಳು ಅಣ್ಣ ಏರ್ನ ಗೊತ್ತಿತ್ತಿಜಿ ಮಾಂತೆರ್ನೆಗ್ಲ ಕಾಲ್ ಮಂತಿಗೆ ಏನಂತೀರಿ ಅವ್ ಸರಪಾಡಿ ಏರು ಧನಂಜಯ ಗೌಡ್ರು ಊರುಡೂರು ಕಾಲ್ ಮಂತಿಗೆ
Okay. ಪಾಪನ ದಿಂಚೆ ಓಕೆ ಓಕೆ ಏತ್ ವರ್ಷದಿಂದ ಉಳ್ಳಾರ ನಾರಾಯಣ ಸರ್ ನೊಟ್ಟಿಗೆ ಇರು ನಾನು ಆಗ್ಲ ಪರಿಚಯ ಹೆಂಗೆ ಸುಮಾರು ವರ್ಷ ಉಂಟು ಪರಿಚಯ ಉಂಟು ಓಕೆ ದುಂಬುರ್ ದಿಚ್ಚಲ ಗಿಡ ತುಂತಾರ ಆಗ್ಲೇ ಅವು ಎಲ್ಲೇ ಡಿಪ್ಲೋಣೆ ನನಗೆ ಇರತ್ತ ಉಂಟು ಆಗ್ಲೇ ಎಲ್ಲಿ ಅಂಜಿರ್ ದಿಪ್ಲೋಣೆ ಹಿಂಗೆ ಫಸ್ಟ್ ಮೆಡ್ಲ ಮಂತ್ಕೋರ್ನೆ ಆಗ್ಲ ಬಂಗಾಡಿದ ಗುಂಡೆಲ ಬೊಲ್ಲೆದ ಬಲ್ಲ ಮಂಜ ಕಮ್ಮ ನಾಗಶೇಷ ಜೋಡುಕರ ಕಮ್ಮನಾಡು ನಾಯದಲ್ಲಿ ಒಬ್ಬರು ಫಸ್ಟ್ ಮೆಟ್ಲ ಆತ ಹಿಂಗೆ ಅಪಾಗ ಆತೆ ನಿಜವಾದ್ಲ ಎಸೊಂದು ಧನಂಜಯ ಸರ್ ನಿಜವಾದ್ಲ ಅರೆಗೆ ಪ್ರೌಡ್ ಫೀಲ್ ನೋ ಡೌಟ್ ಆಯ್ತು ಒಟ್ಟಿಗೆ ಎಂಕ್ಲೆಗ್ಲ ಪ್ರೌಡ್ ಫೀಲ್ ದಯಪನಗ ಈ ಒಂಜಿ ಸಂದರ್ಭ ಆ ಎರುಕ್ಲೇನು ಸರಿಯಾದ ಗಿಡತ್ತದ ಈ ಒಂಜಿ ಜಯನ್ ಕಾಂತ ಕೊಡ್ತೇವೆ ನಾರಾಯಣ ಸರ್ನ ಟೀಮ್ಗೆ ಆಯ್ತು ಒಟ್ಟಿಗೆ ಎಸ್ ಕೆ ಪೇಜವರ ಸರ್ ಎರಡನೇಕ್ಕೆ ನೋಡು ಈ ಒಂಜಿ ಗೆಲುವು ಈ ಒಂಜಿ ಸಾಧನೆ ಆಯ್ತಾ ದುಂಬ ಜ್ಞಾನ ದಿನೇಶ್ ಹೆಗ್ಡೆ ಪಾತ್ರ ತೂತಿನಾರ ಮಾತಾ ದಯಪನಗ ಅಂದು ವೀಕ್ಷಕರಿಗೆ ಮಾತ್ರೆಗಳು ಪನೋದಿತ್ರಿ ಇಂಚಿನ ಉಂಡೋದು ಓಕೆ ಸರ್ ಈ ಒಂಜಿ ಗೆಲುವು ಹಿರೇಗೆ ಸಮರ್ಪಿತ ಪನಗೆ ಈ ಬಾರಿ ಮಲ್ಲ ಮಠಡಿ ಒಂಜಿ ಮಾವುಡು ಪಂದ ಚಾಲೆಂಜ್ ಜೊತೊಂಡರ್ ಸೊ ದಟ್ಸ್ ವೈ ಸರ್ ಹ್ಯಾಟ್ಸ್ ಆಫ್ ಟು ಯು ಒನ್ಸ್ ಅಗೇನ್ ದಾದಪ್ಪನ್ ಪರ್ಸನ್ ಈ ಗೆಲುವು ಹೆಚ್ಚಿನ ಅಪ್ಪನ್ ಬಂದಾಗ ನೆತ್ತ ಆರಂಭ ಇದರ ಆರಂಭ ಏನಾಗಿತ್ತು ಅಂದ್ರೆ ನನ್ನ ಆರಂಭದಲ್ಲಿ ಅದರ ಚಿಂತನೆ ಇತ್ತು ಅಂದ್ರೆ ಇಲ್ಲೂ ಬದಲಾವಣೆ ಬೇಕು ಅನ್ನೋದು. ಓಕೆ ಯಾವಾಗ ನಾನು ಇವರ ಮನೆಗೆ ಹೋಗಿದ್ದೆ ನಾವು ಆ ಸಂದರ್ಭದಲ್ಲಿ ಅಲ್ಲಿಯವರೆಗೂ ಕೂಡ ನನಗೆ ಈ ಕಂಬಳ ಅಂದ್ರೆ ಏನು ಅದ್ರ ಅಂದ್ರೆ ಬೇರೆ ಗೊತ್ತು, ಇತಿಹಾಸ ಗೊತ್ತು, ವಿಚಾರಗೊಳ್ಳುತ್ತು. ಕಂಬಳದ ನೇರ ಬಾಗಿತ್ತು ನನ್ನಲ್ಲಿ ಇಲ್ಲ, ಇಲ್ಲವೇ ಇಲ್ಲ, ಗೊತ್ತೇ ಇಲ್ಲ. ಆದ್ರೆ ನಾವು ಅದೇ ಅನ್ಕೊಂಡ್ವಿ ಹೇಗೆ ದಿನೇಶ್ ಹೆಗ್ಡೆ ಅವರು ಇದಕ್ಕೆ ಎಂಟ್ರಿ ಕೊಟ್ರು ಅಂತಂದ್ರೆ ಕಂಬಳ ಎಲ್ಲಿಯ ದಿನೇಶ್ ಹೆಗ್ಡೆ ಅವರು ಅಂತ ಹೇಳಿ ಸಂಪರ್ಕ ಇಲ್ಲ. ನಾವೆಲ್ಲಾದ್ರೂ ಇದ್ರೆ ಒಂದು 2-3 ಕಡೆ ಹೋಗಿ ಬಂದಿದ್ದೆ ಹೊರತು ವರ್ಷ ಆದ್ರೆ ಮಕ್ಕಳಿಗಾಗಿ ತೋರಿಸಲಿಕ್ಕೆ ಹೋಗ್ತಾ ಇದೆ. ಆದ್ರೆ ನಮ್ಮ ಸ್ಥಳೀಯ ಸಂಸ್ಕೃತಿ ಏನಿದೆ ಅದನ್ನು ಪರಿಚಯಿಸ್ಲಿಕ್ಕೆ ಹೋಗ್ತಿದ್ದೆ ವಿನಃ ಯಾವತ್ತೂ ಕೂಡ ನಾನು ಭಾಗಿಯಾಗಿಲ್ಲ, ಅದ ಬೇರೆ ಓಡಿಸುವುದಿಲ್ಲ ನನ್ನ ಹೆಸರಲ್ಲಿ. ಮತ್ತೆ ಅದರ ಹಿಂದೆ ನನಗೆ ಹೆಸರು ಬರ್ಬೇಕಂತಲೂ ಇರ್ಲಿಲ್ಲ. ಅದು ಕೂಡ ಯಾವಾಗ ಇವರ ನನ್ನ ಮನೆಯಲ್ಲಿ ನಾನು ನೋಡಿದ್ರೆ ನನಗೆ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲಾ ಇತಿಹಾಸ ನನಗೆ ಮನಸ್ಸಿಗೆ ಬಂತು. ಮತ್ತೆ ಇವರು ಈ ಸಮಾಜದ ಹಿನ್ನೆಲೆಯಲ್ಲಿ ನಾನು ಹಿಂದೆ ಕೂಡ ಒಂದು ಬೇರೆ ಬೇರೆ ಕಡೆ ಹೋಗಿದ್ದ ಕಾರಣ ಈ ಒಂದು ಸ್ಥಾನಕ್ಕೆ ತರಬೇಕಂತ ಕೂಡ ಅಲ್ಲೇ ನನಗೆ ಈ ಕೋಣದ ಮೂಲಕ ಪರಿಚಯ ಬೇಕು. ಅದನ್ನ ನಾನು ಮತ್ತೆ ಹೇಳ್ತೇನೆ. ಆದ್ರೆ ಬಹಳ ಚರ್ಚೆ ಕೂಡ ನಾನು ಮಾಡಿದ್ದೆ. ಒಟ್ಟು ಈ ವಿನ್ ಆದಾಗ ನನಗೆ ನನ್ನನ್ನೇ ಮೈ ಮರೆತು ಬಿಟ್ಟೆ. ಎಷ್ಟು ಖುಷಿ ಆಯ್ತು ಅಂದ್ರೆ ಆ ಕೋಣ ಫೈನಲ್ಗೆ ಬರುವಾಗ ನನ್ನ ಮನಸ್ಸಲ್ಲಿ ಇಷ್ಟೇ ಇದ್ದದು, ಕೋಣಕ್ಕಿಂತ ನನ್ನ ಬದುಕಿನಲ್ಲಿ ಒಂದು ಸಮಾಜವನ್ನು ಎತ್ತರಕ್ಕೆ ತರಲಿಕ್ಕೆ ನನಗೆ ಒಂದು ಹಿರಿಯರ ಅವಕಾಶ ಕೊಟ್ಟರಲ್ಲ, ಅದು ನನಗೆ ಅವಕಾಶ ಬೇಕು. ನಾನು ಆ ಕೋಣವನ್ನು ನೋಡ್ಕೊಂಡು ಎಣಿಸಿದೆ, ಬೇರೆ ಏನಲ್ಲ. ನನಗೆ ಜಯ ಬೇಕು, ಸನ್ಮಾನ ಬೇಕು, ಯಾವತ್ತು ಎಣಿಸಲಿಲ್ಲ. ಈ ಇಡೀ ಒಂದು ಸಮಾಜವನ್ನು ವೃತ್ತಿಯಲ್ಲಿ ನಾನು ನೋಡಿದವ, ಈ ಜಾತೀಯತೆಯನ್ನು ನೋಡಿದವ, ಆ ಜಾತಿಯ ಏರುಪೇರನ್ನು ನೋಡಿದವ. ಈ ಜಾತಿಯ ಏರುಪೇರನ್ನ ಇದರ ಮೂಲಕ ನಾನು ಸಂದೇಶ ಕೊಡ್ಬೇಕು ನನಗೆ ಒಂದೇ ಉದ್ದೇಶ ಇತ್ತು, ಅದು ಸಾರ್ಥಕ ಆಯ್ತು ನಾನು ಹೇಳೋದು ಅಲ್ವಾ. ಎಷ್ಟು ಖುಷಿ ಇದೆ ಸರ್ ಆ ಒಂದು ಸಂದರ್ಭ. ಖಂಡಿತ ನನಗೆ ನನ್ನನ್ನು ನಾನು ಮರೆತು ಬಿಟ್ಟೆ. ಅಂದ್ರೆ ನಾವು ಯಾವುದೋ ಒಂದು ವಿಚಾರಗಳನ್ನು ಎಣಿಸ್ತೇವೆ, ಅದನ್ನು ಎಣಿಸಿದ್ದನ್ನು ಪ್ರಾಯೋಗಿಕವಾಗಿ ಮಾಡ್ಲಿಕ್ಕೆ ಹೋದಾಗ ಯಶಸ್ಸು ಎಷ್ಟು ಮಂದಿಗೆ ಸಿಗತ್ತೆ ಇಲ್ಲ. ಸತ್ಯ. ಇಲ್ಲಿ ನಾನು ಯಾವತ್ತು ಇಲ್ಲಿವರೆಗೆ ಅಂದ್ರೆ ಎಲ್ಲವೂ ಕೂಡ ಸುಸೂತ್ರವಾಗಿ ನಾನು ಏನ್ ಪ್ಲಾನ್ ಮಾಡಿದ್ದೇನ ಅದೇ ಪ್ರಕಾರ ಹೋಯ್ತು. ಅದು ಅಂತಿಮ ಹಂತ ತಲುಪಿತು. ಅಂತಿಮ ಅಲ್ಲಿ ರೀಚ್ ಆದಾಗ ನನ್ನ ಏನಿದೆ ಯಶಸ್ಸು ಅದು ಬಂತು ಅಂತ ಆಯ್ತು. ಇನ್ನು ಜಗತ್ತು ಖಂಡಿತ ನೋಡುತ್ತೆ ಅಂತ ಆಯ್ತು. ಆ ಬಳಿಕೆ ಅದು ಇವರಿಗೆಲ್ಲ ವಿಸ್ಮಯ. ನನಗೆ ಗೊತ್ತಿತ್ತು ಈ ರೀತಿ ಬರುತ್ತೆ, ಈ ರೀತಿ ಎಲ್ಲ ಆಗುತ್ತೆ. ಅಲ್ಲೂ ಕೂಡ ನನ್ನ ಹೆಸರು ಹೇಳಲಿಕ್ಕೆ ಹೋಗಿಲ್ಲ. ಫಸ್ಟ್ ಫೇಸ್ಬುಕ್ ಅಲ್ಲಿ ಜಸ್ಟ್ ಹಾಕಿದ್ದು ನಾರಾಯಣ ಮಲಿಕುಡಿ ಅವರ ಅಂತದ್ದು. ಆಗ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಇದರ ಹಿಂದೆ ನೀವಿದ್ದೀರಾ ಅಂತ. ಮೀಡಿಯಾ ಪರ್ಸನ್ ಅವರಾದ್ರು ಎಲ್ಲ ಬಂದು ಎಲ್ಲವರೆಗೂ ಕೂಡ ನಾನಿದ್ದೇನಂತ ಎಲ್ಲರೂ ಗೊತ್ತಿಲ್ಲ. ಇವರಲ್ಲಿ ಕೂಡ ನಾನು ಸ್ಪಷ್ಟವಾಗಿ ಹೇಳಿದೆ, ಎಲ್ಲೂ ಕೂಡ ನನ್ನ ಹೆಸರು ಹಾಕ್ಲೇಬಾರದು. ವಿನ್ ಆಗುವುದು ನೀವು, ಬರುವುದು ನೀವು. ನನಗಿರೋದು ಮಲೆಕುಡಿ ಅನ್ನೋ ಏನು ಸಮುದಾಯ ಇದೆ, ಸಮುದಾಯದಲ್ಲಿ ಅಕ್ಕರೆ ಎತ್ತಿ ತೋರಿಸ್ಬೇಕಂತ ನನ್ನ ಉದ್ದೇಶ ಅಂತ ಹೇಳಿದೆ ನಾನು. ಆ ಒಂದು ಕಾರಣ, ಬೇರೆ ಏನಿಲ್ಲ. ನನಗೆ ಅದು ಕೂಡ ಇದರಲ್ಲಿ ಬೇರೆ ಬೇರೆ ವಿಚಾರ ಇತ್ತು. ಫೈನಾನ್ಷಿಯಲ್ ಅದು ನಿಮ್ಗೆ ಯಾಕೆ ಖರ್ಚು ಮಾಡೋಣ, ನನ್ನ ಫ್ಯಾಮಿಲಿಗೆ ಕೊಡೋದು ಖರ್ಚು ನಿಮ್ಗೆ ಯಾಕೆ, ಅದನ್ನ ನಿಮ್ಗೆ ಅದೆಲ್ಲ ಬೇಡ ಅಲ್ಲ, ಅದು ನಿಮ್ಮ ಹೆಸರು ಬರ್ಬೇಕು, ಯಾಕೆ ಬೇಕು? ನಾನು ಕೇಳಿದ್ದೇನೆ ನಿಮ್ಮಲ್ಲಿ, ಅದೇ ಪ್ರಶ್ನೆಯನ್ನು ಹೇಳಿದೆ. ಅದು ಇಷ್ಟು ಇದಾಯ್ತು. ಮತ್ತೆ ಹಿನ್ನೆಲೆಯನ್ನು ನೋಡ್ಲಿಕ್ಕೆ ಹೋದ್ರೆ ಅದು ಯಾವಾಗ ಆರಂಭ ಇವ್ರನ್ನ ಅದ್ರ ಬಗ್ಗೆ ಸಿನಿಮಾನೇ ಮಾಡಬಹುದು. ಇವರನ್ನು ಮೆಚ್ಚಿಸುವಂಥದ್ದು, ಒಪ್ಪಿಸುವಂಥದ್ದು,
ಅದರ ಬಗ್ಗೆನೇ ಸಿನಿಮಾ ಅದು ಮತ್ತೆ ಕೇಳಿದ್ರೆ ನಾನು ಹೇಳಬಲ್ಲ. ಕರೆಕ್ಟ್ ಓಕೆ. ಜೊತೆಗೆ ಬರ್ತೇನೆ ಸರ್, ಮಾತಾಡ್ಬೇಕು, ಬಹಳಷ್ಟು ಕರೆಗಳು ಕೂಡ ಬರ್ತಾ ಇದೆ ಆಲ್ರೆಡಿ. ನಾನು ಕರೆಗಳನ್ನ ತೆಗೆದುಕೊಳ್ತೇನೆ ಬಿಫೋರ್ ದಟ್. ಎಸ್ ಸರ್, ಪೇಜ್ ಅವರ ಸರ್, ಈ ಒಂದು ವಿಚಾರ ತೂನಾಗ ಫಸ್ಟ್ ಟೈಮ್ ಕಡೆ ಕಂಬಳಾತಿನೇ ಖುಷಿ ಬೆಂಗಳೂರು ನಮಕ್ ಐತೊಟ್ಟಿಗೆ ಅವ್ರು ಮಸ್ತ್ ಪ್ರಥಮ ಪಂಪನಂಚಿನ ಆತಂದು ಐತು ಒಟ್ಟಿಗೆ ಒಂದು ಇತಿಹಾಸ ನಿರ್ಮಾಣ ಮಂಚಿನ ಈ ಒಂಜಿ ಘಟನೆ ದಾದಾ ಪಂಪನ ಸರ್ ಜುಲ್ಕಾದ ಇರೇಗ ಭಾರಿ ಖುಷಿ ಆತ ಇಂಕ್ಲ ಖುಷಿ ಪರ್ಸನಲ್ ಇಂಕ್ಲ ಫೋನ್ ಅಂತ ಬಂದರೆ ಈ ಒಂಜಿ ಘಟನೆ ಆತನ ನಿಂತಿದ್ದಾರೆ ವಿಚಾರ ಭಾರಿ ಖುಷಿ ಉಂಟು ದಾದಾ ಪಂಪ ಯಾನ್ ಕಮ್ಮಳಗ ಪೋಡ ಬರ್ಚ ಬಂದು ಯಾನ್ ಅಂತ ಅರ್ಥ ಮಾಡಿಸುತ್ತೆ ಗುರುಕಿರಣ್ ಸರ್ ನನ್ನ ಕಾಂಟ್ಯಾಕ್ಟ್ ಮಾಡ್ತಾ ಓದುತ್ತೆ ಇರ್ ಬಲ್ಲೆ ಈ ಟೀಮ್ ಪತ್ತೊಂಬಲ್ಲೆ ಎಡ್ಡೆ ಟೀಮ್ ಕನ್ಲೆ ಕಲ್ಚರಲ್ ಅದು ಈ ಕಲಟಿ ಪಾರ್ಟಿಸಿಪೇಟ್ ಮಾಡ್ಕೊಡು ಬಂಡೆ ಗುರುಕಿರಣ್ ಸರ್ ನೀವು ಪಾತಾರ ಐಕೆ ಯಾನ್ ಮಾಡ್ತಂದ್ ಬಂದು ನನ್ನ ಜೋಕ್ಲಿ ಪುರ ಸಟ್ ಮಾಡ್ತೆ ಕಾಲೇಜ್ ಜೋಕುಲು ಅಕ್ಲೆ ಪುರ ಸಟ್ ಮಾಡ್ತೆ ಅಕ್ಲೆ ತುಂಪ ಹೋದಾನಾಗ ಸುರುಟು ಎಂಕಲ್ಪ ದಾದಾನಂದಕ್ಕೆ ರಡ್ಡು ಜವಾಬ್ದಾರಿ ಒಂಜಿ ಕಲ್ಚರಲ್ ಸ್ಟೇಜ್ ಬುಕ್ ಸ್ವಲ್ಪ ಲೈವ್ ದಲ್ಪ ರಡ್ಡು ಕಡೆ ಇಟ್ಟೆ ಅಂಚ ಅದನ್ನಾಗ ಕಲ್ಚರಲ್ ಸ್ಟೇಜ್ ಏನ ಜವಾಬ್ದಾರಿ ಜೋಕುಲೊಟ್ಟಿಗೆ ಲೈವ್ ದಲ್ಪ ಈಗ ಕಂಬಳ ಅಂಚ ದೇಪಡೆ ಅಲ್ಪ ತುಯ್ಯಾರ ಜಾಗ ಕರೆಕ್ಟ್ ಆಗ್ತದೆ ದೇಪಂಡ ಲೈವ್ ದಲ್ಪ ಒಂದು ಬ್ಲಾಂಕ್ ಇರ್ತದೆ ಅಂಚ ಇರ್ಲು ಬೆಳಿಪುರಲು ಅದು ಕ್ಲಿಯರ್ ಯಾರು ಕೇಳುದು ಇತ್ತಿದಕ್ಕನೆ ನಾರಾಯಣ ಮಲಕುಡಿಯ ಪಂಪಿನ ಶಬ್ದ ಕೇಂದ್ರ ಹಿಂಗೆ ಆತರ ಗೊತ್ತೇಜಿ ಹಿಂಗೆ ಆದ್ರೆ ಗೊತ್ತೇಜಿ ನಾರಾಯಣ ಮಲೆಗುಡಿಯರ್ನ ಇರ್ಲಿಲ್ಲ ಅನ್ನೇ ಗೊತ್ತಿದ್ದಿ ನಾರಾಯಣ ನನ್ನ ಗುರ್ತಲ್ಲಜ್ಜಿ ಮಲೆಗುಡಿ ನಾರಾಯಣ ಮಲೆಗುಡಿ ಏರಾದ ಬಂದು ಎಕ್ಕಲ ಶುರು ಮಾಡ್ತೆ ಅವು ಶುರು ಹಿಡ್ದಿಂಚಿರ ಇರ ಕ್ವಾರ್ಟರ್ ಫೈನಲ್ ಹಿಡಿದು ಬರ್ತದೆ ಸೆಮಿಫೈನಲ್ ಬರ್ತದೆ ಓಕೆ ಇರ್ನ ಫೈನಲ್ ಬರ್ತಿನಟ್ಟಲ್ಲ ಯಾನ್ ಒಂಜುವಾರ ಸ್ಟೇಜ್ ಹಂಚಿಕೊಂಡಲ್ಲ ಯಾಕಂದ್ರೆ ಜೋಕುಂಡ ಬಂದು ಬೋಪಿನಿ ನಾನು ಅಲ್ಪ ಇತ್ತಿನ ಕಂಡ ಅವ್ರು ನಾರಾಯಣ ಮಲೆಗುಡಿಯರ್ನ ಇರ್ಲು ದಾದಾ ಅನ್ನೋದು ಪಂಟ್ರಲ್ಲಿ ಆತು ಅಭಿಮಾನ ನಾರಾಯಣ ಮಲೆಗುಡಿಯರ್ನ ಇರ್ಲು ದಾದಾ ಅನ್ನೋದು ಅವ್ರು ಸೆಮಿಗೆ ಭಕ್ತರು ಬಂದಾಗ ಒಂಜಿ ಲಾಕ್ ಅಜ್ಜಿಂಕ್ ಓ ದೇವರೇ ಅನ್ ಅಪ್ಪ ಎಂಕಾಲ ಅಪ್ಪ ಬಾರಿ ಮಲ್ಲ ಶ್ರೀಮಂತೆ ಅದು ಪುಂದಿದ್ದೆ ನಾರಾಯಣ ಮಲೆಗುಡಿಯರ್ ಬಾರಿ ಮಲ್ಲ ಶ್ರೀಮಂತೆ ದೇಪಂಡ ಒಂಜಿ ಎರ್ಲ ಕಾಂಕುರ ಏರು ಎಂಚಿನ ಅಂದ್ರೆ ನಂಗೆ ಸ್ಪಷ್ಟ ಗೊತ್ತು ನಂಗೆ ಆಯ್ತಾ ಪಿರೋ ಏದು ಬಂಗಂಡು ದಾದ ಎಂಚಿನ ಬಂಡದ ಅಂಚಿತ್ರ ನಾರಾಯಣ ಗುಡಿಯರ್ ಬಾರಿ ಮಲ್ಲ ಒಂಜಿ ಶ್ರೀಮಂತ ವರ್ಗದಾರ ತುಪ್ಪು ಪಂದು ಅರೆ ತುಯ್ಯರ್ ಎಕ್ಕಲೆ ಅಣ್ಣ ಸಭೆಟಿಗ್ಲಿ ಅರಡ ನೇರ ಪಾತೆ ರಾಯ್ಜಿಂಗೆ ಇನಿ ಸಾರಡ ಮುಖತ ಪಾತೇರಿ ಅಪ್ಪ ಬಂಡ ಇತ್ತಿನ ಸ್ಟುಡಿಯೋ ಬರ್ತಿ ಹೋಗ್ತಾರೆ ಮೂಲೆ ಪಾತೇರಿ ಗೊತ್ತು ಜಿಂಗ್ ಅವು ಫೈನಲ್ ಬರ್ತದೆ ಅವು ಇನಪಾಕಡು ಬಂದಾಗ ಒಂಜಿ ರೋಮಾಂಚನ ಆತನ ನಿತಿನ್ರೆ ಎಂಕ್ ಎನನೆ ಅನ್ನ ವಾದತ್ತು ಬರ್ತದೆ ಮೇರೆ ದಿನೇಶ್ ಹೆಗ್ಡೇರಿ ಪಣಿಲಕ್ಕನೆ ದಿನೇಶ್ ಹೆಗ್ಡೇರಿಗೆ ಎಂಚಿ ಖುಷಿ ಆತನ ಅದೇ ಖುಷಿ ಇಂಕ್ಲಾನ್ ಆಂಡ ಆಯ್ತು ಪಿಂಕ್ ಬೊಕ್ಕಲ ಒಂಜಿ ಕೂಡ ಎಲ್ಲೇ ಸಂಶಯ ಇತ್ತನೆ ನೆತ್ತೆ ಪಿರಾಡ್ದು ಏರಗಳು ಉಪ್ಪಂದಕುಲ್ಲ ಇರೋದ್ರಿಂದ ಏರಗಳು ಉಪ್ಪಂದಕುಲ್ಲ ಇರೋದು ಬೊಕ್ಕಕ್ಕೆ ಅಂದಾಗ ದಿನೇಶ್ ಹೆಗ್ಡೆ ಉಳಿಪಾಡಿದಾರ ಉಳಿಪಾಡಿ ಬಲ್ಕುಂಜಿದಾರ ನಾವು ಮುಲ್ಕಿದೆ ಕಾಯ್ತಾ ದಿನೇಶ್ ಹೆಗ್ಡೆ ಏನ್ ಕಾರಣ ಬಗ್ಗೆ ಎಲ್ಲ ಚೂರು ಪಡ್ತಾನೆ ಬೊಕ್ಕ ಕಾಲು ಪೊಲೆ ದಿನೇಶ್ ಹೆಗ್ಡೆ ಉಳಿಪಾಡಿ ಸಾಧಾರಣ 2017 13 ಮದ್ಮೆ 2016 ಮದ್ಮೆ ಆತೀನಿ ಎಂಚೆಕೆಂಡ ಮರತನಿಟ್ಟು ಮದ್ಮೆ ಆಗ್ತಿನಾರೆ ಅಲ್ಲ ಚಿಂತನೆ ಬರೋ ವಿಭಿನ್ನ ಡಿಫರೆಂಟ್ ಒಂಜಿ ಯಾರನ್ನ ಒಂದು ಅದೇ ಅವರ ಸ್ವರೂಪ ಅಧ್ಯಯನ ಸಮೂಹ ಬಂದತ್ತೆ ಗೋಪಾಡ್ಕರ್ ಸರ್ ಇಂಗ್ಲಿಪುರ ಸೇರಾದು ಅರೆಗೆ ಒಂದು ಸ್ವಲ್ಪ ಸ್ಟೇಜ್ ಇಂಚಬೋಡು ಅವು ಇಂಚು ಹುಲ್ಲೋಡು ಆ ಲೊಕೇಶನ್ ಇಂಚಪ್ಪೋಡು ಬಂದು ಸಾರ ಜನ ಸೇರ್ಸೋದನ್ನ ದಿನೇಶ್ ನಮ್ಗೆ ನಮ್ಮ ಬರೀ ಆತ್ಮೀಯರಿಂದಲ್ಲ ಆ ರೀತಿ ಹುಲ್ಲೇರಿಂದ ಬಂದಾಗ ಇಟ್ಲು ನನಗೆ ಆಶ್ಚರ್ಯ ಏನಿಂದ ಪಂಡ ಆರು ಎರುಪತ್ತೊಂ ಪೋಂಡಲ್ಲ ಎನ್ನ ಪುದರ್ ವಲ್ಪಲ್ ಬರಿಯರೆ ಬಲ್ಲಿ ಬಂತಿನ ಶಬ್ದ ಉಂಡತೆ ದಟ್ ಇಸ್ ವೆರಿ ಗ್ರೇಟ್ ಪಂಡ ನನ್ಗೆ ಕಾಸು ಪಾಡ್ನ ಇರ್ಬೇಕ ಎನ್ನ ಪುದರ್ ಬತ್ತಿರ್ಬೇಕ ಕಾಸು ಮಾತಾಡೋದು ಪುನವೇ ಮಂಡೆ ಮಸ್ತ್ ಜನ ಎರುಂದೆತ್ತು ಪುದರಡಿ ಎರು ಗಿಡ ಸರ್ ಈತ ಮುರಂಡ ಕಮ್ಮುಲುಡು ನಾರಾಯಣ ಮಲೆಗುಡಿಯರು ಒಂಜಿ ಮರ್ಗಿಲಿಂದ ಅಂಡ ಈರ್ನ ತವೈತ ಕಡಂದಲದ ಕಾಳು ಪಾನಾರ ಇಂಚಿನ ವರ್ಗ ಸೇರ್ತಿನಾರೆ 600 ಐದು ಪಕ್ಕ ತಿಬರ್ದ ರಾಜೇಶ್ ಬಂದೆ ತಿಬರ್ ಒಟ್ಟಿಗೆ ರಾಜೇಶ್ ಬಂದೆ 600 ಅಕಲ ಜವನಿರ್ದಿದ್ದೇವೆ ಅಕಲ ಜವನಿಯರಿಗೆ ಪಾತ್ರ ತೆಗಿದ್ದೀರಿ ಆಗ ಅಲ್ಪ ಈತು ಮರಳು ಪಂಡ ಯಾನತ ಆಯ್ತಾ ನೀವು ಈ ವಿಚಾರದ ಪಂಡ ಒಂಜಿ ಎರ್ಲು ತಾಂಕೂರು ಎರ್ಲೇನು ಗಿರ್ದೆರು ಗೋರಿಪಿನಿ ఆయన ಕಮ್ಮುಲ ಗೋರಿಪಿನಿ ಪಂಡ ವಾತ ತಾಕತ್ತಿನಾಗ ಮಾತ್ರ ಸಾಧ್ಯ ಹಾಕೊಂಡು ಬಂದ ಅದಕ್ಕೋಸ್ಕರ ಯಾನು ಸೂಟು ನಾರಾಯಣನಿಗೆ ಧನಂಜಯ ಗೌಡರಿಗೆ ಬೊಕ್ಕ ದಿನೇಶ್ ಹೆಗ್ಡೆರಿಗೆ ಎಲ್ಲ ಬಾರಿ ಆತ್ಮೀಯರು ಅರೆ ನಿಜವಾದ ಏನು ಉಡಲ್ ದಿಂಜಿನ ಸೊಲ್ಮೇನೆ ಸಂದೇತ ನಿಜ ಏನಪ್ಪ ಅಂತಾರೆ ಪನ್ನಾಗ ಕಂಬಳ ಮಣ್ಪುಣ್ ಪನ್ನಾಗ ಎರು ಗಿಡ ಪುಣ್ ಪನ್ನಾಗ ಎರು ಸಾಂಕುರ್ ಪನ್ನಾಗ ಇತ್ತಿನ ಕುಲು ಪನ್ನಾಗ ಆಸ್ತಿನ ಅವನಿ ತೋಟದ ಪನ್ನಾಗ ಆತ್ ಖರ್ಚು ಆಪುಂಡು ಆಯ್ತ ನಡುಟು ನಮ್ಮ ನಾರಾಯಣ್ ಸರ್ ಆಯ್ತ ಒಟ್ಟಿಗೆ ನಮ್ಮ ಧನಂಜಯ ಅಣ್ಣೆ ಆಯ್ತು ಒಟ್ಟಿಗೆ ಯಾರನೊಟ್ಟಿಗೆ ಸೇರ್ನಾರ ದಿನೇಶ್ ಸರ್
ಮುಕ್ಕಲ ಮಾತೇನು ಒಂಜಿ ಪ್ರಾಮಾಣಿಕವಾದ ತಂಡ ಮಲ್ತಿನಂಚಿನ ಒಂಜಿ ವಿಚಾರಗ್ ದೇವರ ಒಂಜಿ ನಿಜವಾದ ಗೆಲ್ಮೆ ಕೊಡ್ತೇವೆ ನೋಡೋಣ ಆ ಒಂಜಿ ವಿಚಾರಗ್ ಐತ ಒಟ್ಟಿಗೆ ಮಸ್ತ್ ಜನ ಕಾಲ್ ಮಾಡ್ತಿದ್ದುಲ್ಲಾರ ನಿಕಲ್ನ ಕಾಲ್ ಅಲ್ಲಿ ಅನ್ನ ದುಂಬಾಗ ದೆತ್ತೋನ್ವೆ ಲೆಪ್ಪು ಕೊರ್ಲೆ ಐತ ಒಟ್ಟಿಗೆ ನಿಕಲ್ನ ವಿಚಾರ ದಾದ ಪನ್ಪರ ಈ ಒಂಜಿ ವಿಚಾರ ಈ ಒಂಜಿ ಗೆಲುವುಗು ಈ ಒಂಜಿ ಇತಿಹಾಸ ನಿರ್ಮಾಣ ಅಂಚಿನ ವಿಚಾರಗ್ ಸುರುಕಾದ ಒಂಜಿ ಕಾಲ್ ಉಂಟು. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್, ನಮಸ್ತೆ. ಹಲೋ, ಓಕೆ, ಕುಡಂಜಿ ಲೈನ್ ಕನೆಕ್ಟ್ ಮಾಡ್ಲೆ. ಹಲೋ ಸರ್, ನಮಸ್ಕಾರ. ಹಲೋ, ಎಸ್, ಕಾಲ್ ಕಟ್ ಆಗ್ತದೆ ದಯಮಾಡ್ತದೆ ನನ್ನ ದುಂಬಾಗಿ ಕಾಲ್ ದೆತ್ತು ಮೊದಲ ಬಣ ಯಾಕಂದ್ರೆ ಕಾಲ್ ಮಲ್ದರೆ ಇಂಕೊಲ್ ಪಾತ್ರ ಒಂದು ಎತ್ತ ಸೊ ಆ ಒಂಜಿ ವಿಚಾರಕ್ಕೆ ಬೋಡ ನಾ ದುಂಬ ಕಾಲ್ ಮಾಡ್ಲಿ ನಿಕ್ಕೆಲ್ಲ ಕಾಲ್ ಇಂಕೊಲ್ ದೆಪ್ಪ ಆಯ್ತು. ಒಟ್ಟಿಗೆ ಯಾನ್ ಈ ಸಂದರ್ಭಕ್ಕೆ ನೋಡ ಕೆಲವು ವಿಚಾರ ಬರ್ಬೋದು, ಕೆಲವು ಸವಾಲು ಆಯ್ತು ನಡುಟ್ಟು ಸವಾಲು ಪನ್ನಾಗ ಸರ್ ಯಾನ್ ದಾದ ಅದಕ್ಕೆ ನೋಡು ದಯಮಾಡ ಕೆಲವು ಜನಕ್ಕೂ ಗೊತ್ತು ಎಂಕ್ಲೆ ಗೊತ್ತು ಸರ್ ಗೊತ್ತು ನಿಕ್ಲೆ ಪ್ರೋ ಗೊತ್ತಪ್ಪ ಅಂಡ್ ಎಂಚ ದಾಯಿ ಹೆಸಿಟೇಷನ್ ಹಾಕೊಂಡು ದಯಮಾಡ ಬೆಂಗಳೂರು ಕಂಬಳ ಪನ್ನಾಗ ದಾಯಿ ಒಂಚೂರು ಪಿರಚಾರ್ವರು ಪೋಡಾ ಬೋರ್ಚ ಮನಸ್ಥಿತಿ ದಾಯಿ ಹೋಯ್ತು ಕೇಳಿ ಅಂಡ ಬೆಂಗಳೂರು ಕಮಲಾಗ ಪೋಡ ಬಚ್ಚ ಆಪುನ ಮಂಡ ಕಾಸು ಕಾಸು ಎಂಜಾನೆ ಬುಕ್ಕ ಜನ ಸಟ್ಟ ಆಪುನ ನಾವು ಪಂಡ ಮಾತೆರೆಗಳ ಒಂಜಿ ಕೊನೆ ಒಂಜಿ ನೆಟ್ ಭಾಗವಹಿಸಾರಾಗ ಸಾಧ್ಯ ಆವೊಂದಿಜ್ಜಿ ಪಂಡ ಒರಿಯಾಗಿದ ಕಲ್ನೊಂಜಿ ಬೇತೆ ತಾಪತ್ರೆ ಪುಂಡು ಒರಿಯ ಕಲ್ನ ಓಲಂಜಿ ದೂರ ಹಾರೇಪುಂಡು ಇಂಚ ಪೂರ ಮಾತಾಡ್ಪುಂಡು ಇಂದಕ್ಕೆ ಬೋಡಾದು ಜನ ಸಟ್ಟ ಆಪುಜಿ ಅಂಚ ಭಾಗವಹಿಸಾಪುನ ಕಷ್ಟನ ಎಂಕ್ಲೆಗೆ ಆತನ ಒಂದು ಅನುಭವ ಪಂಡ ಪಂಡ ಒಂಜಿ ಬೇಲೆದ ಒತ್ತಡ ಬೇಲೆದ ಒತ್ತಡ ಈ ಬರ್ಪಣ ಅನ್ನಂದು ಈ ಬರ್ಪಣ ಮಾರ ಕಂಬ ಬೆಂಗಳೂರು ಪೋಯಿ ಇಜ್ಜಪ್ಪ ಇಂಕ್ ಆಂದು ಇನ್ ಬರ್ಪುಜಿ ಇಂಕ್ ಬಾರಿ ಅರ್ಜೆಂಟ್ ಉಂಡು ಇಂಚ ಪೂರ ಒಂದು ಇಪ್ಪುನು ಅಪ್ಪಾಗ ಎಂಕ್ಲೆಗಳು ಒಂಚೂರು ಒಂಜಿರ 4-5 ಜನ ಹೋದ ಎಂಕ್ಲು ಬೆಂಗಳೂರು ಅವ ಏರು ಪಾತ್ರ ಹೋಗ್ನ ಅಂಚಿನ ಬೇಲೆ ವಾದ್ಯನ ಖರ್ಚುಂಡು ಅಂಚ ಪೂರ. ಎಸ್ ಸರ್, ಬರ್ಪೆ ಕಾಲ್ ಬರೋದುಂಟು ಸುರುಕಾದೊಂಜಿ ಕಾಲ್. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಇನ್ನ ಪುದರ್ ಒಲ್ಪಡ್ದೆ ಸರ್ ಇನ್ನ ನಾರಾಯಣ್ ಪಂದ್ ಶಿಶಿಲ ನಾರಾಯಣ್ ಪಂದ್ ಶಿಶಿಲ ಹಿಡ್ದೆ ನಮಸ್ಕಾರ ನಾರಾಯಣನ ಪಾತ್ರಲ್ಲ ಸರ್ ದಾದಾ ಪಂಪರ್ ಕಮಲದ ಯಜಮಾನ್ರ ನಾರಾಯಣರಿಗೆ ಎನ್ನ ಧನ್ಯವಾದ. ಓಕೆ ಅಂಚ ಕಂಬಳನ ಗೆಲ್ತಿನ ಧನಂಜಯ ಗೌಡ್ರಿಗೆ ಮತ್ತೆ ದೇವರ ಎಡ್ಡವಲ್ಪಾಡು ಅಂಚನೆ ಸ್ಟುಡಿಯೋ ಇತ್ತಿನ ನಿತಿನ್ ಶಾಲೆಯನ್ರಿಗೆ ಅಂಚನೆ ಜನಪದ ವಿದ್ವಾಂಸರ ಇನ್ನು KK ಪೇಜಾವರ ಮೇರೆಗೆ ಬೊಕ್ಕ ಎಂಕ್ಲ ಮಲದಾಯನ ಒಂಜಿ ಗುರುತಿಸದು ಅಕ್ಲೆ ಪ್ರೋತ್ಸಾಹ ಕೊಟ್ಟಂಚಿನ ಶ್ರದ್ಧಾ ವಿಶ್ವಾಸ ನೆರೆಯಿನಂಚಿನ ದಿನಚಕ್ರದ ಉಳಿಪಾಡು ಮೇರೆಗೆ ಮತ್ತು ಧನ್ಯವಾದ. ಅತ್ತೆ ಬಾರಿ ಖುಷಿ ಉಂಡು ಈ ಒಂಜಿ ಗೆಲುವು ಅತೆ. ಹಲೋ ನಾರಾಯಣ್ ಸರ್. ಅತೆ ಬಾರಿ ಖುಷಿ ಅತೆ. ಓಕೆ ಓಕೆ ಎಸ್ ಸರ್. ಸೊಲ್ಮೇಲ್ ಸರ್, ಸೊಲ್ಮೇಲ್ ಕುಡಲಿ ಕಾಲರ್ ಉಳ್ಳೇರ. ಹಲೋ ಸರ್, ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ಕಾರ ಸರ್. ಇಲ್ಲ ಪುದರ್ ಒಲ್ಪಡ್ದೆ ಕೃಷ್ಣ ಕುಮಾರ್ ಕೊಟ್ಟಾರ ಚೌಕಿರ್ದ ಕೃಷ್ಣ ಕುಮಾರ್. ನಮಸ್ಕಾರ ಕೃಷ್ಣ ಪಾತ್ರಲ್ಲ ಸರ್. ಪಾತ್ರೆ ಮೀನು ಇರೋದಿಲ್ಲ ಒಂದ್ ಸ್ವಲ್ಪ ಸಾಲೇಂದ್ರೆ ಒಕ್ಕ KK ಪೇಜಾವರ 6 ಪ್ರೋಗ್ರಾಮ್ ತಗೊಂಡಿಪ್ಪೆ ಒಕ್ಕ ನಮ್ಮ ಕೋಣದ ಮಾಲಿಕೆ ಅರೆಗ್ಲನ್ ಸೊಲ್ಮೇಲೆ ಮುಖ್ಯವಾಗಿ ನಮ್ಮ ದಿನಚರ್ಯರು ಮೇನ್ ಸೊಲ್ಮೇಲೆ ಬೇಬಂಡ ಏನಾರನ್ನ ಊರ್ದಾರಿ ಮಾಂಜಾಲ ಬಿಟ್ಟು ಬಂದು ಅರೆಗೆ ಎನ್ನ ಕ್ಲಾಸ್ಮೇಟ್ ಯಾರು ಅರೆಗೆ ಮೇನ್ ಸೊಲ್ಮೇಲೆ ಕೊಡ್ತಾರೆ ಬೇಬಂಡ ಉಳೆಪಾಡಿ ಬಂದು ಸುಧಾರ್ನಾರು ನಮ್ಮ ಟಿವಿ ಚಾನಲ್ ಪ್ರಕಾರ ಒಂದು ಮತ್ತೆ ಒಂದು ಮಂತ್ ಕೊಡ್ತೇವೆ ಅಲ್ಲ ಪ್ರಯತ್ನ ಮಸ್ತ್ ಪ್ರಶಂಸನೀಯ ಅರೆ ಒಂದು ಮಲ್ಲ ಥ್ಯಾಂಕ್ಸ್ ಎಲ್ಲ ಪರವಾದು ಹಂಗಲ್ಲ ಊರ್ದ ಪರವಾದು ದೊಡ್ಡ ಯಾರು ಶಾಲೆ ಫೋನ್ ಇಪ್ಪನಲ್ಲಾರು ಏನೆಲ್ಲ ಒಂದು ಹೊಸ ಅನ್ವೇಷಣೆ ಮಲ್ಪನೆಟ್ಟು ಇರ್ತಾರೆ ನಿಂಗೆ ಗೊತ್ತಿಲ್ಲ ಅರೆ ಒಂದು ಮಲ್ಲ ಥ್ಯಾಂಕ್ಸ್ ಕೊಡ್ತಾರೆ ಪಕ್ಕ ಜಾಸ್ತಿ ಅಂತ ಪಾತಿರೋದು. ಓಕೆ ಸರ್, ಬಾರಿ ಖುಷಿ ಉಂಟು ಈ ಒಂಜಿ ಬೇಲೆ ನಿಜವಾಗ್ಲೂ ಮೇನ್ ಆಗಿ ದಿನಚಕ್ರ ಉಳೆಪಾಡಿ ಆರ್ನ ಮಸ್ತ್ ಖುಷಿ ಆಗ್ತದೆ ಯಾಕಂದ್ರೆ ಆರ್ನ ತುಂಬಾ ಕೆಲವು ಕೇಸುಗಳ ಪ್ರಯತ್ನ ಬರ್ತದೆ ಯಾರನ್ನ ಒಂದು ಹೊಸ ಒಂದಿಟ್ಟು ಉಪ್ಪಿರಾರು ಅಂಚೆ ಪುನಃ ಯಾರಿಗೆ ಸ್ವಲ್ಪ ಕೊರಡು ಬಂದು ಈ ಮುಖಾಂತರ ಏನೋ ಯಾರಿಗೆ ಪನೊಂದಿಲ್ಲ. ಕುಡಂಜಿ ಕಾಲರ್ ಇಲ್ಲ. ಹಲೋ ಸರ್, ನಮಸ್ಕಾರ. ಹಲೋ ನಮಸ್ತೆ ಸರ್. ನಮಸ್ಕಾರ ಸರ್. ಮಾಂಟ್ರಾಡಿ ಇಲ್ಲ ಪುದರ್ ಸರ್. ಕಿಶೋರ್ ಮಾಂಟ್ರಾಡಿ. ಕಿಶೋರ್ ಮಾಂಟ್ರಾಡಿ ಪಾತ್ರಲ್ಲ ಸರ್. ಸರ್ ಬಾರಿ ಖುಷಿ ಆಯ್ತು ನಾರಾಯಣ್ ಸರ್ನ ಎಲ್ಲೋ ವಿನ್ ಆದ್ನ ಅಂಚೆನೆ ದಿನೇಶ್ವರಿಗೆ ಮಸ್ತ್ ಥ್ಯಾಂಕ್ಸ್.
ಎಂಕಲ್ಲ ಕಮಲಾಡಿತ್ತ ಬ್ಯಾಂಗ್ಳೂರ್ ಕಮಲ ಪೋದಿತ್ತ ಬಾರಿ ಒಂದು ಖುಷಿ ಎಂಕಲ್ಲ ಒಂದು ಒಲ್ತ ಪೊಸೇರು ಒಲ್ತ ಅಂತ ಫ್ರೆಂಡ್ಸ್ ನಕ್ಕಳ ಬಗ್ಗೆ ಮುಂದೇರ್ನೇರು ತೂನ ಬತ್ತು ಸೆಮಿಕ್ ಬತ್ತನ ಫೈನಲ್ ಬತ್ತಲೆ ಬಾರಿ ಶೋಕ ಆಗ್ತಾನೆ ದುವಾರ್ಲ ಬಾರಿ ಎಂಕ್ಲೆಗ್ ಪೂರ ಮಸ್ತ್ ಖುಷಿ ಆಗ್ತಾನೆ ಮೊತ್ತ ಫ್ರೆಂಡ್ಸ್ ನಕ್ಲೆಗ್ ಅದೇ ಇರಲ್ಪ ಲೈವ್ ಇಡ್ತು ಓದಿತ್ತಾರ ಅಪ್ಪಗ ಈ ಒಂದು ಲೈವ್ ಇತ್ತು ಎಂಕ್ಲು ರಡ್ಡ ದಿನ ಕಮಲ ಕಲ್ಪನೆ ಇತ್ತು ಎಂಕ್ಲು ಊರ್ಲ ಫ್ರೆಂಡ್ಸ್ ನಕ್ಲ ಬತ್ತಿತ್ತು ಬಾರಿ ಕಮಲದ ಸಾಧಾರಣ ಗೊತ್ತು ಎರ್ಲೇನ ಪರಿಚಯ ಎಲ್ಲ ಬಾರಿ ಬಾರಿ ಖುಷಿ ಬಾರಿ ಚೌಕಬಾರ್ದು ಬಿಳಿಯರು ತೋಟದಾರನ ಇರಲ್ಲ ಬಾರಿ ಚೌಕಬಾರ್ದು ಬಾರಿ ಇತ್ತ ವಿನ್ನೌಟ್ ಬಂಡ ಹೊರಾಣಿದಲ್ಲ ಸೀನಿಯರ್ ಬಾರಿ ಮಸ್ತ್ ಒಟ್ಟಾಡ ಸಾಂಕೇತಿಕ ಕೊಂಚ ಎಡ್ಡ ಪ್ರತಿಫಲ ತೆಗೆದು ಅಂದಪ್ಪ ಎಡ್ಡ ಸಂದರ್ಭ ಎಡ್ಡ ಪ್ರತಿಫಲ ತೆಗೆದು ನೋಡೋಣ ಒಂದು ವಿಚಾರ ಬಾರಿ ತೆಗೆದು ಬಾರಿ ಜೋಕ್ ಆಗ್ತಾನೆ ಎಂಕ್ಲೆ ಪೂರ ಬಾರಿ ಖುಷಿ ಆಗ್ತಾನೆ ಓ ಯೂಟ್ಯೂಬ್ ಫಂಕ್ಷನ್ ಇತ್ತನಲ್ಲ ಪೂರ ಎಂಕಲ್ ತೂವಂದ್ರು ಅದೇ ನಿಜ ನಿಜ ಬಾರಿ ಜರಗೆ ಎಂಕ್ಲೆ ಸರಗ್ಲ ಬಾರಿ ಸಪೋರ್ಟ್ ಮಾಡಿದ್ರೆ ಮಸ್ತ್ ಥ್ಯಾಂಕ್ಸ್ ಓಕೆ 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 ಯಸ್ ಸರ್ ಸೋಮಲ್ ಸರ್ ಥ್ಯಾಂಕ್ ಯು ಸೊ ಮಚ್ ಕುಡಲಿ ಕಾಲರ್ಗಳೇ ಹಲೋ ಸರ್ ನಮಸ್ಕಾರ ಹಲೋ ನಮಸ್ತೆ ನಮಸ್ತೆ ಸರ್ ಇನ್ನ ಬುದ್ಧರು ಒಲ್ಪರ್ದೆ ಸರ್ ಮಧುಸೂದನ್ ಬೆಂಗಳೂರು ಮಧುಸೂದನ್ ಸರ್ ನಮಸ್ಕಾರ ಪಾತಲೆ ನಮಸ್ತೆ ಅವರಿಗೆ ನಾರಾಯಣನ ನಮಸ್ತೆ ನಮಸ್ತೆ ಸರ್ ಬೊಕ್ಕ ಕುಡಂಜಿದಾರ ನಮ್ಮ ತುರುಕು ಅಶೋಕ ರೈಲಿಗೆ ತುಂಬಾ ತವಾದ ಒಂಜಿ ಬಾರಿ ಮಲ್ಲ ಸೊಲ್ಮೆನ್ ಸಂದವ ನಿಜ ನಿಜ ಅಂದಪ್ಪ ನಾನು ಬಂಡ ಸಾರ ಗಿಡಿ ರಾಪಿ ಒಂಜಿ ಗಿಡಿ ರಾಪಾದಿರ ಅಡೆ ಫೋನಾಗ ನಾವೊಂದಿತ್ತು ಅದ್ರ ಸಾರ ಗಿಡಿ ಒಂದಿತ್ತು ನಾ ಜಾಬಿ ಅದೇ ಆಕೆರಿ ಕಮಲದಲ್ಲಿ ಒಂಜೇ ಗಿಡಿ ರಾತೀನಿ ಅದೇ ಅಂತ ಅವಳು ಹುಚ್ಚು ಕ್ಯಾರೆ ಪೂರ ಆಗ್ತೀನಿ ఒక ಮುರಣಿ ಮಾತ್ರ ಒಂದಿನ ನಾಗದೇವರು ಮಾತ್ರ ಅವಳು ಅಂತ ಬಾರಿ ಮಸ್ತ್ ಸಂತೋಷ ಒಕ್ಕ ಆರೆಗೆ ನಾರಾಯಣನ ಗೊಂಜಿ ಬಂಟಲ್ಲ ಗೊಂತಿನ ಬಂಡ ಹೆಗ್ಡೇರು ಏಪೋಗಳ ಮತ ತರಜ್ಜಿ ಅದೇ ದಾದಾ ಈ ಒಂಜಿ ಬದಲಾವಣೆಗೆ ದಾದಾ ಬಂದ್ಬಾರ್ದು ಎಪ್ಪಡ ಗೊತ್ತಿಲ್ಲ ಒಂಜಿ ಕಡೆ ನಮ್ಮ ನಾರಾಯಣಣ್ಣ ಅರ್ನ ಒಂಜಿ ವಿಚಾರದಾರೆ ಆಯ್ತು ಒಟ್ಟಿಗೆ ಅರ್ನ ಪಿರೋಡು ಉಂತಿನಂಚಿನ ದಿನೇಶ್ ಹೆಗ್ಡೇರು ಬಂಡ ಭೂಮಿ ಹತ್ತನ ಚಾಕಿರಿ ಕಮ್ಮಲನ್ನು ಭೂಮಿ ಹತ್ತಿನ ಚಾಕಿರಿ ರೈತನ ಒಂಜಿ ಬೆಗರು ಭೂಮಿಗೆ ಬೂರ್ದು ಆ ಭೂಮಿಡಿ ಆ ಬಿತ್ತದಕನಾಗ ಅವು ಬುಲ ಅದು ಅವು ಬಂಗಾರ ಅದು ಅವು ಕೋಡದಿನ ತೋಜಿದ ಬರ್ತದೆ ನನಗೆ ಕಮಲದಿನೊಟ್ಟು ನಿಜ 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 ಸತ್ಯ ಸತ್ಯ ನಾನು ಬಂದಾಗ ನುಗದೀನಗ ಒಂಜಿ ಉಡಲ್ದ ಭಕ್ತಿಡು ಭೂಮಿಗೆ ಒಂಜಿ ಕನ್ನ ದುಃಖ ಮಿನಿ ಭೂಮಿಗೆ ಬೂರ್ನಾಂಡ ಸಂತೋಷದ ಪನಿ ಭೂಮಿಗೆ ಬೂರ್ನಾಂಡ ಆರು ದೀತಿನ ಮರತನುಗ ಪತನ ಮಲ್ಲಗ ಬಂಗಾರದನುಗ ಬತ್ತುಂದ ಇದ್ದೀರಿ ಐಕ್ ಬಂತೀರಿ ಕಮ್ಮುಲ ಬಾರಿಪುರ್ಲದ ಪಾತ್ರ ಸರ್ ಓಕೆ ಬಾರಿ ಜೋಕ್ ಪಾತ್ರ ಒಕ್ಕ ಮೇರ್ಲಲ್ಲಿ ತೇಜಾವರ ಆರ್ನ ಬಗ್ಗೆ ಗುಡಂಜಿ ಪಾತ್ರ ಮುರಣಿ 4 ಜನ ಟಿವಿ ಹಿಡಿದು ಉಂಡಿಲ್ಲ ಮುರಣಿ 4 ಜನ ನಾನು ಲೈವ್ ಕಮಲದ ತೂತೆ ಮರತನುಗ ದೀತೇರಿ ಬಂಗಾರದನುಗ ಪತೊಂದು ಬರ್ತೇರಿ ಇನ್ನು ಕಮ್ಮುಲ ಭೂಮಿ ಹತ್ತಿನ ಚಾಕಿರಿಂದ ಮಾಡ ಕಮ್ಮುಲ ಇಟ್ಟು ಕುಡಿದು ಪಾತಿರ ನೆಚ್ಚಿ ಅದೇ ಇದೀಗ ಟೋಟಲ್ ಅದು ಇಂಚ ಕಂಬಳ ನಾನು ಬಾರಿ ಸಂತೋಷ ಕಂಬಳದಲ್ಪ ತೂಪಿನಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆಂಡು ಅವ್ನು ಬರ್ತ ವರ್ಷ ಬಾರಿ ಪೊರ್ಲು ಮಲ್ಪುರಿ ಬಾರಿ ಪೊರ್ಲು ಬಂದ ಬಾರಿ ಪೊರ್ಲು ಹೆಚ್ಚಿನ ಕರ ನೀರು ಮಾತ್ರ ಉಪ್ಪುಡು ಅಂದು ನೀರು ಬೊಕ್ಕ ಕರ ಮಲ್ತೀನಿ ಬಂದ ಒಂದು ನಮ್ಮ ಬೆಂಗಳೂರದ ಕರ ಬಾರಿ ಪೊರ್ಲುದ ಕರ ಬಂಗಾರ ಕರ ಬಂತೀನಿ ಓಕೆ ಓಕೆ ನಿಜ ತೂತಾರೆ ಆಯ್ತು ಒಟ್ಟಿಗೆ ಅಲ್ಪ ಇರ್ತಾರೆ ಸೊ ಲೈವ್ ಇತ್ತು ಲೈವ್ ಬಂದ ಮೇರ್ನ ಮಾಳವತ್ನ ಒಂಜೇರು ಗುರುಪುರದವರು ಅಕಲ್ಲ ಸಾಲುಡುಪನವರು ಓಕೆ ಇವ್ರು ಬಾರಿ ಪೊರ್ಲ ಮಾತಾಗೋತ್ರ ಏನೋ ಈ ವಿಚಾರಕ್ಕೆ ನೋಡಿ ನಮ್ಮ ಧನಂಜಯನ ಬಗ್ಗೆ ದಾದಪಡಿಸಿದ್ರು ಗಿಡ ಬಂದಾಗ ಹೊರ ನುಗದೀದು ಬಡುಲ ಬಲ್ಲಿಲ ನಾಯರ್ಲ ಕೈಟು ಕೊರಿಬೇಕ ಅವು ಆನೆಯರು ಅಂದಪ್ಪ ಅವು ಆನೆ ಅದು ಜವಾಬ್ದಾರಿ ಆನೆ ಕೈಟು ಉಂಡು ಕರೆಕ್ಟ್ ನಾಯರ್ಲ ಬಡುಲ ಒಂಜಿ ದನಿ ಕೈ ಏರ್ದು ಕೊರಿಬೇಕ ಎರು ಗಂತಿಡು ಉಂತಂದ ಗುಲ್ಲಾಡು ಎರುಡು ಸಮದಟ್ಟವಾದ ಬುರ್ಕಿನ ಎರುಗ ಬುಡಿಯರ ನಾಯರು ಬುಡ್ದು ಹೋಗಿನ ಗಿಡರ ನಾವಿನ ಬುಡ್ದು ಆ ಮಕ್ಕಳಿಗೆ ಒಂಜಿ ಆ ಮಣ್ಣುಗಳ ಬರೆಗಳು ಪುದರ್ ಗಂತು ಕೊಡುವುದು ನಿಜವಾದ ಗ್ರೇಟ್ ಆರು ಬಾರಿ ಮಲ್ಲ ಓಟಗಾರಿ ಸಂತೋಷದ ಓಟಗಾರಿ ಎಂಕಲ್ನ ಬಂಗಾರದ ಓಟಗಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಾರಿ ಸಂತೋಷ ಆರು ನನ್ನೆಲ್ಲ ಮೆಡಲ್ ಮಾಡ್ತಾರೆ ಉಂಡು ನನ್ನಲ್ಲ ಮೆಡಲ್ ಮಾಡ್ತಾರೆ ನನ್ನ ಇರುವ ಕಂಬಳ ಬಾಕಿಂಡು ಆರು ನನವರ ಟಿವಿ ಕುಳ್ಳ ಭಾಗ್ಯರು ಉಂಡು 100 ಸತ್ಯ ಓಕೆ ಸರ್ ಸ್ವಲ್ಪ ಸರ್ ಥ್ಯಾಂಕ್ ಯು ಮಧುಸೂದನ್ ಅಣ್ಣ ಬೆಂಗಳೂರು ಕುಡಂಜಿ ಕೋಲಾರಲ್ಲಿ ಹಲೋ ಸರ್ ನಮಸ್ಕಾರ ನಮಸ್ಕಾರ ಸರ್ ಇನ್ನ ಬುಧವಾರ ಒಲ್ಪರ್ದೆ ಸರ್ ನಾನು ಮುಸ್ತಫಾ ಜೋಕಟ್ಟೆ ಬಂದು ಮುಸ್ತಫಾ ಜೋಕಟ್ಟೆ ಒಂಜಿ ನಿರಾಕಾರ ಊರದಕ್ಕಲು ನಮಸ್ಕಾರ ಪಾತ್ರಲೆ ಸರ್ ದಾದಾ ಬನ್ಪಾರ್ ಎಸ್ ಸರ್ ಫಸ್ಟ್ ಆಂಕರ್ ಎಡ್ಡೆ ಒಂಜಿ ಪ್ರೋಗ್ರಾಮ್ ಮಲ್ತೊಂದುಲ್ಲೇರಿ ಎಂಕ್ ಬಂಡ ಬೇಜಾರ್ಡ್ ಫೋನ್ ಮಲ್ತೊಪ್ಪುನ ಬಂಡ ಎಂಕ್ ಕಾರ್ನೋಗು ಬ್ಯಾಂಗ್ಳೂರ್ ನಮ್ಮ ಎಲ್ಲ ಒಂಜಿ ಮರ್ಲಿ ಯಕ್ಷಗಾನ ಮರ್ಲಿ ತುಳು
ಮಾತ ವಿಷಯಡ್ಲ ಪಿಲಿಕಲಿ ಐತ ಪಿಲಿಗೊಪ್ಪುನ ಮಾತ ವಿಷಯಡ್ಲ ಅನ್ನೋ ಒಂಜಿ ಮರ್ಲಿ ಯಾನ್ಲ ಕೇಕೆ ಬೇಜಾರ್ನ ಊರಿಗೆ ಅನಿತ್ತ ಜೋಕಟಿ ಅನಿತ್ತು ಪುನ ಬೀಸರು ಅರೆ ಗೊತ್ತುಂಡು ಯಾನ್ ಪಡ್ಪುದ ಕೋಲ ಪೂರ ಪೋಂದಿದ್ದೆ ಅವಜಿ ಟ್ಯಾಮ್ ಆಟ ಐತ ಮತ ಮರ್ಲಿ ಅಂಡ ಪೋಂದಿನ ಬಾರಿ ಒಂಜಿ ಮಿಸ್ಟಿಕ್ ಆತನ ಪದ ಬಾರಿ ಮಿಸ್ಟಿಕ್ ಆತ ಅಂಡ ಎನ್ನ ಬಡ್ದಿ ಹುಷಾರಿದೆ ಅಂಡ 11 ಗಂಟೆ ಮಟ್ಟ ತುಯ್ಯ ಬೊಕ್ಕ ಎಂಕ್ ನಿದ್ರೆ ಉಂಟು ಎಂಕಲು ಬೇಗ ಜಪ್ಪನು ಅಂಡ ಒಂಜಿ ಕಾರ್ಯ ಮಲ್ದಾರತ್ತೆ ನಮ್ಮ ಬ್ಯಾಂಗ್ಳೂರ್ ಆಯ್ನ ಒಂಜಿ ಕಾರ್ಯ ಉಂಡೈತೆ ನಮ್ಮ ತುಳುನಾಡು ಎಂಚಿನ ಬಂದು ಒಂಜಿ ಜಿಲ್ಲಲ ಎಮ್ಮೆನೆ ಎಂಕ್ ಏನ್ ಮಸ್ತ್ ಊರು ತಿರುಗಿದೆ ಎಂಕ್ ಬಾರಿ ಎಮ್ಮೆಡ್ ಬಂದ್ ಪೇಪಲ ಮುಲ್ದಾರ್ನ ಒಂಜಿ ಹಕ್ಕಲ್ನ ಸ್ವಾರ್ಥ ದಾದನ ಮಲ್ತೊಂದುಲ್ಲೇರಿ ಆಂಡ ನಮ್ಮ ಒಂಜಪ್ಪ ಜೋಕುಲಕ ದುಮ್ಮಕಲ್ ಉಪ್ಪುಗ ಆರೊಂಜಿ ಸಾರ್ ಎಗ್ಡೆ ಸಾರ್ ಮಲ್ತಿನ ಒಂಜಿ ಬೇಲೆ ಉಂಡೈತೆ ಮಲ್ಲೊಂಜಿ ಬೇಲೆ ಆವಡ ಎಂಕ್ ಬಾರಿ ಒಂಜಿ ಪ್ರೀತಿಟ್ ಬಂದ್ಪಿನ ಎಷ್ಟೇ ಒಂಜಿ ಆರು ಗಿಡಪುನಾರಿ ಮಾತಾಡ ನನ್ನ ಆರು ಗಿಡಪುನಾಗ ಬೊಕ್ಕೊಂಜಿ ಏರು ಪೋಟಿಡು ಮೇರ ಅಂತೂ ಆ ಹಿಂದೇನು ಮಲ್ತೇರಿ ಮೇರ್ನ ಏರು ಒಂದು ಎರುಕು ಸಮೇತ ಪೋಟಿಗೆ ಬರ್ಪಿನ ಒಂಜಿ ರೀತಿಡ್ ಗೊಬ್ಬು ಆತಂಡು ಅವು ಆವಡ್ ಬಾರಿ ಒಂಜಿ ಸರಿ ಸರ್ ಸರಿ ಮುಸ್ತಫಾ ಸರ್ ಜೋಕಂಡು ಬ್ಯಾಂಗ್ಳೂರ್ ಆಯ್ನ ಕಂಬ್ಳೋ ಬಾರಿ ಎಮ್ಮಂಡು ನನ್ನ ದುಂಬಾಗ್ಲ ಎಂಕಲ ದೇವರ ಅವು ಎತ್ತಾದ ಕೊರಡು ಮಾತಾಡಿಗಳ ಸೊಲ್ಮೇಲು ಎಲ್ಲೆಡೆ ತೂಂದು ಪುನಃ ಓಕೆ ಓಕೆ ಎಸ್ ಸರ್ ಒಂದು ಮುಸ್ತಫಾ ಜೋಕಟ್ ಹಿಡಿದು ಮಸ್ತ್ ಕಾಲ್ ಬರೋದು ಒಂಜಿ ಕಾಲ್ ದಿತ್ತಿದ್ದು ಬೊಕ್ಕ ಪಾತ್ರಗತ ಮಲ್ಪ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಇರ್ನ ಪುದರ್ ಉಲ್ಪಡ್ದು ವಿಟ್ಲ ಮಾರ್ತಿಯಲ್ಲ ಇಲ್ಲಾರ್ದು ಪಾತಿರಮೇಲೆ ವಿಟ್ಲಾರ್ದು ಎಸ್ ಸರ್ ಎಸ್ ಎಸ್ ಪಾತಿರ್ಲ ಇರ ಪುದರ್ ಶೀಲಾ ಅಂತ ಬಂದಿದೆ ಮಾತರಿಗಳ ಸೊಲ್ಮೇಲೆ ಸರ್ ಪಚ್ಚನಾಗ್ಲಿಗೆ ಇಂಕ್ಲ ಬೇರೆ ಧನಂಜಯ ಸೊಲ್ಮೇಲು ಹತ್ತದಾಗ ಸೊಲ್ಮೇಲು ಗೊತ್ತಾಂಡು ಇಂಗ್ಲ ಮಾರ್ತಿಯಲ್ಲ ಕುಟುಂಬ ಸೇರ್ನಾಗ್ಲಿಗೆ ಅಂತ ತರವಾಡಿ ಇಲ್ಲದ ಪಾತಿರೋದು ಇರ್ನ ಕುಟುಂಬದ ಓಕೆ ಓಕೆ ಆತೆ ಬಾರಿ ಪೊರ್ಲುದ ಪೆರ್ಮೆದ ವಿಚಾರ ಮದಾದ ಪನ್ಪರ್ ಧನಂಜಯನ ಈ ಒಂಜಿ ಸಾಧನೆಗೆ ಆಶೀರ್ವಾದ ಸದಾ ಪಡೆದು ಹಾರೈಕೆ ಅದೇ ನಿಜ 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 ಬಾರಿ ಖುಷಿದ ಸಂಗತಿ ಎಸ್ ಸರ್ ದಾಲ ಪಂಡ್ರುಂಡೆ ಮಸ್ತ್ ಖುಷಿ ಕಾಲ್ ಆಶೀರ್ವಾದ ನಿಜ 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 ದಯಪನಾಗ ನಮ್ಮ ಕುಟುಂಬದ ನಮ್ಮ ಜವಾನಿ ಈ ಸಾಧನೆ ಮಲ್ತಿರ್ ಪನ್ನಾಗ ನಿಜವಾಗ್ಲ ನಮಕ್ ಪೆರ್ಮೆ ಕನ್ಪುಣಂಚಿನ ವಿಚಾರ ಬೇತ ಪಾತ್ರದಲ್ಲ ಉಂಡೆ ಶೀಲಮ್ಮ ಅಮ್ಮ ಪಾತ್ರ ಉಂಡೆ ಇಜ್ಜಿ ಸರ್ ಅದೇ ಬಾರಿ ಒಟ್ಟು ಖುಷಿ ಉಂಡು ಈ ಒಂಜಿ ಸಾಧನೆಗೆ ಅದೇ ಸಂತೋಷ ಖುಷಿ ಅವನೊಂದು ಅದೇ ನಲ್ಲಾತ್ ನೀಕಲ್ಲ ಜವಾನಿಯಾಗ ಬೆರಿತಟ್ಟದ ಪ್ರೋತ್ಸಾಹ ಕೊರೋಡು ನನ್ನ ತುಂಬಾಗ ನಲ್ಲಾತ್ ಮೆಡ್ಲಾ ಕೊಡಾರು ಅವೇ ಓಕೆ ಥ್ಯಾಂಕ್ ಯು ಸೊಲ್ಮೇಲು ಶೀಲಾ ಮೇಡಮ್ ಆಯ್ತು ಒಟ್ಟಿಗೆ ಯಾನ್ ಧನಂಜಯ ಸರ್ ಇಡನೇಕೆ ನೋಡು ದಯಪನಾಗ ಆ ಒಂಜಿ ಸಂದರ್ಭ ದಯಪನಾಗ ಫೈನಲ್ ಬೈದು ಸೆಮಿಫೈನಲ್ ಟಫ್ ಇತ್ತು ಸರ್ ಪಾಂಡೆ ಆಯ್ತು ಫೈನಲ್ ಬತ್ತನ್ ಪನ್ನಾಗ ಒಂಜಿ ಕಡೆಟ್ ನಾರಾಯಣ ಸರ್ನ ಪುದರ್ ನಾರಾಯಣ ಮಲೆಕುಡಿಯ ಅವರ ಒಕ್ಕೋಣಗಳು ಬರ್ತಾ ಇದೆ ಅನೌನ್ಸ್ಮೆಂಟ್ ಸೊ ಆ ಒಂಜಿ ಸಂದರ್ಭ ಈ ಫೈನಲ್ ಡುಲ್ಲರ್ 8 ಜನ ತೂವೊಂದುಲ್ಲೇರು ಅಪ್ಪಗ ಆ ಮೈಂಡ್ ಸೆಟ್ ಹೆಂಗ್ ಚೇತನ್ ಸರ್ ವಿನ್ ಆವೋಡು ಪ್ರಬಲವಾಯಿನಂಚಿನ ಪ್ರತಿಸ್ಪರ್ಧಿಲ ಇತ್ತೀರ ಅಂದೆ ಪ್ರಬಲವಾದ ಪ್ರತಿಸ್ಪರ್ಧಿ ದಪ್ಪನಾಗ ಬಾರಿ ದುಂಬುಡ್ದಿಂಚ ಮೆಡಲ್ ಹಾಕೊಂತಿನ ಕ್ಲುಪ್ನಾಗ ಈ ರೈಟ್ ಕೊನೋಡು ಈ ರೈಟ್ ವಿನ್ ಆವಡು ಪನ್ನಾಗ ಎಂಚ ಮೈಂಡ್ ಸೆಟ್ ಇತ್ತು ಅಂಡ ಔಟ್ ಸೈಡ್ ಎಂಕ್ ದಾಲ ಗೊತ್ತಾಪೆ ಜನ ಪಿದಾಡಿ ಎತ್ತು ಜನ ಎತ್ತಿರ ಎಂಚ ತೂ ಇಂತ ಎಂಕ್ ವಿಷಯನೇ ಜನ ಎಂಕ್ ದಾದ ಪಂಡ ಯಾನ್ ಗಿಡ ಕೊಂಚ ಫೈನಲ್ ಮಾಡಿ ಫಸ್ಟ್ ಮೆಟ್ಲ್ ಮಾಡ್ಕೊಂಡು ಒಂದ್ ಆಸೆ ಇತ್ತು ಧೈರ್ಯ ಇತ್ತುಜಿ ಫಸ್ಟ್ ಮೆಟ್ಲ್ ಹಾಕೊಂಡು ಅನ್ಕೊಂಡು 100% ಧೈರ್ಯ ಇತ್ತು ದಯ ಪಂಡ ಐಕ ತುಂಬ ಬಾರಿ ಮಲ್ಲ ಸ್ಪೀಡ್ ಏರು ಪಾಡ್ದನು ಮಾಳದೇರು ಪಂಡ 9.16 ಪಾಡ್ದನು ಆ ಪಡ್ತು ಐಕ ತುಂಬು ಓ ಮಾಳದೇರು ಅಂದನು ಅವ ಐಕ ಕಕ್ಕೆ ಬತ್ತ ಕಂಡ್ಲ ಸೆಕೆಂಡ್ ಮೆಟ್ಲ್ ಮಂತ ಅಂಡ್ ಎಂಕ್ಲ ಫಸ್ಟ್ ಮೆಟ್ಲ್ ಅನ್ಕೊಂಡು ಎಂಕೊಂಜಿ ಖಂಡಿತ ಧೈರ್ಯ ಇಜ್ಜಾನ ಫೈನಲ್ ಮನ್ಪೋಯ್ ಅನ್ಕೊಂಡು ಎಂಕ್ ಧೈರ್ಯ ಇತ್ತು ಫೈನಲ್ ಏನ್ ಹಾಕೋ ಒಂಜಿ ಸೆಮಿಟ್ ಹಾಕೋ ಧೈರ್ಯ ಇತ್ತು ಅಂಡ್ ಫೈನಲ್ ಏನ್ ಫಸ್ಟ್ ಮನ್ಪೋಯ್ ಫಸ್ಟ್ ಮೆಟ್ಲ್ ಮನ್ಪೋಯ್ ಎಂಕ್ ಖಂಡಿತ ವಿಶ್ವಾಸ ಇಜ್ಜಾನ ಮಸ್ತ್ ಜನ ಪನೊಯ್ತೀರಿ ಈ ಫಸ್ಟ್ ಮೆಟ್ಲ್ ಮನ್ಪೋಯ್ ದಾಲ ಹಾಪಿಜಿಂದ ಎಂಕ್ ಕೆಲವು ಜನ ಆಶೀರ್ವಾದ ಅಂತೀರಿ ಸರ್ ಎಂಕುಲ್ ಅವಿ ತೂತಿನ ಹಾಕುಲ್ ಎಂಕ್ಲೆಗ್ ಗೊತ್ತು ಜೈಕ್ ಮಾಡೋದ್ ಕೆಲವೊಂದಿಲ್ಲ ಎಂಚೊಪ್ಪುಂಡು ಸರ್ ನಿಕಲ ಮೈಂಡ್ ಸೆಟ್ ಆ ಸಂದರ್ಭ ಪಡದೆ ಆತ ಸೌಂಡ್ ಆತ ಜನಕುಲು ಬೊಕ ಎರುಗಿಡ ಪಡು ಆ ಒಂಜಿ ನೀರು ಆ ಒಂಜಿ ಕೆಸರು ಆ ಸಂದರ್ಭ ಎಂಚೊಪ್ಪುಂಡು ಮೈಂಡ್ ಸೆಟ್ ಅಂಡ್ ಬಾಡಿ ಲ್ಯಾಂಗ್ವೇಜ್ ಎತ್ತು ನಿಕುಲು ಸ್ಪೀಡ್ ಪೋರ ವಿಚಾರ ಫುಲ್ಲು ಮೇ ಬೆಚ್ಚಾದಿಪ್ಪು ಪಂಡ ಇರೆಗ್ ವಾ ಚಲಿ ಇತ್ತುಲ್ಲ ನಮಕ್ ನಾಯರ ಪತ್ತದ ಬಡಿಂಚ ಫ್ಲಾಗ್ ದರ ನಮ್ಮ ರೆಡಿ ಮನ್ಪೇರ್ ನಂಗೆ ವಾ ಚಲಿ ಲೆಪ್ಪುಜಿ ಎಂಜಿ ಏತ್ ಚಲಿ ಇತ್ತು ನಾವು ಚಲಿ ಇಪ್ಪುಜಿ ನಮಕ್ ತೂಪುಣಂಜ ಪಂಡ ರಡ್ಡಿ ಏರು ನಮ್ಮನ ಎರ್ಲ ಕಲ್ಪ ಫ್ಲಾಗ್ ದಾರ ನಮ್ಮ ಎರ್ಲ ತೋಡಿಂಚ ಫ್ಲಾಗ್ ಲ ತೂಡು ಕರೆಕ್ಟ್ ಅವು ಫ್ಲಾಗ್ ದಲ್ಲಿ ಏತ್ ಕೊಡ್ತು ಬುಡಿ ಮನ್ಪೇರ್ ನಮ್ಮ ರೆಡಿ ಇಪ್ಪುಡು ಆ ಪಡ್ತು ನಮ್ಮನ ಮೈಂಡ್ ಸೆಟ್ ಅವು ಇಪ್ಪು ಮೇರೆ ಏತ್ ಕೊಡ್ತು ಫನ್ ಪೇರೆ ಪನ್ಪುಣಂಚಿನ ಒಂಜಿ ಮೈಂಡ್ ಸೆಟ್ ಇಪ್ಪು ಪಟ್ಟ ಬುಡಿಯರ್ ಪಂಡ ನಮ್ಮ ರೆಡಿ ಆವಡಪ್ಪು ಆ ಪಡ್ತು ಪೊಸಿಷನ್ ಇಂಚ ಇಪ್ಪುಂಡು ನಮ್ಮ ಪೊಸಿಷನ್ ಕರೆಕ್ಟ್ ಓಡಪ್ಪು ಓಕೆ ಇರ್ನೊಟ್ಟಿಗೆ ಇರೆಗೆ ಸಾತ್ ಕೊರ್ನಂಚಿನ ಎರುಕುಲು ಬೇಲೂರು ಮೇಗಿನ ಮನೆತ್ತ ದಾಸೆಲ
ಬಂಗಾಡಿ ಫಾರಮಿಲ್ದ ಗುಂಡೆಲ್ಲ ಫಸ್ಟ್ ಬೆಲಿರು ಮೇಗಿನ ಮಾಡ್ತಾಗಲಿ ನಾನು ಸೊಲ್ಮೇಲೆ ಪನೋಡು ನಾನು ಎರುಕೆ ಎಣ್ಣಿಗೆ ಅಂಕಲ್ ಎರು ಕೊರಿಯರು ಬಂಗಾಡಿ ದೇರಕು ಪಾಡ್ಗ ಮನ್ಪುನಂಜಿ ಪಾತೆರ ಬತ್ತನಾಗ ಏನ್ ರಪ್ಪ ಫೋನ್ ಮಂತೆ ಸರಿ ಪಾಡ್ಗ ಮನ್ಪುನಂಜಿ ಬಾರಿ ಮಲ ಸಪೋರ್ಟ್ ಮಂತಿರು ಬೆಲಿರು ಮೇಗಿನ ಮನೆತ್ತ ಗಣಪ ಬಂಡರ್ನ ಮಾಂತ ಜೋಕ್ಲು ಅದು ಗಣಪ ಬಂಡರ್ಲ ತಿರುಪತಿರು ಆರ್ನ ಜೋಕ್ಲು ಪುರ ಮಸ್ತ್ ಸಪೋರ್ಟ್ ಬಂತಿರು ಹೌದನಂಜ ನೀರು ಪಣ್ಣೆಗೆ ನಮ್ಮ ಎರು ಪಾಡ್ಗ ಮನ್ಪುನಂಜಿ ಸಪೋರ್ಟ್ ಬಂತಿರು ಅವು ಮಸ್ತ್ ಖುಷಿ ಬೆಲಿರು ಮೇಗಿನ ಅಂತಾಗಲಿ ಮಸ್ತ್ ಸೊಲ್ಮೇಲೆ ಬಂತೆ ಈ ಉಪತಿಸಣ್ಣ ಇರ್ನ ಓಟಗಾರರೊಟ್ಟಿಗೆ ನಮ್ಮ ಎರುಕುಲನ ಸಪೋರ್ಟ್ ಮುಖ್ಯವಾದ ಅತಿ ಮುಖ್ಯವಾದ ಬೋಡಾಯಿನ ಎರುಲ ಬೋಡಾಪ್ನಕ ಎರಡು ಮಾದ ಉಡುಪ್ನಾಗ್ಲಲ್ಲ ನಮ್ಮ ಸಪೋರ್ಟ್ ಮಾಡ್ಬಿಡ ಅದೇ ಮಾದ ಉಡುಪ್ನಾಗ್ಲ ನಮ್ಮಕ್ಕ ಚೂರು ಆಪಡ್ತರು ಆಗ್ಲ ಅಲರ್ಟ್ ಆದ್ ಬೋಡ ಕರೆಕ್ಟ್ 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 ಆಗ್ಲ ಬಾರಿ ಮಲ ಸಪೋರ್ಟ್ ಬಂತೀರು ಒಟ್ಟು ಇಂಚಿಡು ಪಿರಾಡ್ ಲಕ್ಕತ್ ಗೊರ್ಪನಾಗ್ಲ ಅಂಚನಿ ಆಗ್ಲ ಸಪೋರ್ಟ್ ಇತ್ತು ನಿಕ್ಲಿ ಓಕೆ ನಿಜ ನಿಜ ಎಸ್ ಪ್ರೌಡ್ ಫೀಲ್ ಅಪ್ಪಗ ಧನಂಜಯ ಅಣ್ಣ ನೋ ಡೌಟ್ ಆಯ್ತು ಒಟ್ಟಿಗೆ ಕುಡಂಜಿ ಕಾಲರ್ ಇಲ್ಲ ಹಲೋ ಸರ್ ನಮಸ್ಕಾರ ಓಕೆ ಐತೊಟ್ಟಿಗೆ ಕಾಲ್ ಮನ್ ಪ್ಲೇ ನಿಕಲ ಕಾಲ್ ಎಲ್ಲ ದೆಪ್ಪ ಐತೊಟ್ಟಿಗೆ ಬಿಫೋರ್ ದಟ್ ಕಾಲ್ ಮನ್ ಪ್ಲೇ ದುಂಬು ನಿಕಲ್ ದಯಮಂತ ನಿಕ ಟಿ ವಾಲ್ಯೂಮ್ ಮ್ಯೂಟ್ ಮಾಡ್ತದೆ ಕಾಲ್ ಮನ್ ಪ್ಲೇ ಕಾಲ್ ದೆಪ್ಪರೆ ಕಷ್ಟ ಹಾಕೊಂಡು ಲೈನ್ ಡಿಸ್ಟರ್ಬೆನ್ಸ್ ಬರ್ಕೊಂಡು ಎಸ್ ಐತು ಒಟ್ಟಿಗೆ ನಾರಾಯಣ್ ಸರ್ ಇರೆಗೆ ಈ ಗೆಲುವು ತೂನಾಗ ದಯಪಣಗೆ ಅನೌನ್ಸ್ ಮಾಡ್ತೇರು ಅಪ್ಪಗೊಂಜಿ ಗೆಲುವು ಒಂದು ಪನ್ನಾಗ ಎಂಚ ಫೀಲ್ ಆಂಡ್ ಪನ್ಪಂಚಿನ ಸಂದರ್ಭ ಬರ್ಪಡು ದಯಪಣಗ ಆರಂದ್ ಆ ಸಂದರ್ಭ ಕರೆಕ್ಟ್ ಇದಿನಾರು ಈರು ಪಿರಿಯಡ್ ತೂ ಅಂತಿನಾರು ದಯಪಣಗ ಇರ್ನ ಪ್ರೆಸ್ಟೀಜ್ ಪನ್ಪೇರು ಮರ್ಯಾದಿತ ಪ್ರಶ್ನೆ ಅಂತ ಪನ್ಪೇರು ದಯಪಣಗ ಕಂಬಳ ಪನ್ನಗ ಮರ್ಯಾದೆಯ ಒಂಜಿ ಕುಡಂಜಿ ಅಂದತೆ ಕದವನ್ ಪರಂಗತೆ ಒಂಜಿ ಮರ್ಯಾದೆ ಪನ್ಪೇರು ಪ್ರೆಸ್ಟೀಜ್ ಪನ್ಪೇರು ಸೊ ಆ ಒಂಜಿ ಸಂದರ್ಭದ ಇಡಮುಟ್ಟ ಬೈದಾರೆ ಈತ ಹಂತಕ್ಕೆ ಬೈದಾರೆ ಮಾತ ಪರ ಸಮಾಜನ ಒಂಜಿ ಬದಲಾವಣೆ ಮನ್ಪಡ ಪನ್ಪಂಚಿನ ಒಂಜಿ ವಿಚಾರಡ್ ಆರು ಉಲ್ಲೇರು ಆ ಒಂಜಿ ಸಂದರ್ಭ ಲಾಸ್ಟ್ ಒಂಜಿ ಫೈನಲ್ ಹಂತಕ್ಕೆ ಬಂದಾಗ ಇಂಚಿನ ಆಡು ಸರ್ ಮನಸ್ಸು ಬಂದ ಏನ ಈ ಮೀಡಿಯಾದ ಹೊತ್ತು ಪಾತ್ರ ಅಂಡ ನೆಕ್ ಕಾರಣ ಏನತ್ತು ಬಂದ ಎನ್ನ ಇಲ್ಲದ ಏರು ಒಂಜಿ ಮುಖ ಬಿಲಿಯೂರು ಮೇಗಿನ ಮನೆತಾಕ ಒಂಜಿ ಏರು ಒಂದಕ್ಕೆ ಒಂದು ಹೂವು ಸಂದೂರ್ಣ ಐಕ್ಲೆಗೆ ಅಂದು ಖಂಡಿತ ಸತ್ಯ ಫೈನಲ್ ಅಂತ ಬಂದಾಗ ಬಂದ ಮೇರು ಬಂದರೆ ಪೂರ ಮೇ ಬೆಚ್ಚ ಆ ಒಂದು ಇಪ್ಪುಡು ಒಂದು ಎಗ್ಲೆ ಬಂದ ಎಗ್ಲೆ ಚೌಲಿಯರು ಒಂದಿತ್ತು ಆ ಟೈಮ್ ನೋಡು ಬಂದ ಆತ ಒಂಜಿ ಫೈಟ್ ಮಾಡ್ಕೊಂಡು ಎರುಕು ಒಂಚೂರು ಕಷ್ಟನೇ ಇದೇವರಿ ಎದುರಲ್ಲಿ ಬರ್ತೇನೆ ಅಂದಾಗ ಒಂಚೂರು ಎಂಕ್ಲ ಒಂಚೂರು ಚೌಲಿಯರ್ ನಂಚಿನ ಸಂಗತಿ ಇಪ್ಪುಡಿ 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 ಆ ರೀತಿಯ ಒಂಜಿ ಅನುಭವ ಅಲ್ಪ ವಿನ್ನಾಪುಣದ ಎಂದಿತ್ತಾರ ಇಜ್ಜಿ ಇನ್ನು ಆ ಬುಡದು ಎಲ್ಲಿದ್ದು ಇಜ್ಜಾಲು ಅಂದ್ರೆ ಎಂತೂ ಇನ್ನು ಆ ಒಂದು ಆಸೆ ಒಂಜಿ ಆಸೆ ನಾವು ಪ್ರತಿ ವರಿ ಕಂಬಳ ಹೋನಾಗಲ್ಲ ಪ್ರತಿ ವರಿ ಏರುತ್ತಾ ಇಲ್ಲ ಒಂಜಿ ಆಸೆ ಜೀವನದೇ ಒಪ್ಪಿ ಅವು ಸೋಪುನಾಗ ಬುಕ್ಕದ ಪ್ರಶ್ನೆ ಆ ರೀತಿ ಆಸೆ ಪೂರ ಇಪ್ಪುನು ಗೆಂದೋಡಪ್ಪ ಪ್ರತಿಯೊರೆಗಳ ಆಸೆ ಒಟ್ಟಿಗೆ ಈ ಒಂಜಿ ಗೆಲುವುದಾದೊಂದು ಇರೆಗೆ ಮಾತ್ರ ಸರ್ ಇಡೀ ಸಮಾಜಕ್ಕೆ ಬೋಡಾಯಿನಂಚಿನ ಗೆಲುವು ಎಂಪನ್ಪೆ ಇಂದು ಇರೆಗೆ ಬೋಡಾಯಿನಂಚಿನ ಗೆಲುವು ಇಡೀ ಸಮಾಜಕ್ಕೆ ಬೋಡಾಯಿನಂಚಿನ ಗೆಲುವು ಇಂಗ್ಲೇ ಬೋಡಾಯಿನಂಚಿನ ವೈಯಕ್ತಿಕವಾಗಿ ಸೊ ದಯಪನಾಗ ಈ ಒಂಜಿ ಬದಲಾವಣೆ ಆಗುದು ಇಡೀ ಸಮಾಜದ ಗೆಲುವು ದಯಪಡ ಒಂಜಿ ಬದಲಾವಣೆ ಆಪುಡು ಬನಾಗ ಒಂಜಿ ಗೆಲುವು ಆ ಗೆಲುವು ಬೋಡೆ ದೇವ್ರ ಕೊರ್ಪೆ ಕಾರಣ ಬೋಡು ನಾಂದಪ್ಪ ನಿಜ ಓಕೆ ಅವು ಈಗಲೇ ಖುಷಿತ ಒಂಜಿ ಸಂಗತಿ ಎತ್ತುಡಿ ಕುಡಂಜಿ ಕಾಲರ್ ಇಲ್ಲ ಹಲೋ ಸರ್ ನಮಸ್ಕಾರ ಹಲೋ ನಮಸ್ತೆ ಸರ್ ನಮಸ್ಕಾರ ಸರ್ ಇದನ್ನ ಪುದರ್ ಒಲ್ಪಡ್ದು ಸುನೀಲ್ ಪಾಲಡ್ಕ ಮೂಡಬಿದ್ರಿ ಸುನೀಲ್ ಪಾಲಡ್ಕ ಮೂಡಬಿದ್ರಿ ಪಾತ್ರಲೆ ಸರ್ ಸರ್ ಸುರೇಖ ಕಂಗ್ರಾಚುಲೇಷನ್ ಮಾತಾಡಲಿ ಅಂತ ಟೀಮ್ ಶೋಕ ವస్తుంది ಯಾನು ಪಲ್ಲಕ್ಕೆ ಎಂಕಲು ಬ್ಯಾಂಗ್ಳೂರ್ ಜಾಬ್ ಮಾಡ್ಕೊಂಡು ಬ್ಯಾಂಗ್ಳೂರ್ ತಗೊಂಡಿತ್ತು ಬಾರಿ ಶೋಕ ಆಗ್ತದೆ ಎಂಕಲು ಪೂರ ಫ್ರೆಂಡ್ಸ್ ನಕ್ ಪೂರ ಒಟ್ಟು ಹೋದಿತ್ತು ಎನ್ನ ಫ್ರೆಂಡ್ ನಕ್ಲೆಲ್ಲ ಪೂರ ಲೆಕ್ಕ ಬಂದಿತ್ತು ನಾಯರ್ದ ವಿಷಯ ಕಂಬ್ಲಾಡ್ ನಾಯರ್ದ ಬಲ್ಲದ ಪೂರ ರೇಸ್ ಬಾರಿ ಬರ್ಲು ಅವೆಟ್ಲ ನಾಯರಡು ಹೊಸ ಇರು ಈ ತಾರಿ ಬರ್ತಿತ್ತು ಬಾರಿ ಖುಷಿ ಆತಂತು ಸೆಮಿ ಪೂರ ಬಾರಿ ಫೈಟ್ ಇತ್ತು ಪಲ್ಲಕ್ಕ ಸೆಮಿ ಗೋಳದ ಗೊತ್ತು ಬಾರಿ ಫೈಟ್ ಎಂತ ಟೀಮ್ ಗೋಳದ ಗೊತ್ತಿಲ್ಲ ಬಾರಿ ಫೈಟ್ ವಿನ್ ಆಗ್ತಾರೆ ಫೈನಲ್ ಆರ್ ಪಲ್ನೆಕನಿ ನಮ್ಮ ಧನಂಜಯರ್ ಇತ್ತೆ ಪಲ್ನೆಕನಿ ಬಾರಿ ಫೈಟ್ ಮಾಡಿ ವಿನ್ ಆಪ್ನಂದೆ ಪನ್ನ ಇತ್ತು ಬಾರಿ ಎಟ್ಟೆ ಪಾರ್ದೆ ಅದೇ ಬಾರಿ ಖುಷಿ ಆಗ್ತೇನೆ ನಾರಾಯಣ್ ಸರಿಗೂ ಮಸ್ತ್ ಥ್ಯಾಂಕ್ಸ್ ಅದೇ ಓಕೆ 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 ಎಸ್ ಸರ್ ಸೊಲ್ಮೇಲೆ ಅಣ್ಣ ಸೊಲ್ಮೇಲೆ ಕುಡಂಜಿ ಕಾಲರ್ ಇಲ್ಲ ಹಲೋ ಸರ್ ನಮಸ್ಕಾರ ಹಲೋ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ತೆ ಇನ್ನ ದಯಮಾಲ್ತ ಟಿ ವಾಲ್ಯೂಮ್ ಮ್ಯೂಟ್ ಮಾಡ್ಪ್ಲೇ ಸರ್ ಸಮಸ್ಯೆ आपणिकलिगे ದಯಮಾಲ್ತದೆ ಹಲೋ ಕೇನುಂಡೆ ಸರ್ ನಮಸ್ಕಾರ ಕೇನುಂಡೆ ಎಸ್ ಸರ್ ದಯಮಾಲ್ತ ಟಿ ವಾಲ್ಯೂಮ್ ಮ್ಯೂಟ್ ಮಾಡ್ರಿ ಟಿವಿ ತುದು ಪಾತ್ರ వచ్చి ಸರ್ ದಯಮಾಲ್ತದೆ ಸರ್ ನಾನು ಬೆಂಗಳೂರಿಂದ ಪಾತಂದಲ್ಲ ಒಲ್ಪ ಬ್ಯಾಂಗ್ಳೂರ್ ಎಸ್ ಸರ್ ಬೆಂಗಳೂರು ಒಂದು ಪಾತಂದಲ್ಲ ಸರ್ ಪಾತರ್ಲೆ ಸರ್ ಟಿವಿ ವಾಲ್ಯೂಮ್ ಸರ್ ಓಕೆ ಟಿವಿ ವಾಲ್ಯೂಮ್ ಸರ್ ಫಸ್ಟ್ ಆಫ್ ಆಲ್ ನಾನು ಬೆಂಗಳೂರದ ನಮ್ಮ ಸಾರಿ
ದಿನೇಶ್ ಶೆಟ್ಟಿ ಉಳಿಪಾಡಿ ಸರ್ ಕೊಂಚ ಅಭಿನಂದನೆ ಸಲ್ಲಿಸೋರು ಫೋನ್ ಮಾಡ್ತಂದಿಲ್ಲ ಸರ್. ಓಕೆ ಥ್ಯಾಂಕ್ ಯು ನಾನು ಮುರಳಿ ಕಂಪನಿ ಬೆಂಗಳೂರು ಇಟ್ಟೆ ಮೈಕ್ ಹೋದಿತ್ತಪ್ಪ ಫೈನಲ್ ಸೆಮಿಫೈನಲ್ ಆಡ್ನಟ್ಟು ಪಾಲ್ಗೊಂಡಿತ್ತು. ದಿನೇಶ್ ಶೆಟ್ಟಿ ಸರ್ ಅರಗ್ಲ ಮೀಟ್ ಆಗುತ್ತೆ ಆ ಟೈಮ್ ನಾನು ನಮ್ಮ ನಾರಾಯಣ ಮಲೆ ಕುಡಿ ಇರುತ್ತೆ ಸರ್ 600 ದಾರೆ ನಾನು ಆಕ್ಚುಲಿ ಬೆಂಗಳೂರು ಇಪ್ಪನು ಓಕೆ ಅದಕ್ಕೆ ಇಂಚಿನ ವಿಷಯ ಕೋಣದ ವಿಷಯ ಪೂರ ಪಂದನೆಗತ್ತು ಮಸ್ತ್ ಖುಷಿ ಆಯ್ತು. ನಮ್ಮ ಊರ್ದ ಕೋಣ ಒಂದು ಫೈನಲ್ ಮತ್ತೊಂದು ಮೆಡಲ್ ಹಾಕೊಂಡು ಮಸ್ತ್ ಖುಷಿ ಆಯ್ತು. ಅದೇ ನಿಜ 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 ಅದೇ ಎಸ್ ಸರ್ ಅಂತ ನಮ್ಮ ದಿನೇಶ್ ಹೆಗ್ಡೆ ಸರ್ಗೆ ಮಸ್ತ್ ಮಸ್ತ್ ಬಂದ ಮನ ತುಂಬಿದ ಅಭಿನಂದನೆ ಸಲ್ಲಿಸ್ತಾ ಹೊಂದಿದೆ. ಅಂತ ನಮ್ಮ ಓಟಗಾರರ ಏನ ನನ್ನ ಕುದುರೆ ಅಭಿನಂದನೆ ಬರೋದಿಲ್ಲ. ಓಕೆ ಓಕೆ ಸೋಲ್ಮೇಲು ಸರ್ ಸೋಲ್ಮೇಲು ಎಸ್ ಸರ್ ಐತೆ ಒಟ್ಟಿಗೆ ಈ ಒಂಜಿ ಕಂಬಳದ ಕರೆಕ್ ಪೋಡು ಪನ್ನಗ ಬೆಂಗಳೂರದ ಕಂಬಳ ಭಾಗವಹಿಸೋಡು ಪನ್ನಗ ಮಸ್ತ್ ಅಡೆತಡೆ ಐತೊಟ್ಟಿಗೆ ಮಸ್ತ್ ರಿಸ್ಕ್ ಚಾಲೆಂಜಸ್ ಆ ಒಂಜಿ ಚಾಲೆಂಜಸ್ ಫೇಸ್ ಮಾಡ್ತೀನಿ ಎಂಚ ಪಂಪನ ವಿಚಾರ ಎಸ್ ಐತೊಟ್ಟಿಗೆ ದಿನೇಶ್ ಹೆಗ್ಡೇರ್ ನೆಕ್ಕೆ ಎಂಚ ಜಾಯಿನ್ ಆಗಿರು ಐತೊಟ್ಟಿಗೆ ದಿನೇಶ್ ಹೆಗ್ಡೇರ್ ನೆತ್ತಪಿರೋಡು ಬಾರಿ ಮಲ್ಲ ಮಟ್ಟಿಡ ಬೆಂತಿರ್ ನೋ ಡೌಟ್ ಆ ಒಂಜಿ ವಿಚಾರ ದಾದ ಪನ್ನಗ ಈ ಒಂಜಿ ಎರುಕ್ಲಿನ ತೂಪುನಂಚಿನ ವಿಚಾರದ ಪತ್ತದ ಯಾನುಲ್ಲೆ ಖರ್ಚು ಮಲ್ಪುಗ ಬೆಂಗಳೂರದ ಕಂಬಳಡ್ ಎರುಕುಲನ್ ಗಿಡ ಪೋಡೆ ಪಂಪನಂಚಿನ ವಿಚಾರ ಐತೊಟ್ಟಿಗೆ ವಿನ್ ಆಯ್ನಂಚಿನ ಪ್ರೈಸ್ ಅಮೌಂಟ್ ಮನಿ ಪರಗ 1 ಲಕ್ಷ ವಿನ್ ಆಯ್ನ ವಿಜೇತರಿಗೆ ತಿಕ್ಕೊಂಡು ಅಡದ ಬೊಕ್ಕ ರಟ್ಟು ಪವನ್ ಚಿನ್ನ ತಿಕ್ಕುನು ಅವೆಲ್ಲ ಒಂಜಿ ಆಸ್ ಎ ಪ್ರಾಯೋಜಕತ್ವ ಅಥವಾ ಸ್ಪಾನ್ಸರ್ ಪಂತಿನಕಲು ಸ್ಪಾನ್ಸರ್ ಉಂಚಿರಲ್ಲದಿತ್ತು ಅಂಡ ದಿನೇಶ್ ಶೆಟ್ಟರ್ ಅವೆಲ್ಲ ನಮ್ಮ ಸಮಾಜಕ್ಕೆ ಬುಡ್ದು ಕೊಡ್ತಿರ್ತಾರೆ ಪನಗ ಸಮಾಜ ಬೆಳೆಯೋಡು ಪಂಪನಂಚಿನ ವಿಚಾರ ಅವಳ ಒಂಜಿ ಮಾದಿರಿ ಏನಂಚಿನ ಕೆಲಸ ದಾದ ಪನ್ಪಡ್ ಸರ್ ಪ್ರೌಡ್ ಫೀಲ್ ಉಂಟು ಈ ಒಂಜಿ ವಿಚಾರ ಅಡ್ಲ ಎಸ್ ಸರ್ ಐತೊಟ್ಟಿಗೆ ಏತ್ ಭಂಗ ವೈದ್ಯರಾಗ್ಲೇನು ಒಪ್ಪಾಯ ವಿಚಾರ ಅಂದಾತೆ ಸ್ವಲ್ಪ ಹೇಳ್ಬೇಕಾಗಿದೆ. ಈ ಮಲೆಕುಡಿಯ ಸಮಾಜ ಬಹುಶಃ ನಮ್ಮ ಪೇಜಾವರು ತುಂಬಾ ಅದರಲ್ಲಿ ಕೆಲಸ ಮಾಡಿರ್ಬೋದು. ತಳಮಟ್ಟ ಸಮುದಾಯ ಅಂತ ಏನು ಹೇಳ್ತೇವೆ ಆ ತಳ ಸಮುದಾಯದಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದೇ ಇದೆ. ಎಲ್ಲಾ ಸಮುದಾಯ ಆ ಜಾತೀಯತೆಯಿಂದ ಬಂದಾಗ ಮೇಲ್ವರ್ಗದಲ್ಲಿರುವಂತಹ ಜನರಿಗೆ ಇರುವಂತಹ ಧೈರ್ಯ ಅದು ಬರ್ತಿರುವಂತಹ ಧೈರ್ಯ ತಡ ಸಮುದಾಯಕ್ಕೆ ಇರುವಂತಹ ಒಂದು ಅಂಜಿಕೆಗಳು ಇದೆಲ್ಲ ನಾವು ಇದನ್ನು ನಾನು ಅಬ್ಸರ್ವ್ ಮಾಡಿದ್ದೇನೆ. ಅದು ಮೊದಲೇ ಅಬ್ಸರ್ವ್ ಮಾಡಿದ್ದೇನೆ. ಇಲ್ಲಿ ನನ್ನ ಹುಚ್ಚು ಅಲ್ಲಿಗೆ ಕೊಂಡೋಯ್ತು. ಅವರಿರೋ ಏನೋ ದಿಡುಪೆ ಅಂತ ಏನಿದೆ ನಾವು ಫ್ಯಾಮಿಲಿ ಸಹಿತ ಒಂದು ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಪ್ರವಾಸ ಮಾಡ್ಲಿಕ್ಕೆ ಹೋಗಿದ್ದು. ಆ ಸಂದರ್ಭದಲ್ಲಿ ಇವರ ಮನೆ ಹತ್ರ ಒಂದು ಮನೆ ಇತ್ತು, ಗೆಸ್ಟ್ ಹೌಸ್ ಆಗಿ. ಅವ್ರ ಕಡೆ ಅದು ಧರ್ಮಕ್ಕೆ ಕೊಟ್ಟಿದ್ದಾರೆ ನಮ್ಗೆ ಉಳ್ಕೊಳ್ಳಿಕ್ಕೆ. ಅದರ ಪಕ್ಕದಲ್ಲಿ ಇವರ ಮನೆ ಇದೆ. ಹಾಗೆ ನಾವು ಟೀ ಕುಡಿಲಿಕ್ಕೆಲ್ಲ ಹೋಗುವಾಗ ಏನಾಯ್ತು, ಇವರು ಎಲ್ಲ ಅರೇಂಜ್ಮೆಂಟ್ ಇವರೇ ಮಾಡಿದ್ರು ಅಲ್ಲಿ ಉಳ್ಕೊಳ್ಳಿಕ್ಕೆಲ್ಲ. ಆಗ ಇವರ ಕೋಣ ನೋಡಿದಾಗ ಎಲ್ಲ ಪ್ರಸ್ತಾವ ಬಂತು. ಆಗ ನಮಗೆ ಅಲ್ಲಿ ನಾವು ಸಾಧಾರಣ ನಾವು ಹಳ್ಳಿಯಲ್ಲಿ ಬೆಳೆದ ಕಾರಣ ಅಲ್ಲಿ ಎಷ್ಟು ವರ್ಷದಿಂದ ಇರ್ತಾರ ಇದೆಲ್ಲ ಅಬ್ಸರ್ವ್ ಆಗುತ್ತೆ. ಆ ಬೆಳೆ ಹೇಗಿರುತ್ತೆ ಕೇಳಿದ ನಾನು, ಇದು ನೀವು ನನ್ಗೆ ಅನಿಸ್ತದೆ ಇಲ್ಲಿ ನೀವು 40 ವರ್ಷದಿಂದ ಇದ್ದೀರಾ ಅಂತ. ನಿಮಗೆ ಗೊತ್ತಾಯ್ತು ಈ ಬೆಳೆ ಎಲ್ಲ ಅಷ್ಟು ಗೊತ್ತಾಗುತ್ತೆ ನಮ್ಗೆ. ಅದು ನಮ್ಗೆ ಇಲ್ಲಿ ಭೂ ಮಸೂದೆ ಕಾಯ್ದೆಯಿಂದ ಸಿಕ್ಕಿದ್ದು. ಆ ನಂತರ ನಾವು ಬೆಳೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಆಗ ನಂತರ ಇದು ಕೋಣ ತೋರಿಸಿದ್ರೆ ನನಗೆ ಆಗ ಅವ್ರು ಅಲ್ಲಿ ಹೇಳಿದೇನಂದ್ರೆ ಅವ್ರು ಹೇಳಿದಾಗೆ ಬೆಂಗಳೂರು ಕೊಂಡೋಗ್ಲಿ ಮನಸ್ಸಿದೆ, ಆದ್ರೆ ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ಬಹುಶಃ ಅವರು ಇತ್ತೀಚೆಗೆ ಅಷ್ಟೇ ಮನೆ ಕಟ್ಟಿದ್ದಾರೆ, ಅದು ಸಾಲ ಎಲ್ಲ ಇದೆ. ಹಾಗಾಗಿ ಇದೆಲ್ಲ ಪರಿಸ್ಥಿತಿ ಇದೆ, ಅವರ ಆರ್ಥಿಕ ಪರಿಸ್ಥಿತಿ ಅಂತದೆಲ್ಲ ಇರ್ತದೆ ಕಾಮನ್. ಆಗ ಅವರು ನಾನು ವಾಪಸ್ ಬಂದು ಆನಂತರ ಮನೆಗೆ ಬಂದು ಮನೆಗೆ ಅವರು ನಮ್ಗೆ ಊಟ ಎಲ್ಲ ತಗೊಂಡ್ಬಂದು ಆಗ ಅವರು ಕೂತ್ಕೊಂಡಿರ್ತಾರೆ. ಅದನ್ನ ಇವರು ಇನ್ನೊಬ್ರು ಇದ್ದಾರೆ, ಅವರ ಹೆಸರು ಹೊರಗಿದ್ದಾರಲ್ಲ ಜಯರಾಮ್ ಶಶಿ ದಿವಾಕರ್ ಒಂದು 10-15 ಮಂದಿ ಕೂತ್ಕೊಂಡು. ಆಗ ನಾನು ಹೇಳಿದೆ ನನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಇದೆ ಅಂತ. ನೋಡಿ, ನೀವು ಕಂಬಳವನ್ನ ನಾಡಿದ್ದು ಬೆಂಗಳೂರಿಗೆ ಕೊಂಡೋಗ್ಬೇಕಾಗಿ ಕೋಣ, ಅದಕ್ಕೆ ಅವ್ರು ಹೀಗೆ ಮುಖ ನೋಡ್ತಾರೆ ನನ್ನ, ಈಗ ಏನ್ ಕಷ್ಟ ಅಂತ. ನಮ್ ಲೆಕ್ಕದಲ್ಲಿ ಏನೋ ಈ ಕೋಣ ಇದೆ, ಎಲ್ಲರೂ ಕೂಡ ಕೋಣ ಇದೆ, ಇಲ್ಲ ಸಾಧಾರಣ ಕೋಣ ಇದೆ, ಗಾಡಿಯಲ್ಲಿ ಹಾಕುದು, ಕೊಂಡೋಗುದು, ಓಡಿಸುದು ಆಯ್ತು. ಅಲ್ಲ ಸರ್, ಕೊಂಡೋಗ್ಲಿಕ್ಕೆ ಖರ್ಚಿದೆ, ಕೊಂಡೋಗ್ಲಿಕ್ಕೆ ಏನಿದೆ ಖರ್ಚು? ಅವ್ರು ಹಣ ಕೊಡ್ತಾರೆ, ಗಾಡಿ ನಿಜ ಅಲ್ಲ ಸರ್, ಅದಕ್ಕೆ ಓಡಿಸ್ಲಿಕ್ಕೆ ಆಗುದಿಲ್ಲ. ಓಡಿಸ್ಲಿಕ್ಕೆ ನಿಮ್ಮವ್ರು ಯಾರಿಲ್ಲ, ಅವರೊಬ್ರು ಓಡಿಸಿದ್ದಾರೆ ಮುಂಚೆ, ಅದು ಅವರನ್ನು ಕೊಂಡೋಗಿ ನಾವು ನೋಡೋಣ ಅಂತ. ಅಲ್ಲ, ಅದು ಬೇರೆ ವಿಚಾರ ಇದೆ. 20 ಮಂದಿ ಬೇಕು. 20 ಮಂದಿ ಯಾಕೆ? ಒಂದು ಕೋಣ ನಾವೆಲ್ಲ ಕೋಣ ಸಾಕಿದವರಲ್ಲ ಅಂತ ಹೇಳಿದೆ. 20 ಮಂದಿ ಬೇಕಾದ್ರೆ ಹೀಗೆ ಒಂದು ಪ್ರಶ್ನೆ ಬಂದಾಗ, ನೋಡಿ ನೀವ್ ಏನ್ ಮಾಡ್ತೀರಿ ನನ್ಗೂ ಗೊತ್ತಿಲ್ಲ, ಪ್ರಶ್ನೆ ಇಷ್ಟೇ,
ನನ್ನ ಮನಸ್ಸಲ್ಲಿ ವಿಚಾರ ಬಂದಿದೆ. ಅವ್ರು ಜಯರಾಮ ಒಂದು ಈ ತಾಲೂಕ್ ಪಂಚಾಯತ್ ಅಲ್ಲಿ ಇದ್ದವರು, ಅವರಿಗೆಲ್ಲ ಕಷ್ಟ ದಿನಗಳ ನೋವೆಲ್ಲ ಗೊತ್ತಿದೆ. ನೋಡಿ, ನಿಮ್ಗೆ ನನ್ಗೆ ಇಷ್ಟವರೆಗೂ ಕೂಡ, ಇವತ್ತಿನವರೆಗೂ ಕೂಡ, ಆವತ್ತಿನವರೆಗೂ ನನ್ನ ಮನಸ್ಸಿನಲ್ಲಿದ್ದು ಬ್ಯಾಂಗ್ಳೂರು ಕಮಲ ಸಾಮಾನ್ಯವಾಗಿರುವಂಥದ್ದು ಎಲ್ಲ ಕಮಲಗಳಾಗಿದೆ. ಅಶೋಕ್ ಕುಮಾರ್ ರೈ ಏನೋ ಅವ್ರಿಗೆ ನನಗೆ ಮುಂಚಿನ ಪರಿಚಯ ಇತ್ತು, ಅವರು ನಮ್ಮ ಆತ್ಮೀಯರು ಕೊಡು. ಹಾಗಂತ ಕಮಲಕ್ಕೆ ನನ್ನದೊಂದು ಅಷ್ಟೊಂದು ಪ್ರಾಧಾನ್ಯತೆ ಇರಲಿಲ್ಲ, ಹೋಗುವಂತ ನನ್ನ ಪ್ಲಾನು ಇರಲಿಲ್ಲ. ಯಾವಾಗ ಈ ಕೋಣವನ್ನು ನೋಡಿದೆ, ಆಗ ನಾನು ಈ ಪ್ರದೇಶದಲ್ಲಿ ಬೇರೆ ಎಲ್ಲ ಪ್ರದೇಶ ನೋಡಿದೆ, ಇದು ರಸ್ತೆ ಇಲ್ಲದ ಪ್ರದೇಶಗಳನ್ನು ಕೂಡ ನೋಡಿದೆ. ಅದರ ಹಿಂದೆ ಆ ಮಲೆಕುಡಿ ಅನ್ನೋದು ಏನು ಅನ್ನೋ ನಮಗೆ ಅದರ ಮೊದಲು ಗೊತ್ತಿದೆ, ಆ ಕೇಸ್ ಎಲ್ಲ ನಡೆಸ್ತೇವೆ. ಆಗ ನಾನು ಹೇಳಿದೆ, ನೋಡಿ ನನ್ನ ಕೆಲವು ಷರತ್ತ ಇದೆ. ಅದಕ್ಕೆ ಫಸ್ಟ್ ಹೇಳಿದ್ರು, ಹಣ ನಮ್ಮಲ್ಲಿ ಇಲ್ಲ, ಏನ್ ಮಾಡ್ಬೇಕು? ನಾನು ಕೊಡ್ತೀನಿ, ಏನು ಲೆಕ್ಕ ಏನು ನಮ್ದು? ಆಯ್ತು, ಇದು ಹೋಗಿ ಊಟಕ್ಕೆಲ್ಲ ಏನಾದ್ರು ಒಂದು 10,000 ಇರ್ಬೋದು ಅಲ್ವ? ಅಲ್ಲ, ಓಡಿಸುವವರಿಗೆ ತುಂಬಾ ಇದೆ. ಅವರಿಗೆ ಟ್ರೈನಿಗೆ ಎಲ್ಲ ಕೋಣ ಓಡಿಸುವವರು ಬುಕ್ ಆಗಿದೆ, ಯಾರು ಇರುವುದಿಲ್ಲ, ಎಲ್ಲ ಬುಕ್ ಆಗಿದೆ. ಒಳ್ಳೊಳ್ಳೆ ಕೋಣ ಬುಕ್ ನೋಡಿ. ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಇವತ್ತು ಕೋಣ ಓಡಿದೆ, ವಿನ್ ಆಗಿದೆ ಅಂತ ಹೇಳಿಕ್ ಬಹಳ ಸುಲಭ ಆಗುತ್ತೆ. ಆ ಸಂದರ್ಭಗಳು ಅವರನ್ನು ಒಂದು ಪ್ರೇರಣೆ ಮಾಡ್ಬೇಕಾದ್ರೆ, ಕೋಣ ಓಡೋದು ಬುಕ್ ಆಗಿದೆ, ಬುಕ್ ಆದ್ರೂ ಅಡ್ಡಿಲ್ಲ, ಅಲ್ಲಿ ಹುಟ್ಟಿ ಬಂದ್ರೆ ಸಾಕು ನಮ್ಗೆ ಅಂತ ಇಷ್ಟ. ಉದ್ದೇಶ ಏನು ನಮ್ಗೆ? ನಿಮ್ಮ ಸಮುದಾಯ ಅಲ್ಲಿ ಭಾಗವಹಿಸಬೇಕು. ಕೆಲವು ನನ್ನಲ್ಲಿ ಕೂಡ ಕೆಲವೊಂದು ತಪ್ಪು ತಿಳುವಳಿಕೆ ಇತ್ತು. ಯಾಕಂದ್ರೆ ಕೆಳವರ್ಗದ ಮಂದಿ ಹೋಗುವುದಿಲ್ಲ ಅಂತ, ಈ ಕೋಣದ ಇದ್ರ ಪಾರ್ಟಿಸಿಪೇಟ್ ಮಾಡುದಿಲ್ಲ. ನನ್ಗೆ ಅದು ಒಂದು ಹಠ ಇತ್ತು, ಅವರು ಭಾಗವಹಿಸಬೇಕು. ತಡ ಸಮುದಾಯದಲ್ಲಿ ಭಾಗವಹಿಸೋದು ಇದು ಪ್ರಮುಖವಾಗಿದೆ. ತಡ ಸಮುದಾಯದಲ್ಲಿ ಭಾಗವಹಿಸೋದು ನಾನು ಕೇಳಿಲ್ಲ. ಯಾಕೆ ಕೇಳಿಲ್ಲ ಅಂದ್ರೆ, ಇಷ್ಟವರೆಗೂ ಕೂಡ ಪ್ರೈಸ್ ನಾವು ಯಾವತ್ತು ಕೇಳ್ತೇವೆ, ಒಂದು ಗೊತ್ತಿದವ ಅಥವಾ ನೋನ್ ಪರ್ಸನ್ಸ್, ಅದನ್ನು ಮೀರ್ಬೇಕು ಅನ್ನೋದು ನಮ್ಗೆ ಸತ್ಯ. ಆ ಮೀರ್ಬೇಕಾದ್ರೆ ತಡ ಸಮುದಾಯದಿಂದ ಜನ ಬರಬೇಕು. ತಡ ಸಮುದಾಯದಲ್ಲಿ ಭಾಗವಹಿಸಿದಾರೆ ಅನ್ನೋದು ನಮ್ಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಆಗ ಇವರಲ್ಲಿ ನಾನು ಕೇಳಿ ಫಸ್ಟ್ ಕಂಡೀಷನ್, ನಿಮ್ಮ ಮಲೆಕುಡಿಯ ಸಮುದಾಯ ಅಂತ ಹೆಸರಿಟ್ಟುಕೊಂಡು ಭಾಗವಹಿಸಬೇಕು, ಫಸ್ಟ್ ಕಂಡೀಷನ್. ಅದಕ್ಕೆ ಅವರು ಹೀಗೆ ನೋಡಿದ್ರು, ಅದು ನಮ್ಮ ಅಲ್ಲಿ ಜಾತೀಯತೆ ಬರ್ತದೆ. ಹಾಗೆ ಜಾತೀಯತೆ ಪ್ರಶ್ನೆ ಅಲ್ಲ, ನಾವು ಹೇಳುವಂತದ್ದು ಸಮುದಾಯ. ನೀವು ಒಂದು ಚಿಕ್ಕ ಕಮ್ಯುನಿಟಿ, ನಿಮ್ಗೆ ಗೊತ್ತಿದ್ದ ಮಟ್ಟಿಗೆ 12,000 13,000 ಸಮುದಾಯ, ಇದು ನಾನು ಅಧ್ಯಯನ ಮಾಡಿದ್ದು. ಮತ್ತೆ ನೀವು ನಾನು ಬೇರೆ ವಿಚಾರ ಎಲ್ಲ ನೋಡಿದಾಗ, ಇಲ್ಲಿ ಮೂಲ ನಿವಾಸಿಗಳು 12,000 13,000 ಅಷ್ಟೇ. ಈ ಕರ್ನಾಟಕದಲ್ಲಿ ಅವರ ಸಮುದಾಯ ಇರೋದು 12 ಇದೆಲ್ಲ ನನ್ಗೆ ಗೊತ್ತಿತ್ತು. ಹಾಗಿದ್ದಾಗ ಈ ಚಿಕ್ಕ ಸಮುದಾಯ ಗುರುತಿಸಲ್ಪಟ್ರೆ ಏನ್ ಸ್ವಲ್ಪ, ಹಾಗಾಗಿ ಮಲೆಕುಡಿ ಅಂತ ಸಮುದಾಯ ಹಾಕಿದ್ರೆ ಅಲ್ಲಿ ಏನೋ ತೊಂದರೆ ಮಾಡೋದು. ನಾನು ಎದುರ್ಕೊಡ್ತೇನೆ, ಯಾರು ಏನು ಹೇಳಿದ್ರು ನನಗೆ ಹೆಸರು ಹಾಕಿ ಬರ್ಲಿ, ನನಗೆ ತೊಂದರೆ ಇಲ್ಲ ಅಂತ ಹೇಳಿ ಅಷ್ಟೇ. ಎರಡನೇ ಕಂಡೀಷನ್, ನಿಮ್ಮದೇ ಸಮುದಾಯದವರು ಅಲ್ಲಿ ಭಾಗವಹಿಸಬೇಕು, ಬೇರೆ ಯಾರೂ ಇರಬಾರದು. ಎರಡನೇದಾಗಿ. ಮೂರನೇದು, ನೀವು ಅಲ್ಲಿ ಭಾಗವಹಿಸುವ ಏನಿದೆ ಖರ್ಚು, ಇದೆಲ್ಲ ನಾನು ನೋಡುವಂಥದ್ದು. ಇಷ್ಟೆಲ್ಲ ವಿಚಾರ ಹೇಳಿದ್ರು ಕೂಡ ಅವರು ಕೇಳಲಿಲ್ಲ. ಅದಕ್ಕೆ ನಾವು ಹೇಳಿದ್ರು, ನಮ್ಗೆ 1 ವಾರ ಟೈಮ್ ಕೊಡಿ ಅಂತ. ನಿಮ್ಗೆ 1 ವಾರ ಯಾಕೆ ಅಲ್ಲ, ಅದು ಆಗುದಿಲ್ಲ, ಇದಾಗುದಿಲ್ಲ. ಈಗ ಓಡಿಸೋರು ಸಿಗುದಿಲ್ಲ, ಪಕ್ಕದಲ್ಲಿ ಹಿಡ್ಕೊಳ್ಳಿಕ್ಕೆ ಯಾಕೆ? ನಾವು ಹಿಡ್ಕೊಳ್ಳೋದಿಲ್ವಾ? ಹಿಡ್ಕೊಳ್ಳಿಕ್ಕೆ ಇಲ್ಲ, ಅವ್ರಿಗೂ ಟ್ರೈನ್ ಇರ್ತದೆ. ಸೊ ಇಷ್ಟೆಲ್ಲ ಆಗೋಗೆ ನನಗೆ ಒಂದೊಂದು ಎಕ್ಸ್ಪೀರಿಯನ್ಸ್. ಆ ನಂತರ ನಾನು 2-3 ದಿವಸದ ನನ್ನ ಟೂರ್ ಆದ್ಮೇಲೆ ಬಂದೆ. ನಾವು ಇವರು ಕೂಡ ನಮ್ಮ ಗುಡ್ಡಕ್ಕೆಲ್ಲ ಕರ್ಕೊಂಡು ಹೋಗಿದಾಗ ನಮ್ಮ ಕಡೆ ತಿರುಗಾಡ್ಕೊಂಡು ಬಂದ ಮೇಲೆ ನಾನು ಬೆನ್ನು ಬಿಟ್ಟಿಲ್ಲ ಅವರಿಗೆ, ನೀವು ನನಗೆ ಹೇಳಿ ಅಂತ. 1 ವಾರ ನಂತರ ಬಂದು, ಇದು ಎಕ್ಸಾಕ್ಟ್ಲಿ ಮೊನ್ನೆ ದಸರಾ ಸಮಯದಲ್ಲಿ ನಾನು ಹೋದದ್ದು, 25 ದಿವಸದ ಮೊದಲು. ಇವರು 1 ವಾರದ ನಂತರ ಬಂದ ಮೇಲೆ ಹೇಳಿದ್ರು, ಸರ್ ಅದೆಲ್ಲ ಕಷ್ಟ ಆಗುತ್ತೆ, ನಿಮ್ಮ ಹೆಸರಲ್ಲೇ ಓಡಿಸ. ನಮಗೆ ಸಾಧ್ಯನೇ ಇಲ್ಲ, ನಿಮ್ಮ ಹೆಸರಲ್ಲೇ ಓಡಿಸ. ಮತ್ತೆ ಆ ಮಲೆಕುಡಿ ಎಲ್ಲ ಬರುದು ಬೇಡ ಸರ್ ಅಂತ. ಮಲೆಕುಡಿ ಅಂತ ಬಂದ್ರೆ ನಮ್ಗೆ ತೊಂದರೆ ಆಗುತ್ತೆ, ಅದು ನಾನು ಬಿಟ್ಟಿಲ್ಲ. ಆಗ ಈ ರಿಜಿಸ್ಟ್ರೇಷನ್ ಏನಿಲ್ಲ ಎಂಡ್ ಆಗ್ತಾ ಬಂದಿದೆ. ನಾನು ಫೋನ್ ಮಾಡಿ ಹೇಳಿದೆ, ನೋಡಿ 2 ಹೆಸರನ್ನು ಹಾಕಿ, ದಿನೇಶ್ ಹೆಗ್ಡೆ ಪಾಡಿ ಮತ್ತು ಇವರು ಯಾರು ಹೆಸರು ಕೊಡ್ತಾರೆ ಅದು. ಯಾಕೆ ಇವರು ತಪ್ಪಿದ್ರೆ ಮತ್ತೆ ಕೂಡ ಹೇಳ್ಕೊಂಡು ಹೋಗ್ಬೋದು. ಅವರು ಅಲ್ಲಿ ಎಂಟ್ರಿ ಮಾಡಿದ್ರು. ಅವ್ರು ಕೇಳಿದ್ರು, ಯಾರ ಕೋಣ ಎಲ್ಲ ಕೇಳಬೇಕು.
ಒಂದು ನನ್ನದೇ ಕೋಣ, ಅದು ಮತ್ತೆ ಎಂಕ್ವೈರಿ ಇಲ್ಲ. ಇನ್ನೊಂದು ಹೆಸರು ಅವ್ರು ಎಲ್ಲಿಯವರು, ಅವ್ರ ಕೋಣ ಓಡಿತ್ತ ಅವ್ರಿಗೆ ಗೊತ್ತಾಗಿಲ್ಲ, ಅವರೆಲ್ಲ ಅನುಭವಸ್ತ. ಅದು ಏನಂತ ನೋಡಿ ಅಂತ ಅವರ ಹೆಸರು ಕೊಟ್ಟು, ಅವ್ರು ಏನ್ ಕೊಟ್ಟಿದ್ದಾರೆ, ಉದಯ್ ಕುಮಾರ್ ಅಂತ ಕೊಟ್ಟಿದ್ದಾರೆ. ಉದಯ್ ಕುಮಾರ್ ಇವ್ರ ತಮ್ಮ, ಮಲೆ ಕುಡಿಯೇ ಕೊಟ್ಟಿಲ್ಲ. ಇದು ನನಗೆ ಸಿಟ್ಟು ಬಂತು. ನಾನು ಅಲ್ಲಿ ಫೋನ್ ಅಲ್ಲಿ ಇವ್ರ ನಂಬರ್ ಎಲ್ಲ ಕೊಟ್ಟು ಇವ್ರು ಕೊಡಿ, ಡೀಟೇಲ್ ಕೊಡಿ ಅಂತ ಕೇಳಿದೆ. ನನಗೆ ಸಿಟ್ಟು ಬಂತು. ಮತ್ತು ಕರೆದ್ರೆ ನೀವು ಯಾಕೆ ಮಲೆ ಕುಡಿಯೋ ಕೊಟ್ಟಿಲ್ಲ? ಅದು ಬೇಡ ಸರ್, ಅದು ಆಗುದಿಲ್ಲ. ಅದಕ್ಕೆ ಹಾಗೆ ಅವರು ಹೇಳಿದ್ರು ನಾಡಿದ್ದು ಮತ್ತೆ ಚೇಂಜ್ ಮಾಡಬಹುದು, ಅಲ್ಲಿ ಓಡಿಸುವಾಗ ಚೇಂಜ್ ಮಾಡಬಹುದು. ಅದು ಲಾಸ್ಟಿಗೆ ಓಡಿಸುವಾಗ ಚೇಂಜ್ ಮಾಡಿದ್ರು ಮಲೆ ಕುಡಿಯ. ಓಡಿಸುವಾಗ ಹೆಸರು ಕೊಟ್ಟಾಗ ನಾನು ಅಲ್ಲಿದ್ದೇನೆ, ಯಾರದು ಅಂತ ಕೇಳುವಾಗ ನಾರಾಯಣ ಮಲೆ ಕುಡಿಯ ಅಂತ ಕೊಟ್ಟದ್ದು. ಅಲ್ಲಿ ಕೊಟ್ಟದ್ದು. ಅಲ್ಲಿವರೆಗೂ ಕೂಡ ಇವರು ಉದಯ್ ಕುಮಾರ್ ರೆಕಾರ್ಡ್ ಅಲ್ಲಿ ಅಲ್ಲಿ ಏನ್ ಮಾಡಕ್ಕಾಗಲ್ಲ, ಮತ್ತೆ ಹೌದಪ್ಪ, ಚಾನ್ಸೇ ಇಲ್ಲ, ಆಗುದಿಲ್ಲ ಅಲ್ವಾ, ಅದು ಕೊಡ್ಲೇಬೇಕಂತ. ನಿಜ. ಇದಾದ ನಂತರ ಸರ್ ಹೀಗೆ ಇದಕ್ಕೆ ಜನ ಬೇಕು, ನೀವ್ ಎಲ್ಲಿ ಇದ್ದೀರಲ್ಲ ಅಂತ. ಅಲ್ಲ, ಅದೇನಂದ್ರೆ ಪಕ್ಕ ಇರುವವರಿಗೆ ಟ್ರೈನಿಂಗ್ ಇರುತ್ತೆ, ಹಿಡ್ಕೊಳ್ಳೋರಿಗೆ ಆ ಕೋಣದ ಜೊತೆ ಸಂಪರ್ಕ ಇರುತ್ತೆ, ಆ ಕೋಣಕ್ಕೆ ಅದೇ ಅವರೇ ಆಗ್ಬೇಕು. ಆಯ್ತು ಮಾಡಿ, ಅವ್ರಿಗೆ ಸಂಬಳ ಕೊಡ್ಬೇಕು, ಆಯ್ತು ಮಾಡೋಣ. ನಿಮ್ಮವ್ರು ಎಷ್ಟು ಬರ್ತಾರೆ ಕೊಡ್ತೇನೆ, ಆಯ್ತಾ? ಇಲ್ಲ ಸರ್, ಈಗ ನಮ್ಮಲ್ಲಿ ಸಾಕಿದಂತ ಎರಡು ಕೋಣಗಳು ಸ್ವಲ್ಪ ಬೆಳೆದಿರೋ ಸ್ವಲ್ಪ ಒಂದಕ್ಕೊಂದು ಹೊಂದಾಣಿಕೆ ಇರೋದಿಲ್ಲ. ಏನ್ ಮಾಡ್ಬೇಕು ಅದಕ್ಕೆ? ನಾವು ಮಾಡುದೇನಂದ್ರೆ ಬೇರೆಯವ್ರನ್ನ ಸಾಧಾರಣ ಇದೊಂದು ಇರುವಂತದ್ದೇ, ರೂಢಿಯಲ್ಲಿ ಇರುವಂತದ್ದು, ಬೇರೆಯವರ ಕೋಣಗಳನ್ನ ತಗೊಂಡು ಬರುವಂತ ನಾವು ನೋಡ್ತೇವೆ, ಹುಡುಕ್ತೇವೆ ಅಂತ. ಹುಡುಕಿನಾಗೆ ಫೋನ್ ಮಾಡಿದ್ರು, ಸರ್ ಈಗ ಅವರ ಕೋಣ ತಗೊಂಡ್ಬರ್ತಾರೆ, ಅವರದ್ದು 15 ಮಂದಿ ಬರ್ತಾ ಇರ್ತಾರೆ, ಅವ್ರಿಗೆ ಸಂಬಳ ಕೊಡ್ಬೇಕು. ನಾನು ಇವ್ರಿಗೆ ಬೈದೆ, ನಿಮಗೆ ಎಷ್ಟು ಖರ್ಚು ಮಾಡಬೇಕು ನಾನು ಇನ್ನೊಬ್ಬರಿಗೆ ಖರ್ಚು ಮಾಡುದಿಲ್ಲ, ಅವ್ರಿಗೆ ನಾನು ಮಾಡುದಿಲ್ಲ. ಒಮ್ಮೆ ಅದು ಸಿಟ್ಟು ಬರುತ್ತೆ. ಆಗ ಅವ್ರು ಹೇಳಿದ್ರು, ಇಲ್ಲ, ಒಂದು ಕೋಣದ ಹಿನ್ನೆಲೆಯಲ್ಲಿ ಅದರದ್ದೇ ಆದಂತ ಸಂಪ್ರದಾಯ ಇರ್ತದೆ, ಅವರೇ ಬರ್ಬೇಕಾಗುತ್ತೆ. ಆಯ್ತು, ತೊಂದ್ರೆ ಇಲ್ಲ, ಅದನ್ನ ಮಾಡೋಣ, ತೊಂದ್ರೆ ಇಲ್ಲ. ಅದಕ್ಕೆ ನನಗೇನಾದ್ರೆ ನಾನು ಖರ್ಚು ಮಾಡುವಂತದ್ದು ಏನಿದೆ, ನಾನು ಖರ್ಚು ಮಾಡುವಾಗ ಒಂದು ನಿಮ್ಮ ಕಮ್ಯುನಿಟಿ ಖರ್ಚು ಮಾಡುವಾಗ ನನಗೆ ತೃಪ್ತಿ ಇರುತ್ತೆ, ಆ ಹಿನ್ನೆಲೆ ಮಾತ್ರ ಹೊರತು ಬೇರೆ ಏನೂ ಅಲ್ಲ. ಇದಾಗಿ ಆಯ್ತು, ಅದೆಲ್ಲ ಆಯ್ತು. ಇದೆಲ್ಲ ಆದ್ಮೇಲೆ ಸರ್ ಈಗ ಅದನ್ನು ಸರಿ ತಯಾರು ಮಾಡ್ಬೇಕಾದ್ರೆ ಹುರುಳಿ ಬೇಕು, ಹುರುಳಿಗೆ ಹಣ ಬೇಕಲ್ವಾ? ಎಷ್ಟು ಬೇಕು? 1 kg ಎಷ್ಟಿದೆ? 97 ರೂಪಾಯಿ. ನೋಡಿ, ಇದು ನಾನು ಯಾಕೆ ಹೇಳ್ತೇನೆ, ಕೋಣ ಓಡಿಸುವಲ್ಲಿ ಇರುವಂತ ಕಷ್ಟ ಆರ್ಥಿಕತೆ ವಿಚಾರ ಇಲ್ಲ, ಇದೆಲ್ಲ ಇರ್ತದೆ. ಹೌದಪ್ಪ, ಪ್ರತಿಯೊಂದು ಮನೆಗೂ ಕೂಡ. ಹೌದಾ, ಆಯ್ತು, ಎಷ್ಟು ಬೇಕಾಗುತ್ತೆ? 1 ಕ್ವಿಂಟಲ್ ಬೇಕಾಗುತ್ತೆ, ದಿವಸಕ್ಕೊಂದು 7-8 kg ಎಲ್ಲ ಹಾಕ್ಬೇಕು. ಅದಾಯ್ತು, ನಾನು ಹಣ ಅರೇಂಜ್ಮೆಂಟ್ ಮಾಡೋದು, ಅಲ್ಲಿ ಅಂಗಡಿ ಹೋಗಿ ಇದು ಮಾಡ್ತೇನೆ, ಕೊಡಿ ಅಂತ. ಆನಂತರ ಏನಿದೆ, ಸೊ ಇವರದೆಲ್ಲ ಪೇಮೆಂಟ್ಗಳು ಹೇಗೆ ಅದೆಲ್ಲ ನಾನು ಅವರಲ್ಲಿ ಹೇಳಿದೆ, ಸ್ವಲ್ಪ ಅವರು ಕೂಡ ರೀಸನೇಬಲ್ ಅಂತ ಹೇಳಿದರು. ಇಷ್ಟೆಲ್ಲ ಆದ್ಮೇಲೆ ಆ ಕೋಣದವರ ಅವರಲ್ಲಿ ಕೂಡ ಮಾತಾಡಿದೆ, ಅವರಲ್ಲಿ ಹೇಳಿದೆ, ನೋಡಿ ನನ್ನ ಉದ್ದೇಶ ಹೀಗೆ, ನಿಮಗೆ ನಾನು ಮೊದಲೇ ಹೇಳ್ತಾ ಇದ್ದೇನೆ, ನಾಡಿದ್ದು ಇಲ್ಲಿ ಒಂದು ಬೇರೆ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ. ವಾತಾವರಣ ಏನ್ ಸೃಷ್ಟಿ ಆಗುತ್ತೆ ಅಂದ್ರೆ, ನಾನು ಇವರನ್ನು ಕರ್ಕೊಂಡು ಹೋಗುವಂಥದ್ದು ಪಾರ್ಟಿಸಿಪೇಷನ್ ಮುಖ್ಯ ಉದ್ದೇಶ, ಗೆಲ್ಲುವುದು ಇರುತ್ತೆ. ಹೌದಪ್ಪ, ಅಲ್ಲಿ ವಾತಾವರಣ ಸೃಷ್ಟಿ ಆದಾಗ ಕೆಲವು ಮೀಡಿಯಾ ಹೈಕ್ ಆಗತ್ತೆ. ಆ ಮೀಡಿಯಾ ಹೈಕ್ ಆದ್ರೆ ನೀವು ನಮ್ಮ ಹೆಸರು ಹೇಳಿಲ್ಲ, ಹೆಸರು ಬಂದಿಲ್ಲ ಅಂತ ಇದು ಮಾಡಬೇಕು. ಹೀಗೆ ನಮಗೆ ಉದ್ದೇಶ ಇರೋದು, ನೋಡಿ ನಾನೊಂದು ಬಡ್ಸ್ ಕಮಿಟಿ ಬಂದ್ರು ಕೂಡ ನನಗೆ ಅಂತದೇನು ಅಗತ್ಯ ಇರೋದಿಲ್ಲ. ಆದ್ರೆ ಇನ್ನೊಂದು ಸಮುದಾಯವನ್ನು ಎತ್ತಿ ಹೇಳುವಾಗ ನಿಮ್ಮ ಹೆಸರು ಹಿನ್ನಡೆ ಹೋಗ್ಬಹುದು, ನೀವು ಬೇಸರ ಮಾಡ್ಕೊಳ್ಬಹುದು. ಇದೇ ಶಬ್ದವನ್ನು ಹೇಳಿದ್ದೀರಿ, ಹೇಳಿದೆ. ಏನಾದ್ರೆ ನನ್ನ ಯೋಜನೆ ಅದನ್ನು ಅವರು ತರುವಾಗ ಇಷ್ಟೆಲ್ಲ ಇರತ್ತೆ. ಅದಕ್ಕೆ ಅವ್ರು ಒಪ್ಕೊಂಡ್ರು, ನೋಡಿ ಈ ಸತ್ಯ ಇದ್ರೆ ಮಾತ್ರ ನಾನು ಮಾಡ್ಲಿಕ್ಕೆ ಸತ್ಯ, ಇಲ್ಲ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಅಲ್ಲಿ ಹೋದಾಗ ಕೆಲವೊಂದು ವಿಚಾರದಲ್ಲಿ ನಾನು ಹೆಲ್ಪ್ ಮಾಡೋದ್ರಿಂದ ಅವ್ರಿಗೇನೋ ಮುಜುಗರೆಲ್ಲ ಇರ್ಬೋದು, ಅಂತದ್ದೆಲ್ಲ ನಾವು ಹೊಂದಾಣಿಕೆ ಇರಬೇಕು. ಆ ಹೊಂದಾಣಿಕೆಯಿಂದ ನಾವು ಗೆಲುವು ಸಾಧಿಸ್ಕೊಂಡು ಬರ್ಬೋದು ಅಂತ ಹೇಳಿ ಅವರನ್ನು ಕೂಡ ಕನ್ವಿನ್ಸ್ ಮಾಡಿದೆ. ಅವರು ಒಪ್ಕೊಂಡು, ಅವರು ಕೂಡ ಬಹಳ ಹೃದಯ ಅಂತ, ನಾವು ಅವರನ್ನು ಬಹಳ ಮೆಚ್ಚಬೇಕು. ನಿಜ ನಿಜ, ಹೌದಪ್ಪ. ಇಷ್ಟೆಲ್ಲ ಆದ್ಮೇಲೆ ಆನಂದ ಒಂದೊಂದು ಹಂತ ಬಂತು. ಆನಂದ ನಾನು ಲೋಗೋ ಮಾಡಿದೆ, ಬಹುಶಃ ನಾನು ಈಗ ಲೋಗೋ ಕಳಿಸ್ತೇನೆ, ಆ ಲೋಗೋ ಮಾಡಿದೆ. ಲೋಗೋದಲ್ಲಿ ಏನಾಯ್ತಂದ್ರೆ, ಬಹುಶಃ ಬೇಜವರಿಗೆ ಬಹಳಷ್ಟು ಪಕ್ಕ ಗೊತ್ತಾಗಿತ್ತು. ಲೋಗೋ ಮಾಡಿ ನಾನು ಗೋಪಾಡ್ಕರ್ ಅಲ್ಲಿ ಹೇಳಿದೆ, ಇದು ನನ್ನ ಒಂದು ಈ ರೀತಿ ಕಾನ್ಸೆಪ್ಟ್ ಇದೆ, ನಾಡಿದ್ದು ನನಗೆ ಅದನ್ನು ಬಹಳಷ್ಟು ಜನಪ್ರಿಯ ಮಾಡಬೇಕು ಅಂತ ಹೇಳಿದೆ. ಹಾಗೆ ಈ ರೀತಿ ಬೇಕು, ನಮಗೆ ಮಲೆನಾಡು ಬೇಕು, ಮತ್ತೆ ಕೋಲನ ವಿಚಾರ ಬೇಕು, ಮತ್ತೆ ಈ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಬರಬೇಕು ಅಂತ ಹೇಳಿದ್ರು. ಅವ್ರು 1 ದಿವಸದಲ್ಲಿ ಮಾಡಿ ಕಳಿಸಿದ್ರು.
ಅದಕ್ಕೊಂದು ಹೆಸರು ಕೂಡ ಕೊಟ್ಟಿವಿ, ಮಲೆ ಬೀರ. ಮಲೆ ಬೀರ ಅಂತ. ಮಲೆ ಬೀರ, ಮಲೆ ಬೀರ ಅರ್ಥ ಏನಂದ್ರೆ, ಅದರ ಮಲೆ ಬೀರ ಅಂದ್ರೆ ಅರ್ಥ ಏನಂದ್ರೆ, ನಮ್ಮ ಕೋಣಗಳು ಇಲ್ಲಿಂದ ಬರುದು ಮಲೆನಾಡಿನಿಂದ. ಸಕಲೇಶ್ಪುರ ಬಹುಶಃ ಅದನ್ನ ಹಾಕಿದ್ರೆ ಗೊತ್ತಾಗ್ತದೆ. ಸಕಲೇಶ್ಪುರ, ತೀರ್ಥಹಳ್ಳಿ ಮತ್ತೆ ಆ ಸೀತಾ ನದಿ ಕಡೆಯಿಂದೆಲ್ಲ ಬರುದು. ಬಹುಶಃ ನಾವು ಸಾಂಸ್ಕೃತಿಕವಾಗಿ ದೈವಿಕವಾಗಿ ಆಲೋಚನೆ ಮಾಡಿದ್ರೆ ನಮ್ಮ ಭೂತ ಇವರೆಲ್ಲ ಬರುವುದೆಲ್ಲಿಂದ, ಘಟ್ಟದಿಂದ ಇಳಿದು ಬರುವಂತದ್ದು, ಆ ಕೋಣದ ಜೊತೆ ಬರುವಂತದ್ದು. ಕೃಷಿ ಮತ್ತು ಈ ಭೂತಕ್ಕೆ ಸಂಪರ್ಕ ಇದೆ, ಅವಿನಾಭಾವ ಸಂಬಂಧ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಮಲೆನಾಡಿನ ವೀರರು ಕರಾವಳಿಗೆ ಬಂದು ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ನಾನು ತಗೊಂಡ್ಬಂದೆ. ಮಲೆ ಬೀರ ಅಂತ ಹೇಳಿ, ಮಲೆ ಬೀರ ಆ ಒಂದು ಈ ಲೋಗೋ ಅದು ಕೋಣದ ಸ್ಪೀಡ್, ಕೋಣ ಓಡುವಂತದ್ದು, ಕೆಳಗಡೆ ಬೆತ್ತ ಇದೆಲ್ಲ ಅವೆಲ್ಲ ಇದೆ. ಅಪ್ಪ ನೋಡುವವನಿಗೆ ಈಗಲೂ ಕೂಡ ಕೋಣ ಓಡ್ತಾ ಇರುವ ಹಾಗೆ ಆಗುತ್ತೆ. ಈ ರೀತಿ ಇಷ್ಟು ಒಳ್ಳೆ ಒಂದು ಅದನ್ನ ಮಾಡಿ ನಾನು ಅದರಲ್ಲಿ ಅವರಿಗೆ ನಿಮ್ಗೆ ನಾನು ಒಂದು ಇದು ಮಾಡಿಕೊಡ್ತೇನೆ, ಟೀ ಶರ್ಟ್ ಅಂತ, ಮಲೆ ಬೀರ. ಇದಕ್ಕೆ ಇವರು ವಿರೋಧ. ಸರ್ ನಮ್ಮ ಹುಡುಗರು ಕೇಳೋದಿಲ್ಲ. ನಾನು ಹೇಳಿದೆ, ನಿಮ್ಮ ಹುಡುಗರು ಯಾವಾಗ ಕೇಳ್ತಾರೆ ನೋಡಿ, ನಾನು ಯಾವುದೇ ಕೆಲಸ ಮಾಡುವಾಗ ನನ್ನ ಮದುವೆ ಸಮಯದ ಎಲ್ಲೂ ಕೂಡ ಮೊದಲು ನಮ್ಮವರೇ ವಿರೋಧ ಮಾಡ್ತಾರೆ. ಅದನ್ನು ಮೀರಿ ನಾನು ಹೋದವ. ಅದು ನಿಮ್ಮಲ್ಲಿ ಒಂದು ವಿಚಾರ ಇದೆ, ನೀವು ನಾವು ಬಹಳ ಮುಗ್ಧರಿದ್ದೀವಿ, ನಿಮ್ಮ ಮನಸ್ಸಿಗೆ ಭಾವನೆ ಆಘಾತ ಕೊಟ್ಟು ನಾನು ಮಾಡ್ಲಿಕ್ಕೆ ತಯಾರಿಲ್ಲ. ನೀವು ಒಪ್ಪಿದ್ರೆ ನೋಡಿ, ಅಲ್ಲಿ ಇದು ನಾನು 100% ಹೇಳ್ತೇನೆ. ನೀವು ಅಲ್ಲಿ ಹೋದಾಗ ಎಲ್ಲರೂ ಕೂಡ ಒಂದು ಪರಿಚಯ ನಮ್ಗೆ ಬೇಕಂತ ಕೇಳ್ತಾರೆ. ಈಗ KK ಪೇಜ್ ಅವರಿಗೆ ಯಾವ ರೀತಿ ಆಗಿರ್ಬೋದು, ನೀವು ಅಲ್ಲಿ ಸ್ಟೇಜ್ ಎಲ್ಲ ಹಾಕ್ತಿದ್ರೆ ಮತ್ತೆ ಅಲ್ಲೊಂದು ನನ್ಗೆ ಎಲ್ಲರೂ ಬಂದಾಗ ನಿಮ್ ಜೊತೆ ಸೆಲ್ಫಿ ತಗೊಳ್ಬೇಕು. ನನ್ನ ಪಾರ್ಟಿಸಿಪೇಷನ್ ಏನಂದ್ರೆ, ಇಲ್ಲಿ ವಿನ್ ಆಗೋದಕ್ಕಿಂತ ಹೆಚ್ಚಾಗಿ ಇವರ ಜೊತೆ ಎಲ್ಲರೂ ಸೆಲ್ಫಿ ತಗೊಳ್ಬೇಕಂತ. ಮಲೆ ಕುಡಿಯರ ಜೊತೆ ಈ ಬನಿಯನ್ ಇದೆಯಲ್ಲ ಅದರ ಜೊತೆ ಎಲ್ಲರೂ ಸೆಲ್ಫಿ ತಗೊಳ್ಬೇಕಂತ ನನ್ನ ಉದ್ದೇಶ. ಅದು ಇವರು ಕೇಳಲೇ ಇಲ್ಲ. ಲಾಸ್ಟಿಗೆ ಏನ್ ಹೇಳಿದ್ರಂದ್ರೆ, ಒಂದ್ ದಿವಸ ಮುಂಚೆ ನೀವು ಬೇಕಾದ್ರೆ ಇದು ಬನಿಯನ್ ಮಾಡಿ, ಅದ್ರ ಯಾರ ಹೆಸರು ಬೇಡ, ಬಂಗಾಳಿ ಬೇಡ, ಯಾರ ಹೆಸರು ಬೇಡ, ಅದನ್ನ ಬೇಕಾದ್ರೆ ನಾವು ಒಂದು ಸ್ವಲ್ಪ ಹಾಕಿ ಬಿಡ್ತೇವೆ ಅಂತ. ಅದಕ್ಕೆ ನಾನು ಬೇಡ ಅಂತ ಬಿಟ್ಟುಬಿಟ್ಟೆ. ಇನ್ನೊಂದು ಏನಿತ್ತು ಅಂದ್ರೆ, ದೊಡ್ಡ ಇದು ಮಾಡಿ ಬ್ಯಾನರ್ ಮಾಡಿ ಅದನ್ನು ಹಾಕಿದ್ರೆ ಅಲ್ಲಿ ಬಂದು ಎಲ್ಲರೂ ಸೆಲ್ಫಿ ತಗೊಳ್ಬಹುದು. ಇದೆಲ್ಲ ನನ್ನ ಪ್ಲಾನ್ ಇತ್ತು. ಅದನ್ನಲ್ಲಿ ಅಂದ್ರೆ ನಾನು ಏನ್ ಎಣಿಸಿದ್ದೇನೋ ಅದು 25% ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ. 100% ಬಂದಿದ್ರೆ ಅವ್ರು ಬೆಂಗಳೂರಿನಲ್ಲಿ ಫಸ್ಟ್ ಡೇಗೆ ಇರುವಾಗಲೇ ಹೈಕ್ ಆಗ್ತದೆ. ಯಾಕೆ ಗೊತ್ತಾ ಸರ್, ಒಂದು ಹೇಳ್ತೇನೆ, ಭಯ ಸರ್, ಏನೋ ಒಂದು ಭಯ. ತಾವು ಹೇಳಿದ್ ಕರೆಕ್ಟ್, ನಾನು ಅಬ್ಸರ್ವ್ ಮಾಡ್ತೇನೆ, ನನಗೂ ಕೂಡ ಗೊತ್ತಿದೆ. ಅಲ್ಲಿ ಭಯ ಅಲ್ಲ, ಸಂಕುಚಿತ ಮನೋಭಾವ. ಹೌದು, ಯಾಕೆ ಬರುತ್ತೆ, ನಮ್ಮ ಸಮಾಜ ಆ ರೀತಿ, ಸಮಾಜ ಅಂತ ಹೇಳಿದ್ರೆ ಆ ರೀತಿ ಅದು ಬೆಳೆದು ಬಂದಂತ ರೀತಿ. ಕರೆಕ್ಟ್. ಆ ರೀತಿ ಬೆಳೆದು ಬಂದಾಗ ಅದು ನನ್ನ ಮನಸ್ಸು ಕೂಡ ಅದನ್ನೇ ಹೇಳ್ತದೆ. ನನ್ನ ಜಾತಿ, ನನ್ನ ವರ್ಗ, ನನ್ನ ಆ ಸ್ಥಾನಮಾನ, ನಾನು ಇಂಥ ಹಂತದಿಂದ ನಾನು ಮೇಲೆಗೆ ಬಂದಿದ್ದೇನೆ ಅಂತೇಳಿ ಅಂತ ಇದ್ರೂ ಕೂಡ ಆ ಜಾತಿ ಎನ್ನುವಂತ ಇದು ಬಂದಾಗ ನಾವು ಹಿಂದೂಗಳಂತ ನಾವು ಅನಿಸಿಕೊಳ್ಬಹುದು. ಆ ಸಂಕುಚಿತ ಮನೋಭಾವನೆ ಉಂಟಲ್ಲ, ಅದು ಪ್ರತಿಯೊಬ್ಬರಲ್ಲಿ ಕೂಡ ಉಂಟು. ಪ್ರತಿಯೊಬ್ಬ ಈಗ ನಮ್ಮನ್ನು ಈಗ ಎಷ್ಟೋ ಬಹಳ ಹಿಂದೆ ದೇವಸ್ಥಾನದ ಮೆಟ್ಲು ಹತ್ತಲಿಕ್ಕೆ ಬಿಡದಂತ ಸಮಾಜ ನಮ್ಮ, ದೇವಸ್ಥಾನದ ಮೆಟ್ಲನ್ನು ಹತ್ತಲಿಕ್ಕೆ ಬಿಡದಂತ ಸಮಾಜ. ಅಂತ ಸಂದರ್ಭದಲ್ಲಿ ಕೂಡ ನಮ್ಗೆ ನಾವು ಹೊರಗೆ ನಿಂತುಕೊಂಡು ಸ್ವಾಮಿ ದೇವರ ಅಂತ ಹೇಳಿದಾಗ ನಾನು ಇವರು ಗೆದ್ದಾಗ ಕನಕದಾಸ ಜಯಂತಿ, ಹೌದು, ಇವತ್ತು ಕನಕದಾಸ ಜಯಂತಿ, ಹೌದು, ಒಳ್ಳೆ ಮಾತು. ನನಗೆ ಇವರು ಇಲ್ಲಿ ಫೈನಲ್ ಅಲ್ಲಿ ವಿನ್ ಆದ್ರಂದಾಗ ನಾನು ಅಲ್ಲಿ ಸ್ಪಾಟ್ ಅಲ್ಲಿ ಇದ್ದ ಕೂಡಲೇ ನನ್ನ ತಲೆಗೆ ಬಂದದ್ದು ಒಂದೇ, ಅಕಲ್ಲ ಸತ್ಯುಲ್ ಬುಡ್ಜೀರ್ ಅಂತೇಳಿ ಅಲ್ವಾ. ಸತ್ಯ, ನಿಜವಾಗಿ ನಾನು ಆ ಸತ್ಯವನ್ನು ಹೇಳ್ತಾ ಇದ್ದೇನೆ. ಅಕಲ್ಲ ಸತ್ಯುಲ್ ಹಾಕಲಿ ಬುಡ್ದು ಬಾರ್ಜೀರಿ, ನಾರಾಯಣ ಮೇಲೆ ಕುಡಿಯ ಮಕ್ಕಳ ಕೂಟದಾಗ್ಲಿ ಸತ್ಯುಲ್ ಬುಡ್ದು ಬಾರ್ಜೀರಿ ಅಂತ ನಾನು ಆ ಸಂದರ್ಭದಲ್ಲಿ ಹೇಳಿದೆ. ಇದು ಸಂಕುಚಿತವಾದ ಮನೋಭಾವ ನಮ್ಮಲ್ಲಿ ಹಿಂದೂ ಕೂಡ ಹೋಗ್ಲಿಲ್ಲ ಸರ್. ಹೌದು ಸರ್, ಇಲ್ಲ ಹೋಗಿಲ್ಲ. ಯಾಕಂತಂದ್ರೆ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ಮೊನ್ನೆ ತಾನೇ ನಾನು ಮಾತಾಡಿದಾಗ, ನಾರಾಯಣ್ ಸರ್ ಹತ್ರ ಮಾತಾಡಿದಾಗ ಒಂದು ಮಾತು ಹೇಳಿದ್ರು, ಮೀಡಿಯಾ ತಂಡ ದಾಲ ಸಮಸ್ಯೆ ಈ ಸಮಸ್ಯೆ ಪ್ರಶ್ನೆ ಯಾಕೆ ಅಂದ್ರೆ ಆ ಒಂದು ಮನಸ್ಥಿತಿ ಅಂದ್ರೆ ಮಾತಿನ ಮಧ್ಯೆ ನೋಡಿ, ದಿನೇಶ್ ಹೆಗಡೆ ಉಳಿಪಾಡಿ ಅಂತ ಹಾಕ್ಬೋದಂತೆ. ಹೌದು, ದಿನೇಶ್ ಹೆಗಡೆ ಉಳಿಪಾಡಿ ಅಂತ ಹಾಕ್ಬಹುದು, ಯಾಕೆ ನಮ್ಮ ನಾರಾಯಣ ಮಲೆಗುಡಿ ಅಂತ ಹಾಕಬಾರ್ದು? ನಾನು ಇವರಲ್ಲಿ ಅದು ಕೂಡ ಪ್ರಶ್ನೆ ಮಾಡಿದೆ. ಅದರ ಮೊದಲು ಇಷ್ಟೆಲ್ಲ ಆದಾಗ ಆಯ್ತು, ಅದನ್ನ ನಾನು ಅಲ್ಲಿಗೆ ಡ್ರಾಪ್ ಮಾಡಿದ ಮೇಲೆ ಉಳಿದಂತೆ ಇವರು ಮಲೆ ಕುಡಿ ಅನ್ನೋ ಶಬ್ದಕ್ಕೆ ನಮ್ ಬೇಡ ಅಂತ ಯಾಕೆ ಹೇಳ್ತೀರಿ ಕೇಳಿ.
ಅಲ್ಲ ಸರಿಯಾಗುವುದಿಲ್ಲ ಸರ್. ನಮ್ಮವರಿಗೆ ಕೂಡ ಏನು ಸರಿಯಾಗುವುದಿಲ್ಲ, ನಮ್ಮಲ್ಲಿ ಬೇರೆ ಬೇರೆ ಇರಬಹುದು ನಾನು ಹೇಳಿದ್ರೆ ಒಂದು ಶಬ್ದ ಹೇಳಿದೆ, ಐಶ್ವರ್ಯ ರೈ ಇವತ್ತು ಜಗತ್ತಿಗೆ ಹೇಗೆ ಪರಿಚಯ ಅಂದ್ರೆ ಬಣ್ಸ್ ಅಂತ ಅಲ್ವಾ, ರೈ ಅಂತ ಹಾಕ್ಬೋದಾ, ಅಲ್ವಾ, ಅವಳು ರೈ ಅಂತ ಹಾಕಿದ್ರಿಂದ ಇಡೀ ಬಂಟ್ ಸಂಬಂಧ ಏನ್ ಹೇಳುತ್ತೆ. ನಿಮ್ಮ ಸಮುದಾಯದಲ್ಲಿ ಯಾರಾದ್ರೂ ಒಂದು ಮಲೆ ಕುಡಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ಇಲ್ಲ, ಯಾಕೆ ನಿಮ್ಮ ಸಂಬಂಧ ಇನ್ನೂ ಹಿಂದೆ ಉಳಿದಿದೆ? ಕರೆಕ್ಟ್. ನಿಮ್ಗೆ ಏನೇ ಕಷ್ಟ ಆದ್ರೂ ಕೂಡ ನಾನು ಇಷ್ಟವರೆಗೆ ಎಷ್ಟೋ ರಿಸ್ಕ್ ತಗೊಂಡಿದ್ದೇನೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ತಗೊಂಡಿದ್ದೇನೆ, ವ್ಯವಸ್ಥೆ ವಿರುದ್ಧ ತಗೊಂಡಿದ್ದೇನೆ, ನನ್ನ ವೈಯಕ್ತಿಕ ಬದುಕಿನಲ್ಲೇ ತಗೊಂಡಿದ್ದೇನೆ. ಮದುವೆಗಿಂತ ದೊಡ್ಡದೊಂದು ಇನ್ನೋಸೆನ್ಸ್ ಫೀಲಿಂಗ್ಸ್ ಇದೆಯಾ? ಅಮಾವಾಸ್ಯೆಯಲ್ಲಿ ಮದುವೆ ಆಗುದಿದೆಯಾ? ಅದ್ಭುತ. ಅಮಾವಾಸ್ಯೆಯಲ್ಲಿ ಮದುವೆ ಆಗಲಿ ಯಾರು ಅಂತ ಆ ರೀತಿ ರಿಸ್ಕ್ ತಗೊಂಡ ನನಗೆ ನಾನು ರಿಸ್ಕ್ ತಗೊಳ್ತೇನೆ. ಮಲೆ ಕುಡಿಯ ಅನ್ನೋ ಶಬ್ದ ಏನಿದೆ, ನಾಡಿದ್ದು ನೀವು ಪಾರ್ಟಿಸಿಪೇಟ್ ಮಾಡಿದಾಗ ಪ್ರತಿ ಜನರಲ್ಲಿ ಬರಬೇಕು. ನೀವು ಮಲೆ ಕುಡಿ ಅಂತ ಹಾಕಿದ್ರೆ ನಿಮ್ಗೆ ಹೆಮ್ಮೆ ಇರಬೇಕು. ನಾಳೆ 10 ಮಂದಿ ಇದನ್ನು ಹಾಕಬೇಕು, ಅದು ಆಗ್ಬೇಕು. ಅದಾಗ್ಬೇಕಾದ್ರೆ ಈ ರೀತಿ ಇರ್ಬೇಕಂತ. ಹೀಗೆ ಎಲ್ಲ ಆದ್ಮೇಲೆ ಲಾಸ್ಟ್ಗೆ ಪುನಃ ಒಂದು ರಾಮಾಯಣ. ಸರ್ ನೀವು ಇಷ್ಟು ಖರ್ಚು ಮಾಡ್ತಾ ಇದ್ರಿ, ನಮಗೆ ನೋಡ್ಕೊಳ್ಲಿಕ್ಕೆ ಆಗಲ್ಲ, ನಾವು ಫ್ಯಾಮಿಲಿ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಿ, ನೀವು ನಿಮ್ಮದ ಹೆಸರು ಹಾಕ್ಬೇಕು ಆಯ್ತಾ. ಆ ನಂತರ ಇವ್ರಿಗೆ ಯಾರೋ ಕೇಳಿದ್ರಂತೆ, ಅವ್ರಿಗೆಲ್ಲ ಈ ಬ್ಯಾಂಗ್ಳೂರಿಂದ ಆ ಫ್ಯಾಷನ್ ಅಂತ ಸ್ವಲ್ಪ ಬಂತು. ಬ್ಯಾಂಗ್ಳೂರ್ ಕನ್ನಡದಲ್ಲಿ ಏನಾದ್ರು ಯಾರಾದ್ರೂ ಸ್ವಲ್ಪ ಎಂಟ್ರಿ ಆಗಿದ್ದಿದ್ರೆ, ಸಪೋಸ್ ಯಾರೆಲ್ಲ ಇದು ಕೋಣ ಇದ್ರೆ ನಾವು ಅವ್ರಿಗೆ 1 ಲಕ್ಷ 2 ಲಕ್ಷ ಕೊಡ್ತೇವೆ. ಕೊಟ್ಟು ಬಾಕಿದೆಲ್ಲ ಖರ್ಚು ನಮ್ಮ ಹೆಸರಲ್ಲಿ ಓಡಿಸ್ತೇವೆ. ಅಲ್ಲಿ ಮತ್ತೆ ಎಂಟ್ರಿ ಎಂಟ್ರಿ ಅಲ್ಲಿ ಮತ್ತೆ ಅವರ ಹೆಸರು ಬರುತ್ತೆ. ಆಲ್ರೆಡಿ ರಿಜಿಸ್ಟರ್ಡ್ ಇದೆಯಲ್ಲ, ಕೋಣ ಇದೆಯಲ್ಲ, ಕೋಣ ಇರುವಾಗ ಅವರ ಹೆಸರು ಬಂದ್ರೆ ಆಯ್ತು. ಅಲ್ಲಿ ನನ್ಗೆ 2 ಲಕ್ಷ 3 ಲಕ್ಷ ಕೊಡ್ತಾನೆ, ನನ್ನ ಹಣ ಮಾಡಿ ಕೂತ್ಕೊಂಡು ನಾನು ಇವರಿಗೆ ಬೈದೆ, ನಿಮ್ಗೆ ಯಾರು ಹೇಳಿದ್ರು ನನ್ನ ಹಣ ಮಾಡ್ಲಿಕ್ಕೆ ಇದ್ದೇನೆ ಅಂತ? ಅಲ್ಲ ನಿಮಗೆ ಕಷ್ಟ ಆಗತ್ತೆ, ನನಗೆ ಕಷ್ಟ, ನಾನು ಹೇಳಿದ್ದೇನೆ ನಿಮಗೆ, ನಾನು ಹೇಳಿಲ್ಲ ಅಲ್ವಾ? ಹೌದು ಆಯ್ತು. ಅದಾಗಿ ಪುನಃ ನನಗೆ ಖರ್ಚು ಕಡಿಮೆ, ಎಷ್ಟು ಒಳ್ಳೆ ಮನಸ್ಸು ನೋಡಿ, ನನಗೆ ಖರ್ಚು ಕಡಿಮೆ ಮಾಡ್ಬೇಕಂತ ಹೇಳ್ಕೊಂಡು ಅವರು ಇಲ್ಲಿಂದ ಹಾಕಿಕೊಂಡು ಮತ್ತೆ ಹೇಳಿದ್ರೆ ಬಾಕಿದ್ದು ಗ್ರೋಸರಿ ಏನಿದೆ ನೀವೇನು ಅಕ್ಕಿ ಹಣವನ್ನು ನಾನು ಕೊಡ್ತೇನೆ ಹೇಳಿದ್ರೆ ಅವ್ರು ಅಷ್ಟು ಒಂದೇನಂದ್ರೆ ಸ್ವಾಭಿಮಾನ. ಹೌದಪ್ಪ, ಈಗ ಮಲೆ ಕುಡಿಯೋರು ಅಂತ ಏನು ಹೇಳ್ತೇವೆ, ಆ ಸ್ವಾಭಿಮಾನ ಅನ್ನೋದು ಬಹಳಷ್ಟು ಬರ್ತೇವೆ. ಅಲ್ಲಿ ಇಲ್ಲಿಂದ ಅಕ್ಕಿ ಕೊಂಡೋಗಿ ಅಲ್ಲಿ ಊಟ ಎಲ್ಲ ಕರೆಕ್ಟ್ ಸಿಗದೆ ಊಟದ್ರೆ ಆ ಕೋಣ ಓಡಿಸುದು ರಶ್ ಇರೋದ ಕಾರಣ ಅವರಲ್ಲಿ ಅದೇ ಅಕ್ಕಿಯಲ್ಲಿ ಅನ್ನ ಮಾಡ್ಕೊಡುದು. ಮತ್ತೆ ನಾನು ಅಲ್ಲಿ ಏನ್ ಬೇಕಂತ ಕೇಳ್ತಾ ಇದ್ದೇನೆ, ಏನು ಬೇಡ, ಏನ್ ಆಯ್ತು ಬೇರೆ ಪದಾರ್ಥ ತರಿಸಬೇಕಾ, ಏನು ಬೇಡ ಸರ್ ನಮ್ಮಲ್ಲಿ ಇದೆ. ಈ ರೀತಿ ಅಂದ್ರೆ ಆ ಹೊಂದಾಣಿಕೆ, ಆ ಸ್ವಾಭಿಮಾನ ಇವೆಲ್ಲವೂ ಕೂಡ ಜನ ತಿಳ್ಕೊ. ಈಗ ನಾನು ಕೊಡ್ತೇನೆ ಅಂತ ಸರ್ ಅದಕ್ಕೆ ಕೊಡಿ ಇದಕ್ಕೆ ಕೊಡಿ ಇಲ್ಲ, ನಾನು ಹೋಗುವಾಗ ಸ್ವಲ್ಪ ಖರ್ಚಿಗೆ ಕೊಟ್ಟಿದೆ, ಅದನ್ನು ಕೂಡ ಸರ್ ಇಷ್ಟು ಉಳಿತು ಅಂತ ಹೇಳ್ತಾನೆ. ಅಂದ್ರೆ ಇಷ್ಟು ನಮ್ಗೆ ಲೆಕ್ಕ ಕೊಡುವಂತ ಏನು ಗೊತ್ತಾ, ನಮ್ಗೆ ಅವ್ರಿಗೆ ಏನಂದ್ರೆ ನಮ್ಮ ಏನೋ ನಾನು ಅದು ನನ್ನ ದುಡಿಮೆ, ಅದನ್ನು ಹಾಳು ಮಾಡಬಾರ್ದು, ಇದು ಅವರಲ್ಲಿದೆ. ನಾನು ಅದಕ್ಕಾಗಿ ಆಗೊಬ್ರು ಮೀಡಿಯಾದವ್ರು ಕೇಳಿದ್ರು, ಎಷ್ಟು ಖರ್ಚು ಪ್ರಶ್ನೆ ಅಲ್ಲ, ಖರ್ಚು ಎಷ್ಟೇ ಆಗಿರ್ಬೋದು, ಈ ಖರ್ಚಿಗಿಂತ ಈ ಹೆಸರನ್ನ ಖರ್ಚಲ್ಲಿ ತರ್ಲಿಕ್ಕಾಗತ್ತಾ? ನಿಜ ನಿಜ ಸತ್ಯ ಅಲ್ವಾ? ಇನ್ನೊಂದು ಸರ್ ನೋಡಿ, ಯಾವತ್ತೊಂದು ದೊಡ್ಡದು ಇಶ್ಯೂ ಆಯ್ತು. ನಾನು ಬೆಳ್ತಂಗಡಿಯಲ್ಲಿ ಬಹಳ ದೊಡ್ಡ ಮೂವ್ಮೆಂಟ್ ಅಲ್ಲಿ ಇದ್ದವ, ನಾನು ಬಹಳ ದೊಡ್ಡದು ಅಂತ ಹೇಳಿದ್ರೆ ಆ ಮೂವ್ಮೆಂಟ್ ಅಲ್ಲಿ ನಾನು ಪ್ರತಿ ಮನೆಗೆ ನಾನು ಹೋದವ. ನಾನು ವಿಠಲ್ ಮಲೆ ಕೊಡಿಯೇ ಇದ್ದ. ಹೌದಪ್ಪ, ಆ ಪೇಪರ್ ಎಷ್ಟು ದೊಡ್ಡ ಹೆಸರು ಬಂತು ನೋಡಿ. ಅವನು ಮಾಡಿದ್ದ ತಪ್ಪ ಸರಿಯ ಅದು ಸೆಕೆಂಡ್ರಿ, ಅದು ಬಿಡಿ, ಅದು ಸೆಕೆಂಡ್ರಿ. ಅವನು ನಕ್ಸಲ್ ಮೂವ್ಮೆಂಟ್ ಅಲ್ಲಿ ಇದ್ದ, ಹಾಗಾದ ಹೀಗಾದ ಯೂನಿವರ್ಸಿಟಿಯಲ್ಲಿ ಅವನನ್ನ ಅರೆಸ್ಟ್ ಆಯ್ತು, ಅದೆಲ್ಲ ಆಯ್ತು. ಅಂತ ಸಂದರ್ಭದಲ್ಲಿ ಕೂಡ ವಿಠಲ ಮಲೆ ಗುಡಿ ಅಂತಲೇ ಇದ್ದದ ಹೆಸರು. ನಾನು ಆ ಸಂದರ್ಭದಲ್ಲಿ ನಾನು ಆ ಊರಿಗೆ ಹೋಗಿದ್ದೆ, ನಾನು ಪದ್ಮಜ್ಜಿ ಅಂತ ಊರಿಗೆ ಹೋಗಿದ್ದೇನೆ. ಕಂಪಲ್ಷನ್ ಬಂತು ವಿಠಲ ಮಲೆಗುಡಿ ಅನ್ನೋದು, ಅದು ಪೊಲೀಸ್ ರೆಕಾರ್ಡ್ ಅಲ್ಲಿ ಬಂತು, ಕಂಪಲ್ಷನ್. ವಿಠಲ ಮಲೆಗುಡಿ ಬರುವುದಕ್ಕೂ ಇವರ ಹೆಸರಿಗೂ ಬಹಳ ವ್ಯತ್ಯಾಸ. ಅದಲ್ಲ ನಾನು ಹೇಳುದು, ಇವರ ಸಂಕುಚಿತ ಮನೋಭಾವನೆಗೆ ಹೇಳುದು, ಇವರ ಸಂಕುಚಿತವಾದಂತ ಮನೋಭಾವನೆಗೆ ಹೇಳ್ತಾ ಇದ್ದೇನೆ.
ಆ ಶಬ್ದಗಳು ಇನ್ನು ಬರ್ಲಿಲ್ಲ ಅಂತ ಅಲ್ಲ, ಬರ್ಲಿಲ್ಲ ಅಂತಲ್ಲ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿ ಆ ಸಂಕುಚಿತತೆ ಇನ್ನೂ ಇದೆ ಸರ್. ಅದು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾವು ಎಷ್ಟು ದೊಡ್ಡ ಧರ್ಮ ರಕ್ಷಕರೇ ಬೇಕಾದ್ರೆ ಎಷ್ಟು ದೊಡ್ಡ ಧರ್ಮ ರಕ್ಷಕರಾದ್ರೂ ಬಹುಶಃ ಈಗ ಯಾಕೆ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ, ಪ್ರಥಮ ಬಹುಮಾನ ಪಡೆದುಕೊಂಡಿದ್ದಾರೆ, ಇದು ಚಿನ್ನಕ್ಕಿಂತ ಮಿಗಿಲಾದದ್ದು ಯಾಕೆ ಅನ್ನುವಂಥದ್ದು ಇದೇ ಒಂದು ಕಾರಣಕ್ಕೋಸ್ಕರ. ಯಾಕಂದ್ರೆ ಈ ಒಂದು ಸಮಾಜ ಮುಂದೆ ಬಂದಿದೆ, ಈ ಒಂದು ಸಮಾಜ ಬದಲಾವಣೆ ಆಗ್ತಾ ಇದೆ, ಕ್ರಾಂತಿಕಾರಿಯಾಗಿರುವಂತಹ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಬಂದಾಗ ಎಲ್ಲೋ ತಳಮಟ್ಟದಲ್ಲಿದ್ದಂತಹ ಸಮಾಜ, ಈಗಾಗಲೇ ಹೇಳಿದ್ರು 15-16 ಸಾವಿರ ಇರ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಹೇಳಿದಾಗ ಜನರು ಇರುವಂತದ್ದಷ್ಟೇ ಸಮುದಾಯದಲ್ಲಿ ಅಂತ ಬಂದಾಗ ಅವ್ರುಗಳು ಸಮಾಜದ ಮುಂದೆ ಅಂದ್ರೆ ಬೇಡ ನಮ್ಗೆ ಆಗಲ್ಲ, ಯಾಕಂದ್ರೆ ಪ್ರತಿಷ್ಠಿತ ಜನರು ಇದ್ದಾರೆ, ಬಹಳಷ್ಟು ಪ್ರಬಲವಾಗುತ್ತ ಸಮುದಾಯಗಳಿವೆ, ಬಹಳಷ್ಟು ಪವರ್ಫುಲ್ ಆಗಿರೋ ಜನರಿದ್ದಾರೆ, ಅವರ ಮುಂದೆ ನಮ್ಗಳಿಗೆ ಬದುಕಲಿಕ್ಕೆ ಆಗುತ್ತಾ ಅನ್ನುವಂತ ಒಂದು ಸಂಕುಚಿತ ಭಾವನೆಯಿಂದ ಬದುಕ್ತಾ ಇರುವಂತವ್ರು ಮಲೆಕುಡಿಯರು. ಅವರು ಮುಂದೆ ಬಂದು ಕಂಬಳದಲ್ಲಿ ಭಾಗವಹಿಸಿದ್ದಾರೆ. ಇದು ಇಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಕಂಬಳದಲ್ಲಿ ಯಾರು ಬೇಕಾದ್ರೂ ಭಾಗವಹಿಸ್ತಾರೆ, ಯಾರು ಬೇಕಾದ್ರೂ ಜಯವನ್ನ ಗಳಿಸ್ತಾರೆ, ಯಾರು ಬೇಕಾದ್ರೂ ಮೆಡ್ಲನ್ನ ಹೊಡಿಬಹುದು. ಆದ್ರೆ ಯಾಕೆ ವೈ ದೇ ಆರ್ ಡಿಫ್ರೆಂಟ್ ಅಂತ ಬಂದಾಗ ಈ ಏನು ಅಡೆತಡೆಗಳೇನಿದೆ, ಈ ಒಂದು ಗೋಡೆಗಳಿಗೇನಿದೆ, ಇದನ್ನ ಹೊಡೆದು ಹಾಕಿದ್ದಾರೆ. ಸಮಾಜದಲ್ಲಿ ಇದನ್ನ ಹೊಡೆದು ಹಾಕಬೇಕು ಅನ್ನುವಂತ ಒಂದು ಕಳಕಳಿಯ ನಿಟ್ಟಿನಲ್ಲಿ ದಿನೇಶ್ ಹೆಗ್ಡೆ ಅವರು ಮುಂದೆ ಬಂದಿರುವಂತದ್ದು. ಜೊತೆಗೆ ನಾನು ಮಾತಾಡಬೇಕು ಇನ್ನು ಮುಂದಕ್ಕೆ ನಮ್ಮ ಜೊತೆ ಜಯರಾಮ್ ಸರ್, ಜಯರಾಮ್ ಮಲೆಕುಡಿ ಅವರು ಬಂಗಾಡಿ ಅವರು ಇನ್ನು ಮುಂದೆ ಜಾಯಿನ್ ಆಗ್ಲಿಕ್ಕಿದ್ದಾರೆ. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಬಹಳಷ್ಟು ಮಲೆಕುಡಿಯರ ಸಮಸ್ಯೆಗಳ ಬಗ್ಗೆ ಕೂಡ ಬೆಳಕು ಚೆಲ್ಲಿದಂತಹ ವ್ಯಕ್ತಿಯು ಕೂಡ ಅವರಿಗೆ ಬಹಳಷ್ಟು ವಿಚಾರಗಳು ತಿಳಿದಿದೆ. ಯಾಕಂದ್ರೆ ನನ್ನ ಒಂದು ವಿಚಾರವೂ ಕೂಡ ಅಷ್ಟೇ, ಯಾಕಂದ್ರೆ ಇವ್ರುಗಳು ಮುಂದೆ ಬರ್ಬೇಕು ಯಾವತ್ತು ಕೂಡ ಅನ್ನುವಂಥದ್ದು. ಯಾಕಂದ್ರೆ ನಾನು ಕೂಡ ಕರೆ ಮಾಡಿ ಈ ಒಂದು ಇಂಥದೊಂದು ಕಾರ್ಯಕ್ರಮ ಮಾಡೋಣ ಅಂತ ಬಂದಾಗ ದಾಲ ಆಪುಜತೆ ಸರ್, ದಾಲ ಪ್ರಾಬ್ಲಮ್ ಆಪುಜತೆ ಸರ್ ಅಂತ ಕೇಳ್ತಾರೆ. ಅಲ್ಲ, ಇವರು ಗೆದ್ದಿರುವಂತದ್ದು ಮೆಡಲ್, ಅಂದ್ರೆ ಗೆದ್ದವರು, ಇವರು ಪ್ರಥಮ ಸ್ಥಾನ ಪಡೆದವರು, ಕಷ್ಟಪಟ್ಟಿದ್ದಾರೆ, ಕಂಬಳದಲ್ಲಿ ಒಂದು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದ್ರೆ ಅಂತ ಬಂದಾಗ ಬನ್ನಿ ಸರ್ ಮಾತಾಡೋಣ ಅಂತ ಬಂದಾಗ ಯಾಕೆ ಪ್ರಾಬ್ಲಮ್ ಆಗುತ್ತೆ ನನ್ನ ಪ್ರಶ್ನೆ ಆವಾಗ ಅರ್ಥ ಆಯ್ತು ಸರ್. ಎಷ್ಟು ಏನು ಸಂಕುಚಿತ ಭಾವನೆಯಲ್ಲಿ ಇದ್ದೀರಾ, ಎಷ್ಟು ಒಂದು ಆತಂಕದಲ್ಲಿದ್ದೀರಾ ಅನ್ನೋದು. ಯಾಕಂದ್ರೆ ಇದು ಹೋಗಲಾಡಿಸ್ಬೇಕು, ಅದಕ್ಕೋಸ್ಕರ ಮಾಧ್ಯಮಕ್ಕೆ ಬಂದಿದ್ದಾರೆ, ಅದಕ್ಕೋಸ್ಕರ ಲೈವ್ ಅನ್ನ ಇಟ್ಟಿದೀವಿ. ಬಹಳ ಜನರು ಕರೆ ಮಾಡಿದಾಗ ಗೊತ್ತಾಯ್ತಲ್ಲ ಸರ್, ಏನ್ ಜನ ಕಾಲ್ ಮಾಡ್ತಿದ್ದೀರಿ ಪುಗಾರೊಂದು ಏನ್ ಜನಕ್ಕೆ ಈ ಚೇಂಜ್ ಬೋರ್ಡ್ ಇತ್ತು ನಾನು ಏರ್ಲೈನ್ ಏನು ಬೊಚ್ಚಿ ಬಂದ್ಬಿಟ್ಟು ಮಾತಾಡ್ಲೇನೆ ಬೋರ್ಡೇ ಬಂದ್ಬಿಟ್ಟು ಹೌದು ಮುಂದೆ ಬರ್ಬೇಕು, ಈ ರೀತಿ ಆದಾಗ ಬರ್ಲೇಬೇಕು. ಯಾಕಂದ್ರೆ ಈತ್ತು ಜನ ಕಾಲ್ ಮಾಡ್ತಿದ್ರೆ ತೊಟ್ಟಿಗೆ ಮಸ್ತ್ ಜನ ಸರ್ ಇದನ್ನು ಪುಗಾರೊಂದು ಯಾರೊಂದು ಪಂಪೇರು ನಂಬರ್ ಸೋಷಿಯಲ್ ಮೀಡಿಯಾ ಮಸ್ತ್ ಕಮೆಂಟ್ಸ್ ಬರೋದುಂಟು, ಮಸ್ತ್ ಜನ ಇದನ್ನ ಪುಗರೊಂದು ಚಿನ್ನ ಗೆದ್ದ ಮಲೆಕುಡಿಯರ ಕೋಣದ ತಂಡಕ್ಕೆ ಅಭಿನಂದನೆಗಳು, ಸಂತೋಷ್ ಕುಮಾರಿ ಪಾಡ್ದರೆ ಐದು ಬೊಕ್ಕ ಕುಡಂಜನ ಮಲೆಕುಡಿಯರ ಹೆಸರನ್ನ ಮತ್ತೆ ರಾಜ್ಯವ್ಯಾಪಿ ಪಸರಿಸಲು ಕಾರಣರಾದವರಿಗೆ ಧನ್ಯವಾದಗಳು. ಜೊತೆಗೆ ಒಂದು ನಮ್ಮ ತುಳುನಾಡಿಗೆ ಪ್ರೌಡ್ ಫೀಲ್ ಪಣೊಂದು ಜೈ ಕೃಷ್ಣ ಪನ್ಪುನಾರ್. ಸೊ ಐದು ಬೊಕ್ಕ ಧನುಷ್ ಗೌಡ ಆರ್ಲ ಪುಗರೊಂದು ಅಭಿನಂದನೆಗಳು ಕಂಬಳ ಟೀಮ್. ಐದು ಬೊಕ್ಕ ನಿಕ್ಲೆಗೆ ಮಾತರೆಗ್ಲ ಇಂಚ ಸಾರ ಸಾರ ಕಮೆಂಟ್ ಉಂಟು ಸರ್. ದಯಪಡಗ ಪ್ರೌಡ್ ಫೀಲ್, ದಯಪಡ ಮಾತಾರೆಲ್ಲ ಬಯಸಿದ್ದೀನಿ ತುಳುನಾಡದಕ್ಕೂ ಈತೇನೆ ದಯಪಡಗ ನಿಖಲ್ ದುಂಬುಗ್ ಬರೋಡು, ನಿಖಲ್ನ ಒಂಚಿನ ಪ್ರಾಮಾಣಿಕ ಸೇವೆದಾದ ಉಂಟುಲೆ ಅವು ದುಂಬುಗು ತೋಜೋಡು ಏರ್ಲ ನಿಖಲ್ ದುಂಬು ಬರೋಡ್ಚಿಂದಿ ಪಂಪಕ್ಲಿ ಏರ್ಲೆಜಿರ್ ಬತ್ತಿನಾತ್ ಖುಷಿ ಸರ್ ಎಂಕ್ಲೆಗ್. ಸೊ ಐಕ್ ಬೋರ್ಡ್ ಮಾತಾರೆಲ್ಲ ಕಾಲ್ ಮತ್ತೆ ನಿಖಲ್ ಲೈನ್ ಉಡಲೇರು ಅಲ್ಲ ಈ ಒಂದು ವಿಚಾರನ ಪರಡೆ ಸರ್ ಪಂಪನ ವಿಚಾರ ಎಂಗುಲ್ ಕಾಲ್ ದೆತ್ತಿಜ ಪಾತ್ರೊಂದುಲ್ಲ ದಯಪನಗ ಒಂದು ಚೇಂಜ್ ಆವಡ್ ಸರ್. ಅವನಿ ಮೈಂಡ್ ಸೆಟ್ ದಯಮಾಡ್ತದ್ದು ವಿನಂತಿ. ಇವರಿಗೆ ಹಠ ಇತ್ತಲ್ವಾ, ನಾನು ಇದೆಲ್ಲ ಡಿಸ್ಕಸ್ ಮಾಡುವಾಗ ಅಲ್ಲಿ ಅವತ್ತು ಡಿಸ್ಕಸ್ ಮಾಡುವಾಗ ನನ್ನ ಪತ್ನಿ ಇತ್ತು, ನನಗೆ ಅವಳು ಥ್ಯಾಂಕ್ಸ್ ಹೇಳಬೇಕು, ಅವಳು ಒಪ್ಪೋಸ್ ಮಾಡಿ ನಾನು ಕೇಳೋದಿಲ್ಲ, ಅದು ಬೇರೆ ವಿಚಾರ. ಆದ್ರೆ ಇವರಲ್ಲಿ ಇಷ್ಟೆಲ್ಲ ಟೆನ್ಷನ್ ಕೊಡುವಾಗ ನೀವ್ ಯಾಕೆ ಇದನ್ನೆಲ್ಲ ಎದುರು ಹಾಕೊಂಡಿದ್ರಿ, ಅವ್ರಿಗೆ ಬೇಡ ಅಂತ ಹೇಳಿ ಅವರು ಕೂಡ ಇದೇ ಸಂಕುಚಿತ, ಅಂದ್ರೆ ಅವರು ಬೇಡ ಅಂತ ಹೇಳ್ತಾರಲ್ವಾ, ಈಗ ಅವ್ರು ಮುಂದೆ ಬಂದ್ರೆ ನೀವು ಸಪೋರ್ಟ್ ಮಾಡಿ, ನೀವ್ ಯಾಕೆ ಅದನ್ನೆಲ್ಲ ಎದುರು ಹಾಕೊಂಡು ನಾಳೆ ಅವರಿಗೆ ತೊಂದರೆ ಆದ್ರೆ ಅಂತೇಳಿ ಅದಕ್ಕೆ ನಾನು ಹೇಳಿದೆ ನನ್ನ ತಲೆಗೆ ಹಾಕೊಳ್ತೇನೆ, ನನ್ನ ಮಿಸ್ಟೇಕ್ ಅಂತ. ನಿಜ 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 ಸರ್. ಆದ್ರೆ ಇದು ಬದಲಾವಣೆ ಸರ್. ಇಲ್ಲಿ ನೋಡಿ ಯಾರು ಕೂಡ ಎಲ್ಲರಿಗೆ ಇಷ್ಟ ಇದೆ, ಎಲ್ಲರಿಗೆ ಹೆಮ್ಮೆ ಇದೆ ಈ ಒಂದು ಬದಲಾವಣೆ ಆಗಿರೋದು, ಬಹಳಷ್ಟು ಹೆಮ್ಮೆ ಇದೆ. ನಾನು ಇಲ್ಲಿ ತನಕ ಹೇಳಿದಾಗ ಸಾಮಾನ್ಯವಾಗಿ ಯಾರು ಕೂಡ ಗೆಲ್ತಾರೆ ಸರ್, ಎಷ್ಟೋ ಪ್ರಶಸ್ತಿಗಳನ್ನ ನಾವು ನೋಡಿದೆವು. ಆದ್ರೆ ಈ ಒಂದು ಗೆಲುವು ಏನಿದೆ ನೋಡಿ ಬಹಳಷ್ಟು ಜನರಿಗೆ ಇಷ್ಟವಾಗಿರುವಂತಹ ಗೆಲುವು, ಎಲ್ಲರಿಗೂ ಇಷ್ಟವಾಗಿರುವಂತಹ ಗೆಲುವು. ಯಾಕಂದ್ರೆ ಈ ಗೆಲುವು ಆಗ್ಬೇಕು ಅನ್ನುವಂಥದ್ದು. ಹಾಗಿದ್ದಾಗ ಇನ್ನು ಮುಂದಕ್ಕೆ ಹಿಂದೆ ಹೋಗುವಂತದ್ದು ಕೂಡ ಯಾವತ್ತು ಬೇಡ. ನಮ್ಮೊಂದು ಬರ್ತಾ ಇತ್ತಾ ಅನ್ನುವಂತಹ ಪ್ರಶ್ನೆ ಯಾರು ಬೇಕಾದ ದಾಖಲಿಸ್ತಾರೆ ಸರ್. ಈ ಒಂದು ಗೆಲುವು ಇದು ಚಾರಿತ್ರಿಕವಾಗಿರುವಂತಹ ಗೆಲುವು ಹೋಗಿ ಬಂದಿದ್ದಿದ್ರೆ ಅದು ಏನು ಟ್ರೆಂಡ್ ಗೊತ್ತಾಗ ಹೌದಪ್ಪ. ಅಂದ್ರೆ ಉದ್ದೇಶ ಏನಿರ್ಬೇಕಂದ್ರೆ ಯಾವುದೇ ಸ್ಪಷ್ಟವಾಗಿರ್ಬೇಕು, ನನಗೆ ಉದ್ದೇಶ ಇದ್ದದ್ದೇನು, ಈ ಇಡೀ ಸಮುದಾಯವನ್ನ ಮೇಲೆತ್ತಬೇಕು. ಅವ್ರಿಗೆ ಉದ್ದೇಶ ತಮ್ಮ ಕೋಣ, ನಮ್ಮ ಉದ್ದೇಶ ಬೇರೆ ಬೇರೆ ಇತ್ತು, ಅವರಿಗೆ ಗುರಿ ಇದ್ದದ್ದು ಎಷ್ಟು ಪ್ರಚಾರ ಬರ್ತಂದು ಗೊತ್ತಿರುತ್ತಿಲ್ಲ. ಅದು ಕೂಡ ಅದಕ್ಕೂ ಹೇಳಿದ್ದೇನೆ, ಅವತ್ತೇ ನಾನು ಮೀಟಿಂಗ್ ಅಲ್ಲಿ ಹೇಳಿದೆ ನೋಡಿ, ಜಯರಾಮಿಗೂ ಹೇಳಿದೆ ನೋಡಿ, ನಿಮ್ಮಲ್ಲಿ ಹಲವು ಸಮಸ್ಯೆಗಳಿದೆ, ನೀವು ಗೆದ್ರೆ
ನಿಮ್ಮ ಇರುವಂತಹ ಸಮಾಜದ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಹೇಳಲಿಕ್ಕಾಗತ್ತೆ. ಯಾಕೆ ಗೆಲುವು ಬೇಕಂತ ಹೇಳಿದ್ದೇನೆ. ಬೇಡ, ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ನೀವು ಗೆದ್ದರೆ ನನಗೆ ಹೇಳಲಿಕ್ಕೆ ಅಧಿಕಾರ ಇರುತ್ತೆ. ಹೌದಪ್ಪ, ಆ ಶಬ್ದನೇ ಹೇಳಿದೆ. ಆ ಶಬ್ದ ಹೇಳಿದೆ, ನೀವು ಗೆದ್ರೆ ನನಗೆ ಹೇಳಲಿಕ್ಕೆ ಅವಕಾಶ ಇರುತ್ತೆ. ನೀವು ಗೆದ್ರೆ ನಾಳೆ ನಿಮ್ಮೆಲ್ಲ ಸಮಸ್ಯೆಗಳನ್ನು ವಿಧಾನಸೌಧದಲ್ಲಿ ಹೋಗಿ ನಾನೇ ಹೇಳ್ತೇನೆ. ಅದಕ್ಕಾಗಿ ನೀವು ನನ್ನ ಬೇಕು, ಅದಕ್ಕಾಗಿ ನಿಮ್ಮ ಮಲೆಕುಡಿಯ ಹೆಸರು ಬೇಕು. ನಾಳೆ ಅಶೋಕ್ ರಾಯ್ ಅವರು ಕೂಡ ಹೇಳಬಹುದು, ನಾಳೆ ಇನ್ನಿತರ MLA ಗಳು ಹೇಳಬಹುದು. ಯಾಕಂದ್ರೆ ಈ ಒಂದು ಗೆಲುವು ಬೇಕು ಸರ್, ನೀಡ್ ನಿಜವಾಗ್ಲೂ ಕೂಡ ನೆಸೆಸರಿ. ಅವತ್ತೇ ನಾನು ಹೇಳಿದ್ದು, ಇವತ್ತಲ್ಲ. ಬಹುಶಃ ನೀವು ಎಣಿಸಬಹುದು, ಇವತ್ತು ಹೇಳ್ತೇನೆ. ಕೇಳಿ ಅವರಿಗೆ ಅವತ್ತೇ ಹೇಳಿದ್ದೇನೆ. ಇವರು ಜಯರಾಮ್ ಎಲ್ಲರೂ ಇದ್ರು, ಅವರ ಎದುರುಗಡೆ ಹೇಳಿದ್ರು ಯಾಕೆ ನೀವು ಭಾಗವಹಿಸಬೇಕಂತ ಹೇಳಿದ್ದು. ಮತ್ತೆ ಇನ್ನೊಂದು ಶಬ್ದ ಕೂಡ ಹೇಳಿದ್ದೇನೆ ನೋಡಿ. ಅವ್ರು ಹೇಳಿದ್ರು ಅಲ್ಲ ಟ್ರೈನಿಂಗ್ ನೋಡಿ, ಟ್ರೈನಿಂಗ್ ಇದ್ದವರು ಮತ್ತೆ ಟ್ರೈನಿಂಗ್ ಇಲ್ಲದವರು ಇದನ್ನು ಕೂಡ ಪರಿಶೀಲಿಸಲಿಕ್ಕಿದೆ. ಪರೀಕ್ಷೆಗೆ ಒಂದು ಅವಕಾಶ ಏನು, ನೀವು ಅಲ್ಲಿ ಹಣವಂತರು ಇರ್ತಾರೆ ಅಂತ ಹೇಳ್ತೀವಿ. ಅವರು ನನಗೂ ಕೂಡ ಭಯ ಇತ್ತು. ಅವರೆಲ್ಲ ಟ್ರೈನಿಂಗ್ 6 ಎಕರೆ 10 ಎಕರೆಯಲ್ಲಿ ಇಟ್ಟುಕೊಂಡು ದಿನನಿತ್ಯ ವಾಕಿಂಗ್ ಮಾಡಿಸೋ ಇದ್ದಾರೆ. ಒಂದು ಕೆಲಸ ಮಾಡೋಣ, ಕೋಣ ಅಂದ್ರೆ ಏನು, ನೈಜ ಕೋಣ ಅಂದ್ರೆ ಏನು ತೋರಿಸ್ಕೊಡು. ಇದು ನಮ್ಮ ನೈಜ ಕೋಣ. ಅಂದ್ರೆ ನಾನು ಅವರನ್ನ ಏನು ಕೀಳರಿಮೆ ನೋಡ್ಕೊಂಡು ನಿಜ ನಿಜ ಅರ್ಥ ಆಯ್ತು. ನಾವು ಎಲ್ಲರಿಗೂ ಭಯಪಡಿಸುವುದಲ್ಲ. ಇಲ್ಲಿ ಒಂದಷ್ಟು ಕೋಣ ಸಾಕೋರು ಇರ್ತಾರೆ. ಈಗ ಎಲ್ಲರೂ ನಮ್ಮಲ್ಲ ಸರ್ಕಲ್ ಏನಿರೋದಂದ್ರೆ ಇಂಥವ್ರಿಗೆ ವಿನ್ ಆಗ್ತಾರೆ. ನಾವು ಪಾರ್ಟಿಸಿಪೇಷನ್ ಮಾತ್ರ, ಈ ಮನೋಭಾವ ಬರಬಾರ್ದು. ಈಗ ಈ ಸಂದೇಶ ಏನಿದೆ, ಯಾರಲ್ಲೆಲ್ಲ ಕೋಣ ಇದೆ ಅವರೆಲ್ಲರೂ ಕೂಡ ನಾಳೆ ನಮಗೆ ಗೆಲುವಿಗೆ ಅವಕಾಶ ಇದೆ. ಒಬ್ಬರೇ ಅಲ್ಲ, ಬರುವವರೇ ಬರುವುದಲ್ಲ. ಕರೆಕ್ಟ್. ನಮಗೆ ಒಂದು ಸ್ಥಾನ ಇದೆ, ಆ ಸ್ಥಾನ ಈಗ ಖಾಲಿ ಇದೆ, ನಾನು ಕೂತ್ಕೊಳ್ಳಬಹುದು. ಈ ಬಯಕೆ ಎಲ್ರಿಗೂ ಬರಬೇಕು ಅನ್ನೋದು ಕೂಡ ನನ್ನ ನಿಜ ನಿಜ ಸರ್, ನಿಜ ಬರ್ತೇನೆ ಸರ್. ನಿಜವಾಗ್ಲೂ ಕೂಡ ಹೆಮ್ಮೆ ತರುವಂತಹ ವಿಚಾರ. ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಧನಂಜಯ ಗೌಡ ಸರಪಾಡಿ ಇಂಕೊರೊಟ್ಟಿಗೊಲ್ಲರೆ ನಲ್ಲಾತ್ ಮೆಡ್ಲಾ ಕೊಡ್ ಸರ್ ಅವೇ ನನ್ನ ದುಂಬಾಗ ಅಂಡ್ ಅಭಿನಂದನೆ ಒನ್ಸ್ ಅಗೇನ್. ಅಂಡ್ ನಲ್ಲಾತ್ ಕಂಬಳ ಕ್ಷೇತ್ರ ಸಾಧನೆ ಮಾಡ್ಕೊಂಡು ಬಂದ ಇಂಕುಲು ಕೆಲವೊಂದಿಲ್ಲ ಕೈ ಮುಗಿದು. ಎಸ್ ಸರ್, ದಾದ ಬಂದ್ಪಡ್ ಸರ್ ಲಾಸ್ಟ್ ಗಾದ ಮಾತ್ರೆಗ್ಲ ಸೊಲ್ಮೇಲ್ ಮಾಡ್ಪೆ. ಓಕೆ, ಏತು ಖುಷಿ ಉಂಡು ಈ ಸಲ ತುಳುನಾಡದಕ್ಲ ಮಾತೆಲ್ಲ ಪೆರ್ಮೆ ಮಾಡೋದಿಲ್ಲ ಇರ್ನ ಬಗ್ಗೆ ಮಸ್ತ್ ಕಮೆಂಟ್ಸ್ ಬರೋದುಂಡು ಇರ್ನ ಒಂಜಿ ಸಾಧನೆದ ಬಗ್ಗೆ ಎಲ್ಲ ಸರ್ ಅಂಚದುಪ್ಪುನಾಗ ಖುಷಿ ಉಂಡತೆ ಸರ್, ಮಸ್ತ್ ಖುಷಿ ಉಂಡು. ನಲ್ಲ ಬೇರೆ ಸಹಾಯ ಕಂಚನೆ ಇಪ್ಪಾಡ್ದೆ ಹಾಕೋದೆ ಮೆಡಲ್ ಹಾಕೋರೆ ನನ್ನ ದುಂಬಾಗೆ ಗ್ಯಾರಂಟಿ. ಓಕೆ ಎಸ್ ಸರ್, ಎಡ್ಡ ಅವರ ಜವಾಬ್ದಾರಿ ಜಾಸ್ತಿ ಉಂಡು ಅವರಿಗೆ. ಎಲ್ಲಿವರೆಗೆ ಜವಾಬ್ದಾರಿ ಅಂದ್ರೆ ಇನ್ನು ಈ ಟೀಮ್ ಅನ್ನ ಎಲ್ಲಾ ಕಡೆ ಮೆಡಲ್ ಹಾಕಿ ಹೌದು, ಈಗ ಆ ಒಂದು ಜವಾಬ್ದಾರಿ ಬಂದಿದೆ ಅವರ ಮೇಲೆ. ಮೊನ್ನೆ ಅಷ್ಟೇ ಕೇಳಿದ ಅದನ್ನ, ಇನ್ನೂ ಕೂಡ ನೀವು ಸಪೋರ್ಟ್ ಮಾಡ್ತೀರ. ನಾವು ಇಷ್ಟೇ ಹೇಳಿದ ಅಲ್ಲಿ ಇಷ್ಟು, ಇಲ್ಲೂ ಕೂಡ ಅಷ್ಟೇ ಹೇಳಿದ. ಒಬ್ರು ಅಸಮರ್ಥರಿದ್ದಾಗ ನಮ್ಮ ಸಾಮರ್ಥ್ಯವನ್ನು ಕೊಡ್ಬೇಕು. ಅವರ ಸಾಮರ್ಥ್ಯ ತೋರಿಕೆ ಇದ್ದಾಗ ಅವರನ್ನ ಅಲ್ಲಿಗೆ ಅವರ ಸಾಮರ್ಥ್ಯ ತೋರಿಸ್ಕೊಂಡು ಹೋಗ್ಬೇಕು. ಇಷ್ಟು ವಿಚಾರ. ಹಾಗಾಗಿ ಇನ್ನೂ ಏನಿದೆ ಅವರು ಇನ್ನೊಂದೇನಂದ್ರೆ ನನಗೆ ತುಂಬಾ ಕಾಲ್ ಕೂಡ ಬಂದಿತ್ತು. ನಿನ್ನೆ ಒಬ್ರು ಒಂದು ಕಡೆ ಹೇಳಿದ್ರು, ನಾವು ಅವ್ರು ಬರುವಂತ ಖರ್ಚುಗಳು ಬರೋ ಖರ್ಚು ನಮ್ದು, ಇನ್ನು ನಾಡಿದ್ದೆಲ್ಲ ಒಂದ್ ಕಡೆ ಇದೆ ಅಂತೆ. ನನಗೆ ಫೋನ್ ಮಾಡಿ ಹೇಳಿದ್ರೆ, ನಂಬರ್ ಕೊಟ್ಟಿದ್ದಾರೆ. ಹೋಗಿ ಬಂದು ಉಳ್ಕೊಳ್ಳುವಂತ ಎಲ್ಲ ಖರ್ಚುಗಳು ನಾವು ಕೊಡ್ತೇವೆ. ನೀವು ಮಾಡಿದ ಕೆಲಸ ಏನಿದೆ, ಬಹುಶಃ ಯಾರು ಮಾಡೋದಂತ ಕೆಲಸ ನಿಮ್ಮ ಜೊತೆ ನಮ್ಮದು ಸ್ವಲ್ಪ ಕೊಡುಗೆ ಇರಲಿ. ಹಾಗಾಗಿ ಅವರನ್ನು ಆ ಕೆಲಸ ನಾವು ಮಾಡ್ತೇವೆ, ನೀವು ಕಲಿಸ್ಕೊಡುವಂತ ಕೆಲಸ ಮಾಡಿ ಎಲ್ಲ ಕಡೆ ಅವ್ರು ಭಾಗವಹಿಸಬೇಕಂತ ಹೇಳಿದ್ರೆ. ಅಂದ್ರೆ ಈ ಸಮಾಜ ಇಂತ ಒಂದು ಬದಲಾವಣೆಗೆ ಕಾರಣ ಆಗಿದೆ. ಹೌದು, ಕಾಯ್ತಾ ಇರುತ್ತೆ ಬದಲಾವಣೆ. ಸಣ್ಣ ಕಿಡಿ ಬರ್ಬೇಕು. ನನಗೆ ನನ್ನ ಹಿರಿಯರಲ್ಲಿ ಆಶೀರ್ವಾದ ಏನಿದೆ ಆ ಬಗ್ಗೆ ಗೌರವ ಬರುತ್ತೆ. ಈ ಬುದ್ಧಿ ಕೊಟ್ಟಿದ್ದಾರೆ. ನಿಜ ಸರ್, ನಿಜ ನಿಜ ಕೊಟ್ಟಿದ್ದಾರೆ. ಹೌದು, ನಿಜ ನಿಜ. ಜೊತೆಗೆ ಧನ್ಯವಾದಗಳು ಸರ್ ಧನಂಜಯ ಗೌಡ ಸರ್. ಶುಭವಾಗ್ಲಿ, ಒಳ್ಳೆದಾಗ್ಲಿ ಸರ್. ಜೊತೆಗೆ ಇನ್ನು ಮುಂದಕ್ಕೆ ಜಯರಾಮ್ ಮಲೆಕುಡಿ ಅವರು ನಮ್ಮ ಜೊತೆ ಜಾಯ್ನ್ ಆಗ್ಲಿಕ್ಕಿದ್ದಾರೆ. ಕೆಲವೊಂದು ವಿಚಾರಗಳ ಬಗ್ಗೆ ಅವರ ಬಗ್ಗೆ ನಾವು ಮಾತಾಡಬೇಕು. ಜೊತೆಗೆ ಆ ಒಂದು ವಿನ್ನಿಂಗ್ ಮೂವ್ಮೆಂಟ್, ಜೊತೆಗೆ ಆ ಒಂದು ಸಂಭ್ರಮ, ಆ ಒಂದು ಕಂಬಳದ ಒಂದು ಹರ್ಷೋದ್ಗಾರ ಯಾವ ರೀತಿ ಇತ್ತು ನೋಡ್ಕೊಂಡು
ಎಸ್, ಇದು ಒಂದು ವಿಜಯೋತ್ಸವವನ್ನ ಮಾಡಿರುವಂತದ್ದು ತಾವು ನೋಡ್ಕೊಂಡು ಬಂದ್ರಿ. ಯಾವ ರೀತಿ ಇತ್ತು ವಿಜಯೋತ್ಸವ ಅನ್ನುವಂಥದ್ದು ಅಂದ್ರೆ ಆ ಒಂದು ಬಹುಮಾನವನ್ನ ಇಟ್ಕೊಂಡು ಬಂದಿರುವಂತಹ ನಮ್ಮ ನಾರಾಯಣ ಮಲೆಕುಡಿಯ ಅವರ ಒಂದು ತಂಡ, ಜೊತೆಗೆ ಹೆಮ್ಮೆಯಿಂದ ಊರಿಗೆ ಬಂದಂತಹ ಸಂದರ್ಭ, ಯಾವ ರೀತಿ ಊರಿನವರು ಸ್ವಾಗತವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಎಷ್ಟು ಕಿಲೋಮೀಟರ್ ಸರ್? 18 ಕಿಲೋಮೀಟರ್. 18 ಕಿಲೋಮೀಟರ್ ಒಂದು ಭವ್ಯವಾಗಿರುವಂತಹ ಮೆರವಣಿಗೆ ಇತ್ತು. ಬಹುಶಃ ಅವತ್ತು ತಾವುಗಳು ಅವರು ಹೇಳುವಾಗ ಬೇಡ ಅಂತ ಹೇಳ್ತಾ ಇದ್ರೆ, ಆಪುಜಿ ಅಂತ ಹೇಳಿ ಪಟ್ಟು ಹಿಡಿತಾ ಇದ್ರೆ 100% ಇಂಥ ಒಂದು ಮೆರವಣಿಗೆ ನಾವುಗಳು ಕೂಡ ನೋಡ್ಲಿಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ, ಭಾಗ್ಯ ಸಿಗ್ತಾ ಇರಲಿಲ್ಲ ಸರ್. ಹಾಗಿದ್ದಾಗ ಇಂಥ ಅವಕಾಶಗಳು ಬಂದಾಗ ಪ್ರತಿ ಬಾರಿ ಕೂಡ ಬಳಸಿಕೊಳ್ಬೇಕು, ಇಲ್ಲದಿದ್ರೆ ನಾವು ಹಿಂದೆ ಉಳಿತೀವಿ, ನೋ ಡೌಟ್. ಯಾಕಂದ್ರೆ ತಾವುಗಳು ಮುಂದಕ್ಕೆ ಮಾದರಿ ಆಗ್ತೀರಾ, ತಮ್ಮನ್ನ ನೋಡ್ಕೊಂಡು ಬಹಳಷ್ಟು ಜನರು ಮುಂದೆ ಬರ್ತಾರೆ ಸರ್, ಅವಾಗ ಸಮಾಜ ಬೆಳೆಯುತ್ತೆ. ಇದು ಕೂಡ ಅವರ ಕನ್ಸರ್ನ್ ಆಗಿರುವಂತದ್ದು. ಆ ಒಂದು ಭವ್ಯವಾಗಿರುವಂತಹ ಶೋಭಾಯಾತ್ರೆಗಳನ್ನು ನೋಡಿದಾಗ, ಮೆರವಣಿಗೆ ನೋಡಿದಾಗ ಬಹಳಷ್ಟು ಹೆಮ್ಮೆ ಆಗುತ್ತೆ ನಿಜವೂ ಕೂಡ. ಜೊತೆಗೆ ಸರ್ ನಮ್ಮ ಜೊತೆ ಇದೀಗ ಜಯರಾಮ್ ಮಲೆಕುಡಿ ಅವರು, ಬಂಗಾಡಿ ಅವರು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ನಮಸ್ತೆ ಸರ್. ಜಯರಾಮ್ ಸರ್. ಜಯರಾಮ್ ಸರ್, ತಮ್ಮಲ್ಲೇ ನಾನು ಕೇಳ್ಬೇಕು ಸರ್, ಈ ಒಂದು ಬದಲಾವಣೆ, ಈ ಒಂದು ಗೆಲುವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲನೇದಾಗಿ ನಮ್ಮ ಊರಿಗೆ ನಾರಾಯಣ ಮಲೆಕುಡಿಯ ಪಾರಂಬೇರು ಮನೆಯವರು ಬೆಂಗಳೂರು ಕಂಬಳದಲ್ಲಿ ಪ್ರಥಮ ಸ್ಥಾನ ಗೆದ್ದು ಬರುವಾಗ ನಮ್ಮ ಊರಲ್ಲಿ ಹಬ್ಬದ ವಾತಾವರಣ ಇತ್ತು. ಯಾಕಂತ ಹೇಳಿದ್ರೆ ನಾವು ಸುಮಾರು ಒಂದು 25 ಕಿಲೋಮೀಟರ್ ಮೆರವಣಿಗೆ ಮಾಡಬೇಕಂತಿದ್ದೆವು. ತದನಂತರ ಚಾರ್ಮಾಡಿ ಘಾಟಿಯಿಂದ ಬರೋತ್ತಿಗೆ ಅಲ್ಲಿ ನಮ್ಮ ಊರಿಗೆ ಹೋಗ್ಬೇಕಾದ್ರೆ 18 ಕಿಲೋಮೀಟರ್ ಅಲ್ಲಿಂದ ದೂರ ಇತ್ತು. ಅಲ್ಲೆಲ್ಲ ನಾವು ಸಂಭ್ರಮದಿಂದ ನಾವು ಏನಂತ ಹೇಳಿದ್ರೆ, ನಾವು ವಿಶ್ವಕಪ್ ಗೆದ್ದಾಗ ಯಾವ ರೀತಿ ಸಂಭ್ರಮಿಸ್ತಿ ಅದೇ ರೀತಿ ನಮ್ಮ ಊರಿನಲ್ಲಿ ಒಂದು ಸಂಭ್ರಮದ ವಾತಾವರಣ ಇತ್ತು. ಎಲ್ಲ ಯುವಕರು, ಎಲ್ಲಾ ಧರ್ಮದವರು, ಜಾತಿ ಭೇದ ಮರೆತು ಎಲ್ಲರೂ ಬಂದು ಕಂಬಳಾಭಿಮಾನಿಗಳು ಬಹಳ ಉತ್ಸಾಹದಿಂದ, ಭಾರಿ ಖುಷಿಯಿಂದ ನಮ್ಮ ಊರಿನ ಒಂದು ಹೆಮ್ಮೆ, ನಮ್ಮ ಊರಿಗೆ ಒಂದು ಹೆಸರು ತಂದ ಕೀರ್ತಿ ಅಂತ ಹೇಳಿಕೊಂಡು ಭಾರಿ ಉತ್ಸಾಹದಿಂದ ಬಂದು ಆ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಎಷ್ಟು ಖುಷಿ ಇದೆ ಸರ್ ಈ ಒಂದು ಗೆಲುವು. ಯಾಕಂದ್ರೆ ಮಲೆಕುಡಿಯ ಸಮುದಾಯದವರು ಬಹಳಷ್ಟು ಹಿಂದೆ ನಿಲ್ತಾರೆ, ಆದ್ರೆ ಈ ಒಂದು ಗೆಲುವು ಮುಂದಕ್ಕೆ ಪ್ರೇರಣೆ ಆಗ್ಬಹುದು, ಮುಂದಕ್ಕೆ ಬದಲಾವಣೆ ತರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಇದೆಲ್ಲವೂ ಕೂಡ ನೋಡಿದಾಗ ಏನ್ ಹೇಳ್ತೀರಾ ಸರ್? ಮೊದಲನೇದಾಗಿ ನಾನು ಈ ಒಂದು ಸ್ಟುಡಿಯೋಗೆ ಬರಲಿಕ್ಕೆ ಒಂದು ಕಾರಣವಾದಂತ 2 ಕೋಣಗಳು, ದಾಸ ಮತ್ತು ಗುಂಡ. ಹೌದು, ಈ ಕೋಣಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದ ನಂತರ ಇದನ್ನು ಸಾಕಿ ಸಲಹಿದ ಬಂಗಾಡಿ ಪಾರಂಬೇರು, ನಾರಾಯಣ ಮಲೆಕುಡಿಯರು ಹಾಗೂ ಬಿಳಿಯೂರು ಕೋಣದ ಯಜಮಾನರು ಉಮನತ್ತ ಭಂಡಾರಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಗೆಲುವಿನ ಪಾತ್ರ ವಹಿಸಿದಂತ ಅಥವಾ ಗೆಲುವಿನ ಒಂದು ಹಿಂದೆ ಇದ್ದಂತ, ನಾವು ತುಳುವಲ್ಲಿ ಬೆರಿ ಸಹಾಯ ಅಂತ ಹೇಳ್ತೇವೆ, ಬೆನ್ನಿನ ಹಿಂದೆ ಸಹಾಯ ಮಾಡಿದಂಥವರು ನಮ್ಮ ಉಳಿಪಾಡಿ ದಿನೇಶ್ ಹೆಗಡೆ ಅವರು ಹಾಗೂ ಕೋಣದ ಹಿಂದೆ ಓಟವನ್ನು ಮಾಡಿ ಆ ಒಂದು ಸ್ಪರ್ಧೆಯಲ್ಲಿ ತೀವ್ರ ಪೈಪೋಟಿ ಇದ್ರು. ಸ್ಪರ್ಧೆಯಲ್ಲಿ ಎದೆಗುಂದದೆ ಆ ಗುರಿ ತಲುಪಿಸಿದಂಥ ಧನಂಜಯ ಗೌಡ ಇವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಓಕೆ ಸರ್. ಜೊತೆಗೆ ಈಗ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ನಾವು ಮಾತಾಡಿದಾಗ, ಒಂದ್ ಕಡೆ ಮಲೆಕುಡಿಯ ಒಂದು ಜನಾಂಗ ಏನಿದೆ, ಈ ಒಂದು ಕಮ್ಯುನಿಟಿ ಏನಿದೆ, ಬೆಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಣತೊಟ್ಟಂತಹ ದಿನೇಶ್ ಹೆಗ್ಡೆ ಅವರು, ಜೊತೆಗೆ ಈ ಒಂದು ಸಂದರ್ಭಗಳಲ್ಲಿ ಇದೆಲ್ಲವೂ ಕೂಡ ನೋಡಿದಾಗ ಸರ್, ನಾವು ಪೇಜಾವರ್ ಸರ್ ತಮ್ಮಲ್ಲೇ ಕೇಳ್ಬೇಕು, ಈ ಒಂದು ಬದಲಾವಣೆ ಎಷ್ಟು ಪೂರಕ ಅಂತ ಹೇಳ್ತೀರಿ ಪ್ರಸಕ್ತ ಕಾಲಘಟ್ಟದಲ್ಲಿ ನಮ್ಮ ಸಮಾಜಕ್ಕೆ? ನಾನು ಆವಾಗಲೂ ಒಂದು ಮಾತು ಹೇಳಿದೆ ನಿತಿನ್ ರೇ, ಸಂಕುಚಿತವಾದಂತಹ ಮನೋಭಾವನೆ ಈಗಲೂ ಇದೆ ಅಂತ ಹೇಳಿ. ಆ ಪ್ರದೇಶಗಳಿಗೆ ಹೋದಾಗ ನಮಗೆ ಅಲ್ಲಿನ ಪರಿಸ್ಥಿತಿ ಗೊತ್ತಾಗ್ತದೆ. ನಾನು ಬೆಳ್ತಂಗಡಿಯ ಪ್ರತಿ ಪ್ರದೇಶಗಳಿಗೆ ನಾನು ಹೋದವ. ಕುತ್ತೂರು ಇರ್ಬೋದು, ಪದ್ಮಂಜಿ ಇರ್ಬೋದು, ನಮ್ಮ ಅರುವ ಇರ್ಬೋದು, ಇಂಥ ಪ್ರತಿ ಭಾಗಗಳಿಗೆ ನಾನು ಹೋದವ ನಾನು, ಆಯ್ತಾ. ಇಂಥ ಸಂದರ್ಭದಲ್ಲಿ ಅವರ ಬದುಕು ಉಂಟಲ್ಲ, ಆ ಬದುಕು ಮತ್ತು ಅವರ ಸ್ಥಿತಿ ಅದು ಅತ್ಯಂತ ಕೆಲವು ಸರಿ ನಮ್ಗೆ ನಾವು ಇಷ್ಟೇನಾ ಅಂತ ಆಗ್ತಾ ಇತ್ತು. ನಾನು ಹೇಳಿದೆ ಪದ್ಮುಂಜಿ ಅಂತ ಹೇಳುವಲ್ಲಿ ನನ್ನ 15 ದಿನ ನಾನು ಅಲ್ಲೇ ಇದೆ. ಡಿಕಯ್ಯ ಅಂತ ನಿಮ್ಗೆ ಗೊತ್ತಿರ್ಬೋದು, ನನ್ನ ಬಹಳ ಆತ್ಮೀಯ ಸ್ನೇಹಿತ. ಅವರ ಮನೆಯಲ್ಲೇ ಉಳ್ಕೊಂಡು ತಿಂದುಕೊಂಡು ನಾನು ಅಲ್ಲೇ ಇದ್ದೇನೆ. 15 ದಿನ ಒಂದು ರಂಗ ತರಬೇತಿ ಶಿಬಿರಕ್ಕೆ ಹೋದವ ನಾನು ನಿಂತದ್ದು ಅವರ ಮನೆಯಲ್ಲಿ. ಹಾಗಾಗಿ ನನಗೆ ಇಡೀ ಸಮುದಾಯದ ಒಂದು ಒಳ್ಳೆಯ ನನಗೆ ಪರಿಚಯ, ನನಗೆ ಇಡೀ ಸಮುದಾಯದ ಬಗ್ಗೆ ನನಗೆ ಒಳ್ಳೆ ಅಭಿಮಾನ, ಒಳ್ಳೆ ಇವತ್ತಿಗೂ ಕೂಡ ಅಷ್ಟೇ. ಅವರು ಬೆಳಿಬೇಕು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ
ವಾಯ್ಸ್ ಕೇಳಿ ಸರ್. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ಕಾರ ಸರ್. ಇನ್ನ ಪುದರ್ ಒಳ್ಪಡ್ದೆ ಸರ್. ಸರ್ ತುಳುವಲ್ಲಿ ಮಾತಾಡ್ಬೋದು, ಕನ್ನಡ ಪಾತಿರ್ಲಿ ಸರ್, ಪಾತಿರ್ಲಿ. ಇನ್ನ ಪುದರ್ ಒಳ್ಪಡ್ದೆ ಸರ್. ಪಾತಿರ್ಲಿ ಸರ್. ಯಾನು ಪ್ರಕಾಶ್ ಅಂಚರ್ ಪಂಡದು. ಪ್ರಸಾದ್ ಅಂಚನ್ ಒಳ್ಪಡ್ದೆ ಸರ್. ಪ್ರಕಾಶ್ ಅಂಚರ್. ಪ್ರಕಾಶ್ ಅಂಚರ್. ಸರಪ್ ಅಜಿಲ ಮೊಗರು. ಅಜಿಲ ಮೊಗರು, ಎಸ್ ಸರ್. ಪಾತಿರ್ಲಿ ಸರ್. ಸರ್ ತುರುಕಾದ ನಮ್ಮ ನಿರೂಪಕರು ನಮ್ಮ ಕುಡ್ಲದ ನಿತಿನ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ಅಂಚ ಕಂಬಲದ ಇತಿಹಾಸದ ಬಾರಿ ಮಲ್ಲ ಪುದರ್ ಮಂತ್ರ ಅಂಚಿನ ಒಂಜಿ ಇತಿಹಾಸನೆ ಬರೆಯನ ಅಂಚಿನ ಒಂಜಿ ನಾಯರದ ಮಲ್ಲ ವಿಭಾಗ ಒಂಜಿ ಮೆಡ್ಲು ಮಲ್ತೋಜಿ ಪೈನಂಚಿನ ಒಂಜಿ ಇರುತ್ತ ಬಿರೋಡೆ ಪಾರ್ನಾರ ಎಂಕಲ ಊರುದಾರು ಧನಂಜಯ ಗೌಡ್ರು. ಧನಂಜಯ ಗೌಡ್ರು. ಓಕೆ, ಧನಂಜಯ ಗೌಡ್ರು ಗುರ್ತೆಪ್ಪು ಅರಗಿತ್ತೆ ಗೊತ್ತಾಗಿಲ್ಲ ಗೊತ್ತಾವು ಅಂಚರ್ ಬಂದಾಗ ಬಹುಜ ಒಂಜಿ ಅರೆಗ್ ಮೆಡ್ಲು ನೆಕ್ಕು ದುಂಬೆ ಏಪನ ಆವಡಿಸ್ತದೆ. ಓಕೆ, ನಾತು ಮಲ್ದೇರಿ ಮೆಡ್ಲು ಸಾಧಾರಣ ಕಕ್ಕೆಪ್ಪದು ಪೆಂಗಾಲ್ ಮನಪುಡ ಒಂಜಿ ಈತಪ್ಪಿದ್ದ ಬಾರಿ ಮಲ್ಲ ನಿರೀಕ್ಷೆ ಮತ್ತೊಂದು ಇಪ್ಪು ಒಂಜಿ ಎರು ನಾಯರದ ಮಲ್ಲ ವಿಭಾಗ ಇಂಕ್ಲ ಮಾತೆನ ಊರ್ದಕ್ಲ ಇಂಕ್ಲ ಅಭಿಮಾನಿಲು ಬಾರಿ ಮಲ್ಲ. ಓಕೆ ಓಕೆ. ಅಂದ ಐತೊಟ್ಟಿಗೆ ಎಂತ ವರ್ಷ ಇರೋಡು ಗಿಡತ್ತಿನಾರು ಧನಂಜಯ ಗೌಡ್ರು. ಅರೆಗೊಂಜಿ ಗೆಲುವು ಬೋಡಿತ್ತು. ಅದೇ ಅರೆಗೊಂಜಿ ಮಲ್ಲ ಮಟ್ಟ ಗೆಲುವು ಬೋಡಿತ್ತು. ನಾವು ಅನ್ಎಕ್ಸ್ಪೆಕ್ಟೆಡ್ ಬಂದ ಅಂಚೆ ಪ್ರಯತ್ನ ಇತ್ತಿಲ್ಲ ಮಲ್ಲ ಎಕ್ಸ್ಪೆಕ್ಟೇಷನ್ ಇತ್ತೆ ಅಂದ್ರಿ. ಅದೇ ಓಕೆ. ಬಟ್ ಫೈನಲ್ ಬತ್ತೇರು ಬಂದಾಗ ಇಂಗ್ಲಿ ಬಾರಿ ಮಲ್ಲ ಖುಷಿ ಆದ ಯಾರು ಗಿಡತ್ತಿನ ಇರು ಬಂದಾಗ ಸೆಮಿ ಫೈನಲ್ ಯಾರು ಪಾತಾನೆ ಬಾರಿ ಖುಷಿ ಆಯ್ತು. ಅಂತೂ ಫೈನಲ್ ಮಾಲದ ಇರುನು ಆಕುಣ ಮನ್ಪುನ ಬಾರಿ ಇರ್ಬೋದು ಮಾಲದಲ್ಲಿ ಮೆಟ್ಲು ಮಲ್ಪನ ಇರ್ಲತ್ತೆ ಹೊರ್ತುಗು ಐನು ಬೀಟ್ ಮಲ್ಪೇರ್ ಮನ್ಪುನ ಒಂದ್ ಏರೆಗ್ಲ ಹಾಪಂಜಿ ಇಚ್ಛೆ ಅನ್ಕೊಂಡ ಏನು ಫಸ್ಟ್ ಸರ್ತಿ ಬರಂತ ನಾವು ಅಲ್ಪಂಜಿ ಬಾರಿ ಮಲ್ಲ ಒಂಜಿ ಹಿಸ್ಟ್ರಿ ಕ್ರಿಯೇಟ್ ಆತದೆ ಶುರುಕಾತು ಇರುತ್ತ ಯಜಮಾನ ನಗ್ಲೆಗ್ಲ ಸುಲ್ಮಿಲ ಐತೊಟ್ಟಿಗೆ ಉಳಿದ ಒಂಜಿ ಪ್ರತಿಭೆ ಧನಂಜಯ ಗೌಡ್ರು ಅರೆಗ್ಲ ಬಾರಿ ಮಲ್ಲ ಬಾರಿ ಖುಷಿ ಉಂಟು. ಅದೇ ಅಂದ್ ಖುಷಿ ಉಂಟು. ಸಾಧನೆ ಇಲ್ಲಿ ದಯಪನ್ನಾಗ ಆರು ಮಸ್ತ್ ಸಮಯದಿಂದ ಇರುತ್ತ ಬಿರೋಡು ಪ್ರಾರಂಭಿಸಿದ್ದಾರೆ. ಮಸ್ತ್ ಅನುಭವ ಇತ್ತು. ಆದಲ್ಲ ಆರೆಗೊಂಜಿ ಆ ಕೊಡ್ತರು ಮಲ್ಲ ಇರ್ಲೇನು ಮತ್ತೆ ಹಾಕೊಂಡು ಅಂಚಿನ ಸವಾಲು ಸರ್ ಕಂಬಲಾಟ ಒಂಜಿ ಪುದಾರ್ ಮಲ್ ಮೆಡ್ಲು ಮಲ್ಪಡ್ದನ ಎಷ್ಟೋ ಕಂಬಲಾಟ ಹಾಕಿ ಪ್ರಯತ್ನ ಮಾಡ್ಬೇಕು. ಶತ ಪ್ರಯತ್ನ ಪುನಃ ಆಯ್ತು. ಪ್ರಯತ್ನ ಖಂಡಿತವಾದ್ಲ ಆಯ್ತು. ಅದ್ರ ಸಕ್ಸಸ್ ಆತೇರಿ. ಇನಿ ಕಕ್ಕೆ ಬಂದ ಪೆರಿಗಾಲದ ಇರುಗಿರದ ಇಂಗ್ಲೆಂಡ್ ಊರದ ಪ್ರತಿಭೆ ನಮ್ಮ ಕೃತಿಕ್ ಅವರ ಪೆರಿಗಾಲ್ ಮನಪುರ ಪ್ರಧಾನಮಂತ್ರಿ ಎಲ್ಲಿ ಹುಡುಗಿ ಎಲ್ಲೇ ಪ್ರಾಯದ 6 ಅಥವಾ 8 ಗಿಡ ಒಂದು ಇತ್ತನಲ್ಲ ಗಿಡನ ಗಾಯ ಮತ್ತೆ ಇಲ್ಲೇ ಜೋಕರು ಧನಂಜಯ ಗೌಡ್ರು ಇತ್ತ ಬೆಂಗಾಲ್ ಇರುವ ಗಿಡ ತಂತೇರಿ ಅಂಚಾದ ಗೀತ ಯಾರೊಂಜಿ ಮಲಗುಡಿ ನಮ್ಮ ನಾರಾಯಣ ಮಲಗುಡಿಯನ್ನ ಇರುತ್ತೊಟ್ಟಿಗೆ ಒಂಜಿ ಆರೆ ಅವಳ ಎರು ಮತ ಪಾತಿರ್ದು ಮಲ್ ಸುದ್ದಿಕ್ಕಿನ ಅವಳು ಪಾರಿ ಖುಷಿ ದಿವಸ ಬಿಲಿಯೂರದ ಎರು ಜೋಡಿ ಮಲ್ ಸರಿ ಸರ್. ಸೊಲ್ಮೇಲು ಧನಂಜಯ ಗೌಡ್ರಿಗೆ ಸೊಲ್ಮೇಲೆ ಪರೊಂದ್ರೆ ಅಭಿನಂದನೆ ಪರೊಂದ್ರೆ ಪನ್ನಗ ಈ ಹುಡುಗರಿಗೆ ಎಪ್ಪನೆ ಈತ ಮಲ್ಲ ಮಟ್ಟದ ಯಶಸ್ಸು ಓಡಿತ್ತಂಡು ಅಡ ಕಾಲ ಕೂಡ್ದು ಬಾರ್ಡು ಬಂದಿರು ಮಲ್ಲ ಮಟ್ಟದ ಯಶಸ್ಸು ಕೊಡ್ತೀರಿ. ಸಮಾಜ ಮೆಚ್ಚುನಂಚಿನ ಯಶಸ್ಸು ಕೊಡ್ತೀರಿ. ಸಾಮಾನ್ಯ ಯಶಸ್ಸು ತಂದು ಮಾತಿರ್ಲ ನನ್ನ ಧನಂಜಯ ಗೌಡ್ರು ಪಂಡ ಏರು ಪಂಪನಂಚಿನ ಪರಿಸ್ಥಿತಿ ಆಯ್ತು. ಒಟ್ಟಿಗೆ ನಾರಾಯಣ ಸರ್ ನಲ್ಲ ವಿಚಾರ ಅರನಲ್ಲ ಒಂಜಿ ಗೆಲುವುದಾದೊಂಡು ಮಾತರೆಗ್ಲ ಒಂಜಿ ತೂಪುನಂಚಿನ ಪರಿಸ್ಥಿತಿ ಇದೆ. ಪಣಗ ಇಂಚೊಂಜಿ ಗೆಲುವು ನಿಜವಾಗ್ಲ ಬೋಡಿತ್ತಂಡು ಅವು ಮಾತಾ ಇಡೀ ಸಮಾಜಕ್ಕೂ ಖುಷಿ ಆಪನಂಚಿನ ವಿಚಾರ. ಕುಳಂಜಿ ಕಾಲರ್. ಹಲೋ ಸರ್, ನಮಸ್ಕಾರ. ಹಲೋ ಒಂಜಿ ಕಾಲ್ ದೇತೋನ್ವೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇನ್ನ ಬುಧವಾರ ಉಳ್ಪಡ್ದು ಸರ್. ಮೊಹಮ್ಮದ್ ನಿಸಾರ್ ಬಂದ್ರೆ ಬ್ಯಾಂಗ್ಳೂರ್ದು. ಮೊಹಮ್ಮದ್ ನಿಸಾರ್ ಬೆಂಗಳೂರದ್ದು ಪಾತಿರ್ಲೆ ಸರ್. ನಾನು ದಿನೇಶ್ ಹೆಡ್ಡೆ ಸರ್ ಭಯಂಕರ ಒಂಜಿ ಅಭಿನಂದನೆ ಮಾಡ್ಬೇಕು. ಕಾರಗೊಂಜಿ ಮನಸ್ಸು ನಿರಂಜಿತ ಆರೆಗೊಂಡು ಆರೆ ಎಂಚಿನ ಪಾತ್ರ ಬಗ್ಗೆ ಗೊತ್ತಾದಿಸಿ ಒಂದು 6 ಸ್ಪಾನ್ಸರ್ ಮಂತಿದ್ಲ ಆತ ಸಪೋರ್ಟ್ ಮಂತದು ದಿನೇ ಧನಂಜಯ ಅನ್ನರ ಇದ್ದಾಗಿ ಪೂರ್ದೇರು ಅಂಚಿನ ಒಂದ ಮರ ಕುಡಿಯ ಬುದಾಡಾರ್ ಗಿಡಪಾರ ಒಂಜಿ ಸಪೋರ್ಟ್ ಮಾಡ್ತಾರ ಒಂಜಿ ಬಾರಿ ಒಂಜಿ ಖುಷಿ ಆತಂಡು. ఒక ధనంజయ పండ్ర పాతేర్ర జన అంత గిడ సెమీఫైనల్ ఉండత ధనంజయ ఈరు హలో ಪಲ್ಲೆ ಧನಂಜಯ ಈ ನಿಜವಾದ ಫೈನಲ್ ಹತ್ರ ಬಂದವು. ಧನಂಜಯ ಆರ್ದೆ ಪಂಡ 6 ಸೆಮಿಫೈನಲ್ ಒಂಜಿ ರೇಸ್ ಬಲ್ತಿದಾರೆ ಪಂಡ ಒಂಜಿ ಭಯಂಕರ ಮೆಮೊರೇಬಲ್ ಆತಂದು. ಬ್ಯಾಂಗ್ಳೂರ್ ಫಸ್ಟ್ ಆತನ ಕಂಬಳ ಅಂಚನೆ ಐತ ಆ ಕಂಬಳ ಫಸ್ಟ್ ಮೆಡಲ್ ಹಾಕಿದ ಬಂದ ಉಂಡತ್ತ ಒಂಜಿ ಬಾರಿ ಒಂದು ಖುಷಿತ ವಿಷಯ.
ಓಕೆ ಓಕೆ ಮತ್ತ ನಾರಾಯಣ ಮಲಕುಡಿ ಉಂಟ ಆರ್ನ ಊರ್ದಾಕ್ಲು ಓಕೆ 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 ಬಾರಿ ಖುಷಿ ಆಗ್ತದೆ ಈ ಸಾರಿ ಎಂಕ್ಲ ಫಸ್ಟ್ ಕಂಬಳ ಆತನ ಬೆಂಗಳೂರು ಆಯ್ತು ಫಸ್ಟ್ ಮೆಡಲ್ ಎಂಕ್ಲ ಗೋನೆರಳಿಗೆ ವತನ ಬಂದ ಐತಾತ್ತು ಮಲ್ಲ ಖುಷಿ ಬ್ಯಾಚ್ ಉಂಟು ಸರ್ ನಿಜ ನಿಜ ಎಸ್ ಸರ್ ಸೊಲ್ಮೇಲು ಥ್ಯಾಂಕ್ ಯು ಮಸ್ತ್ ಪ್ರಶಂಸೆ ಭಯಂಕರ ಖುಷಿ ಅಂಡ್ ಬಂದಿರು ಭಯಂಕರ ಧನ್ಯವಾದ ಬಂದಿರು ದಿಲೇಶ್ ಹೆಗ್ಡೆ ಸರ್ಗೆ ಆಯ್ತು ಒಟ್ಟಿಗೆ ಮಸ್ತ್ ಪ್ರಶಂಸೆ ಮಸ್ತ್ ಕಾಲರ್ಸ್ ಉಳ್ಳೇರು ಮಸ್ತ್ ಕಾಲ್ ಬರೋದೇ ಉಂಟು ಅಂಡ್ ದಯಮಲ್ತಿ ಕ್ಷಮಿಸಿಡು ದಯಪನಾಗ ಸಮಯದ ಬೋಲ ಆಯ್ತು ಒಟ್ಟಿಗೆ ಉಂಟು ದಯಪನಾಗ ನಿಂತ ಕಾರ್ಯಕ್ರಮ 2 ಗಂಟೆ ಮುಟ್ಟ ಅವನ್ ಬರ್ತನು 1 ಗಂಟೆ ಮುಟ್ಟ ಮತ್ತೊಂದಿಲ್ಲ ದಯಪನಾಗ ಒಂಜೇ ವಿಚಾರ ನಮ್ಮ ಒಂಜಿ ಮಲೆಕುಡಿಯ ಸಮುದಾಯ ನಮ್ಮ ಮಣ್ಣದ ಒಂಜಿ ಜವನಿಯರು ನಮ್ಮ ಮಣ್ಣದ ಒಂಜಿ ಸತ್ವೋಪುನಂಚಿನ ಈ ಒಂಜಿ ಸಮುದಾಯ ಪೊರ್ಲುದ ಸಮುದಾಯ ಅಂಡ ಕಾಲಕ್ರಮೇಣ ನಮ್ಮ ಹೊರ ಜಗತ್ತಿಗೂ ಬೊರ್ಚಿ ಪನ್ಪುನಂಚಿನ ವಿಚಾರ ಇಂಕಲನೆ ಜೀವನ ಇಂಕಲನೆ ಒಂಜಿ ಬದುಕು ಪನ್ಪುನಂಚಿನ ಒಂಜಿ ಚೌಕಟ್ಟಿನ ಬದುಕು ನಂಚಿನ ಪಾಪದ ಜನಕುಲು ನೋ ಡೌಟ್ ಆ ಒಂಜಿ ವಿಚಾರ ದಯಪನಾಗ ಸಂಕುಚಿತ ಮನೋಭಾವನೆ ನಮ್ಮ ಪಿದೆದಗಳ ಪಾತ್ರ ನಾಕುಲ ಮನೆ ಇಂಚ ತೂಪೇರು ಪನ್ಪಂಚಿನ ಮನಸ್ಥಿತಿ ಆ ಒಂಜಿ ಮುಜುಗರ ಭಾವನೆ ನಮ್ಮ ಕುಲೆ ಅಕುಲು ಅಂಡ ದಾಯಿಗೆ ಈ ಒಂಜಿ ಪರಿಸ್ಥಿತಿಯ ಬರ್ಪುಣ ಪನ್ಪಂಚಿನ ನಿಜವಾಗ್ಲೂ ಎಂಕ್ಲ ಅರ್ಥ ಆಪುಜಿ ಅಂಡ ಆ ಒಂಜಿ ಪರಿಸ್ಥಿತಿ ಬದಲಾವಣೆ ಪನ್ಪಂಚಿನ ವಿಚಾರ ಆಯ್ನಂಚಿನ ಒಂಜಿ ಬದಲಾವಣೆ ಆ ಬದಲಾವಣೆಗೆ ದೇವರು ಕೊಡ್ತಿನಂಚಿನ ಬಾರಿ ಪೊರ್ಲುದ ಒಂಜಿ ತೀರ್ಪು ಅವು ನಮ್ಮ ಕಣ್ಣ ದುಂಬುಗೊಂಡು ಅವದವನ್ನಾಗ ಐತಿಹಾಸಿಕ ಬೆಂಗಳೂರು ಕಂಬಳಡ್ ಈ ಒಂಜಿ ವಿಚಾರ ನೇಗಿಲು ಹಿರಿಯ ವಿಭಾಗಡ್ ಬೆಳ್ತಂಗಡಿದ ನಾರಾಯಣ ಮಲೆಕುಡಿಯ ಅರ್ನ ಎರುಕ್ಲೆಗ್ ಪ್ರಥಮ ಸ್ಥಾನ ಬರ್ಪುಣು ಪನ್ನಗ ಅವು ದೈವೆಚ್ಚೆ ಪನ್ನಗ ಈ ಒಂಜಿ ಬದಲಾವಣೆನ ಸ್ವತಃ ನಮ್ಮ ಊರ್ದ ಮಣ್ಣದ ಸತ್ವ ದೈವಲೆ ಆವಡು ಪಂದು ತೀರ್ಮಾನದ ತೋಲ್ನ ಕೈ ಇತ್ತು ಹೈಕು ಬೋರ್ಡದ ಈ ಒಂಜಿ ಬದಲಾವಣೆ ಬರೀ ಪೆರ್ಮದ ಒಂಜಿ ವಿಚಾರ ಅಂಚಾದುಪ್ನಾಗ ಲಾಸ್ಟ್ ಗಾದ ಸರ್ ದಾದಾ ಪನಿಯರ ಇಷ್ಟಪಡುವರು ದಯಪಡಂಗ ಮಸ್ತ್ ಜನ ಮಾತೆರ್ಲ ಈ ಒಂಜಿ ಬದಲಾವಣೆ ಬೋರ್ಡ್ ಪನ್ನೊಂದುಲ್ಲೇರು ಅಂಚೊಪ್ನಾಗ ಲಾಸ್ಟ್ ಗಾದ ಇರ್ನ ಒಂಜಿ ವಿಚಾರ ದಾದಾ ಖಂಡಿತ ಅದು ನಂಗೆ ಇದು ಮಸ್ತ್ ಜನ ಕರೆ ಮಲ್ತು ಎಂಕ್ಲ ಏರು ಬೆಂಗಳೂರು ಗೆಂದಿನ ಅನ್ಪಣಿ ಖುಷಿ ಇತ್ತು ಕರೆ ಮಾಡ್ತಾ ಎಂಕ್ಲ ಪಾತಿರುವ ಅಕ್ಲೆ ಎನ್ನ ಬರವಾದ ಧನ್ಯವಾದ ಎಂಕ್ಲ ಊರ್ದ ಬರವಾದ ಎಂಕ್ಲ ಎಲ್ಲರ ಬರವಾದ ಓಕೆ ಬಾರಿ ಖುಷಿ ಉಂಟು ಬಾರಿ ಖುಷಿ ಮಸ್ತ್ ಕಮೆಂಟ್ ಉಂಟು ಸರ್ ಇಲ್ಲಡೆ ಪೋಯ್ಬೇಕ ಇರು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಯೂಟ್ಯೂಬ್ ಕಮೆಂಟ್ ತೂವೋಡು ದಯಪಡ ಮಾತೆರ್ಲ ಇರನ್ ಪುಗಾರ ಒಂದು ಇಂಚಿನ ಉಪ್ಪೋಡು ನನ್ನ ದುಂಬಾಗ್ಲ ನನ್ನಾತು ಬೆಳೆಲ ಹಾಕೊಡು ಪನ್ನೊಂದುಲ್ಲೆ ಐಕು ಬೋರ್ಡ್ ಇಡೇಗೆ ಉಂಟಾರ ಬಲ್ಲಿ ಓಕೆ ಇರ್ನ ಪುದರಡೆ ಪೋಡ್ ನನ್ನ ದುಂಬಾಗ್ಲ ಓಕೆ ಕಾರಣ ಮಲೆ ಕುಡಿಯ ಪಂಡದು ಆಪುಜಿ ಬೊರ್ಚಿ ಕೊಂಚಿದ್ದಾರೆ ಅಲ್ಪ ಉದಯ ಕುಮಾರ್ ಅಂತ ಬರ್ತಾನೆ ಪಂಡ ಅವು ಬಾರ ಕಾರಣ ಪಂಡ ಯಾಕಂದ್ರೆ ಲಾಸ್ಟ್ ರೇಂಜ್ ಬೆಗ್ಗಿ ಅವು ಬದಲಾವಣೆ ಪುದಾರ್ದ ಬದಲಾವಣೆ ಅವು ಒಂದು ಏಪುನು ದಯಗ್ ಪಂಡ ಇನ್ನೊಂಜಿ ಕಂಬಳ ಎಂಕ್ಲ ಎನ್ನ ಪುದಾರ್ಗ ಅಂದ ಮಳೆ ಕುಡಿಯ ಬೋಡಿತ್ತು ಪಂಡ ಇತ್ತದಂದಕ್ಕೆ ಒಂದು ಏತ ಒಂಜಿ 10-15 ಅವೇ ರೆಕಾರ್ಡ್ ಸರಿ ಸರ್ ಲಾಸ್ಟ್ ಗಾದ ಸರ್ ದಾದಾ ಪಂಡ್ರೆ ಇಷ್ಟಪಡೋರು ಸರ್ ಈ ಒಂಜಿ ಪ್ರಶಸ್ತಿ ಬತ್ತು ನಾವು ಬೆಂಗಳೂರು ಕಂಬ್ಲಾಡ್ ಎಂಗ್ಲ ಸಮುದಾಯಗ್ ಮಲ್ಲ ಒಂಜಿ ಗೌರವ ಸಂದಲೆಕ್ಕ ಬಾರಿ ಖುಷಿ ಆವೊಂದುಂಡು ಬುಕ್ ನಾರಾಯಣ ಮಲೆಕುಡಿಯರ್ನ ಬಾಕಿ ದಾಖಲೆ ಗಿಡ್ತನಾಕ್ಲ ಬಗ್ಗೆ ಒಂದೆತ್ತ ಬಗ್ಗೆ ಪಂಡ ಯಾ ನಾರಾಯಣ ಮಲೆಕುಡಿಯರ್ನ ಬಗ್ಗೆ ಒಂಚೂರು ಪನೋಡಾಪು ಪಂಡ ಅಕ್ಕಲ್ನ ಎಂಗ್ಲ ಮಲೆಕುಡಿಯ ಸಮುದಾಯಡ್ ಒಂಜಿ ರಡ್ಡು ಮೂಜಿ ಇಲ್ಲದಾಕ್ಲೆ ಅಕ್ಕಲ್ನ ಸಮ್ಮೇಳನ ಅಕ್ಕಲ್ನ ಪದ್ಮ ಮಲೆಕುಡಿ ಅನ್ನೋರ್ಲ ಏರು ಕಟ್ಟೊಂತೇರು ಅಕ್ಕಲ್ನ ಆಸುಪಾಸ್ದ ಇಲ್ಲ 10-40 ವರ್ಷದ ಇಂಚಿ ಏರು ಕಟ್ಟೊಂದುಳ್ಳೇರು ಆಂಡ ಮುಕ್ಕುಲು ಒಂಜಿ ಬೇತೆ ಒಂಜಿ ಪ್ರೈಸ್ ದೇರುನ ಅತ್ತಂಡ ಮಲ್ಲ ಏರುನು ಕೊಣತ್ತದು ಸೆಮಿಕ್ ಬತ್ತನ ಏರುನು ಖರೀದಿ ಮಲ್ತದು ಅತ್ತಂಡ ಒಂದಕ್ಕೆ ಓಟ ಕೊಣಪ್ಪೇಜೇರು ಮುಕ್ಕುಲು ಎಲ್ಯ ಕಂಜಿಲೇನು ಕೊಣತ್ತದು ಐನು ಸಾಂಕದು ಐನು ಪಳಗಿಸದು ಪ್ರತಿ ಸರ್ತಿ ಕ್ವಾರ್ಟರ್ ಫೈನಲ್ಗೆ ಅತನ ಸೆಮಿಕ್ ಪುರಂ ಬತ್ತನೆಲ್ಲ ಉಂಡು ಮುಕ್ಕುಲ್ನ ಎರಲು ಅಂಡ ಮುಕ್ಕುಲು ಒವೇ ಒಂಜಿ ಉದ್ಯಮ ಮಂತ ಇಜ್ಜಂದೆ ಕೃಷಿ ಚಟುವಟಿಕೆ ಮಾತ್ರ ಒಂತೆ ಜಮೀನು ಮಂತ ಒಂದು ಕೃಷಿ ಚಟುವಟಿಕೆ ಮಲ್ತು ಸ್ವಂತ ಒಂದು ಮಲ್ತದು ಏರ್ಲ ಜನ ಒಂದು ಅತನ ಬಾಕಿ ದಾಖಲೆ ಲೆಕ್ಕ ಒಂದು ಮಲ್ತಾತ್ ಸ್ವಂತ ಇಲ್ಲಲ್ದಾಕ್ಲೆ ಜಾಯಿಂಟ್ ಫ್ಯಾಮಿಲಿ ಹಾಕಲ್ಲ ಇಲ್ಲಲ್ದಾಕ್ಲೆ ಒಟ್ಟಿಗೂ ಸೇರ್ದು ಒಂದು ಮಲ್ತದು ಬಜಿ ಬಡ ಕುಟುಂಬದ ಬತ್ತು ಇನ್ನು ಒಂಜಿ ಪ್ರತಿ ಒಂಜಿ ವ್ಯವಸ್ಥೆದ ಮಿತ್ತು ಒಂಚೂರು ಬೆಳವಣಿಗೆದ ವ್ಯವಸ್ಥೆದ ಮಿತ್ತು ಪೋದು ಇನ್ನು ಎಂಗ್ಲ ಸಮುದಾಯಗ್ ಒಂಜಿ ಮಲ್ಲ ಪುದಾರ್ ಕೊಡುತ್ತೇರು ಆರೆಗೆ ಅಭಿನಂದನೆ ಕೊರೊಂದುಲ್ಲೆ ಅಂಜನೆ ಎಂಗ್ಲನ ಬೆರ್ನ ಇಲ್ಲಾಗ ಪೋಡಂಡ ವಾರಿ ಕಷ್ಟದವರು ಒಂಜಿ ಎರ್ಲೆನ್ಲ ಒಂಜಿ 11 ಕೋಪುನ ಅಂಚಿನ ವ್ಯವಸ್ಥೆ ಇಜ್ಜಿ ಅಂಚಿನ ಅಂಡಮಾನ್ ಮುರಣ್ಲ ಒಂದ್ಸರಿ ಕಂಬಳಾಗ ಪೋನಾಗ
ಅಲ್ಪ ಏರ್ಲೇನ ಅರ್ಧೊಡ್ದು ಜಪ್ಪುಡ್ದು ಪೋಪುನಂಚಿನ ಪರಿಸ್ಥಿತಿ ಆಗ್ತದೆ ನೆತ್ತ ಒಟ್ಟಿಗೂ ಎಂಕ್ಲೆಗ್ ಪಂಡ ಈ ಸುದ್ದಿ ಮಾಧ್ಯಮದ ಮೂಲಕ ಪ್ರಚಾರ ಆಪುನೆಟ್ ಐತೊಟ್ಟಿಗೂ ಎಂಗ್ಲ ಸಮುದಾಯಗ್ ಇಂಚಿನ ಮಂತ ಕ್ರೀಡೆಡ್ ಭಾಗವಹಿಸವನಕ್ಲೆಗ್ ನನ್ನ ದುಂಬದ ದಿನಟ್ಟು ಪ್ರೋತ್ಸಾಹದಲ ಅಗತ್ಯ ಉಂಡು. ಮೂಲಭೂತ ಸೌಕರ್ಯದೊಟ್ಟಿಗೂ ಈ ನೆಕ್ ಪ್ರೋತ್ಸಾಹ ಕೊರಿಯರ್ನಾಂಡ ಎಡ್ಡೆ ಒಂಜಿ ನನ್ನ ದುಂಬುಗಾತ್ ಎಂಗ್ಲ ಸಮುದಾಯ ಮುಂದೆ ಬರೆಯರ ಸಾಧ್ಯ ಉಂಡು. ಈತೆ ಒಂಜಿ ವಿಚಾರ ಬರ್ತನು ಮಲೆಕುಡಿಯರ್ನ ಬಗ್ಗೆಡ್ ಪುದರ್ ಪಾಡಜೇರು ಒಂದು ಯಾನ್ ನಿನ್ನ ದಾಯ್ತ ಗೊತ್ತುಂಡ ನೆಕ್ ದುಂಬುಲಾಕ್ಲನ ಸಮುದಾಯದ ಎಂಗ್ಲ ಸಮುದಾಯ ಎಂಕ್ಲನ ಬೇರೆ ಭಾವನೆ ಹಾಕೊಂಡು ಎಂಗ್ಲ ಚಿಕ್ಕ ಅಲ್ಪ ಮುಟ್ಟದ ಇಲ್ಲದಾಕ್ಲೆಲ್ಲ ಏರು ಕಟ್ಟು ಬೇರೆ ಚಿಕ್ಕಪ್ಪನಾಕ್ಲು ಅಕ್ಲ ಮಲೆಕುಡಿ ಅಂದೆ ಪುದರ್ ಪಾಡೊಂದಿತ್ತೇರು ಅವು ಇತ್ತಿತ್ತೆ ದಿನತ್ತು ದಾಯ್ತ ಗೊತ್ತುಂಡ ಆಮೇಲೆ ಮೆಗ್ಗನ ಪುದರ್ ಪಾಡುತ್ತೇರು ಉಳಿಪಾಡಿದಾರ ಮುರಣಿ ಬತ್ತನ ಟೈಮ್ ಉಡು ಆರೊಂಜಿ ಎಂಕ್ಲ ಊರಿಗೆ ಭೇಟಿ ಕೊಡ್ದಿತ್ತೇರು ಆ ಟೈಮ್ ಉಡಿ ಯಾನ್ಲ ತಿಕ್ಕದಿತ್ತೆ ಅಪ್ಪಾಗ ನಿಕ್ಲೆಗ್ ಒಂಜಿ ಎಂಕ್ಲೆನ ಒಂಜಿನ ಕತ್ತಲೆ ಎಂಕ್ಲ ಒಂಜಿ ಸೇರ್ದು ಒಂಜಿ ಪಾತ್ರ ಅಂದು ಬಣ್ಣ ಆರ್ಲ ಬತ್ತಿತ್ತೇರು ಅಂಚ ಬೇರ್ನ ಮೂಲಕ ಆರ್ನ ಪರಿಚಯ ಆರು ಬಂಡೇರು ನಿಕ್ಲನ ಸಮುದಾಯದಿತ್ತೆ ಮುಕ್ಲನ ಈತೆ ಇದ್ದೆ ಎರ್ಲುಲ್ಲೋ ನಿಕ್ಲೆ ದಾಯ ಬೆಂಗಳೂರು ಕೊನೆಯಾರ ಬಳ್ಳಿಯಿಂದ ಅಗ್ಲಿಗೆ ಆಸಕ್ತಿ ಇತ್ತು ಬೆಂಗಳೂರು ಕೊನಪ್ಪುಜ ಒಂದು ಮನ್ಮ ದೃಷ್ಟಿಯಲ್ಲಿ ಇಜ್ಜಾಂಡ್ರಿ ಆಸಕ್ತಿ ಇತ್ತು ಒಂದಿತ್ತು ಮೂಜಿ 4 ದಿನೊತ್ತ 4-5 ದಿನ ಹಾಪುಂಡು ಬುಕ್ ಎಂಕ್ಲ ಕೃಷಿ ಚಟುವಟಿಕೆ ಅವಳ ಪರ್ಬದ ಟೈಮ್ ಮಾಂತೇರ್ನ ಕಂಡೋದಕ್ಕೆ ಈ ಪೂರ ಬುಲೇದು ಪೂರ ರೆಡಿ ಆದಿತ್ತು ಇಂಚಿನ ಪರಿಸ್ಥಿತಿ 4-5 ದಿನತ್ತ ಆ ವಾತಾವರಣ ಅಲ್ಪದ ವೆದರ್ಗ್ ಉಂದಕ್ಕೆ ಜನಕ್ಕಳು ಒಂದು ಬೇರೆ ಹತ್ತು ನಂಡ 10 ಜನ ತಯಾರು ಮಲ್ತ್ಕೊಂಡು ನೋಡ್ಬಂದು ಮಂಜುಂದು ಇತ್ತು ಆ ಸಂದರ್ಭಡು ಬೇರೆ ಆ ಟೈಮ್ಗೆ ಬತ್ತೇರು ನಿಖಲ್ ನಾವು ನೆನಪು ಪುದಾರ ಕೊಡ್ದು ಎಂಕ್ಲ ಪನ್ನಾಗ 6 ಎಕರೆ ಪಂಡೇರು ಜಯರಾಮೇರು ಐತ ಬಗ್ಗೆ ಅನ್ ಪಂಡಾರ್ಡ ಆರು ದಾಯ್ತಾನ ಐತ ಬಗ್ಗೆ ಒಂಚೂರು ಅಂಚಿಂಚಿ ಮಲ್ತೇರು ಅಂಡ್ ಆರ್ನೊಂಜಿ ಬುಕ್ಕೊಳೊಂಜಿ ಅಭಿಪ್ರಾಯ ಇತ್ತು ನಿಖಲ್ನ ಸಮುದಾಯದ ಇರ್ಲೇನು ನಿಖಲ್ನ ಸಮುದಾಯದೇ ಒಂಜಿ ಜೀವನೇರನ್ ತಯಾರು ಮಲ್ತದೆ ಎಲ್ಲ ಬೆಂಗಳೂರು ಕಂಬಳ ನೋಡ್ಬಂಡ್ಪನಲ್ಲ ಆಸೆ ಇತ್ತು ಅಪ್ಪಾಗ ಒಂಚೂರು ಅಲ್ಪ ಅಂತ ಗೊಂದಲ ಅದು ಪೋಣೆ ಎಂಕ್ಲೆಗೆ ದಯಪಂಡ ಮಲೆಕುಡಿಯ ಸಮುದಾಯದ ಒಂಜೇರು ನಮ್ಮನ ಪುದಾರ್ಡೆ ಗಿಡ್ಪುನಂಡ ನಮನ ವೇರ್ಲುಲ್ಲ ಅಂಡ ಐತ ಪಿರವರ್ದು ಪೋಪುನ ಗಿಡ್ಪುನಂಚಿ ನಾವು ಸಾಮರ್ಥ್ಯ ಇತ್ತನಂಚಿನ ಯುವಕರು ನನ್ನ ಟ್ರೈನಿಂಗ್ ಆದ ಅವಡತ್ತಿ ಅವು ಸದ್ಯದ ಪರಿಸ್ಥಿತಿ ಇಡ ಒಂದು ಮಂಜುಂದಾಂಡ್ ಆ ಟೈಮ್ ಬುಕ್ ಗಿಡ್ಪುನಾಕ್ಲೆಲ್ಲ ಸಟ್ ಮಲ್ತೇರೆ ಬುಕ್ ಮಕ್ಕಳನ್ನೆಲ್ಲ ಇಲ್ಲದ ಒಂಜಿ ಬುಕ್ ಒಂಜಿ ಏರುಲ್ಲ ಉಂಡು ಐತ ಜತೆ ಅವಳ ಸೆಮಿಫೈನಲ್ ಪೋಯಿನಂಚಿನ ಏರುವೆ ಅಂಡ್ ಐಕ್ ಅಲ್ಪ ಪೋನಾಗ ತೀವ್ರ ಸ್ಪರ್ಧೆ ಇತ್ತಂಡು ತೀವ್ರ ಸ್ಪರ್ಧೆ ಇಪ್ಪನಾಗ ಐಕ್ ಸರಿ ಸಾಹಿತ್ಯ ಐನಂಚಿನ ಏರ್ಲೇನೆ ನೋಡುವ ಅನ್ಪುಣಂಜಿ ದೃಷ್ಟಿಕೋನದಿ ಒಂದು ಬಿಳಿ ಊರ್ದಾಕ್ಲನ ಪೂರ ಒಂದು ಮಲ್ತ್ ಕಾಂಟ್ಯಾಕ್ಟ್ ಮಲ್ತಾಗ್ಲಿ 11 ಪೈರ್ ಐದು ಬುಕ್ ದಾಯ್ತು ಹೊತ್ತುಂಡ ಮುಕ್ಲನ ಏರುಕ್ಲೆಗ್ ಪ್ರತಿ ಸರ್ತಿ ಫೈನಲ್ ಬತ್ ನಾವು ಮೆಡಲ್ ಬತ್ ನಾವು ಏರು ತೀವ್ರ ಫೈಪೋಟಿಗೆ ಒಪ್ಪನಂಚಿನ ಏರುಲ್ಲ ಇತ್ತು ಐಟ್ ಓಲ ಸುಮಾರ್ದ ಏರು ಉಂದಲಜ್ಜ ಆ ಸಂದರ್ಭ ಹೊಡ್ದೈತೆ ಹೋಗ್ತಾನೆ ಎಂಕಲ್ನ ಊರ್ದಾಕ್ಲನ ಫುಲ್ಲು ಮಾಂತಾರ ನನ್ನ ಆಶೀರ್ವಾದ ಇತ್ತು ಎಂಗ್ಲ ಬಂಗಾಡಿದ ಸೀಮೆದ ಒಂಜಿ ಪುದಾರ್ಡ್ ಗಿಡ್ತಂಡ ಆತನ ಎಂಕ್ಲ ಒಂಜಿ ಊರುಗು ಪುದಾರ್ ಬಂಗಾಡಿದ ಮನ್ಪನ ಎಂಕ್ಲನ ಅವು ಇಡೀ ಒಂಜಿ ಸೀಮೆದ ಅರಸು ಮನತ ಸೀಮೆದ ಪುದಾರ್ ಎಂಕ್ಲ ದೂರಡು ಓಲ್ ಬಂಡಲ ಬಂಗಾಡಿಂದ ಇಲ್ಲದ ಪುದಾರ್ ಪಾರಂಬೇಲು ಅದಿತ್ತು ನಿಜವಾದ ಪಾರಂಬೇರು ಅವಡು ಅಂಚ ಅಕ್ಷರೋಡು ಒಂಚೂರು ಆತಂಡು ಒಂದೆಟ್ಟು ಅವು ಒಂಜಿ ವ್ಯತ್ಯಾಸ ಆತಂಡು ನನದ ದುಂಬದ ದಿನೊಟ್ಟು ಐ ಪುದಾರ್ ಲೆಪ್ಪರಾಗ ಪಾರಂಬೇರು ಒಂದು ಮಲ್ತಲೆ ಎಡ್ಡೆ ದಾನ್ ಪಂಡ ಒಂಜಿ ಅಕ್ಷರ ವ್ಯತ್ಯಾಸ ಬರ್ಪುಂಡ ಅಂಚ ಅಂಚ ಈ ಒಂಜಿ ಕಾರ್ಯಕ್ರಮವನ್ನು ಆಯೋಜನೆ ಮಲ್ತಾರೆ ಎಂಕ್ಲೆ ಪ್ರಥಮವಾದ ಪನ್ನೋಡಂಡ ಎಂಕಲ್ನ ಸಮುದಾಯದ ಏರ್ಲು ಬೆಂಗಳೂರಿಗೆ ಪೋಡಂಡ ಆಯೋಜನೆ ಮಲ್ತನಂಚಿನ ಎಂಕಲ್ನ ಪುತ್ತೂರದ ಶಾಸಕರಿಗೆ ಅಶೋಕ್ ರೈಲ್ಕ್ಲೆಗ್ ಅಭಿನಂದನೆ ಸಲ್ಲಿಸಬೆ ಅಂಜಾನೆ ಈ ಒಂಜಿ ಸ್ಟುಡಿಯೋಗು ಬರ್ತದೆ ಎಂಕಲ ಒಂಜಿ ಪಾತ್ರ ಅವಕಾಶ ಮಲ್ತು ಕೊರನಂಚಿನ ಈ ನಮ್ಮ ಕುಡ್ಲ ಟಿವಿ ಚಾನೆಲ್ ದಕ್ಲೆಗ್ ಅಭಿನಂದನೆ ಸಲ್ಲಿಸ ಒಂದು ಸಹಕಾರ ಮಲ್ತನಂಚಿನ ಮಾತೆರೆಗಳ ಎಂಕಲ್ನ ಕಂಬಳದ ತಂಡೋಗು ಏರ್ಮಂತ ಸಹಕಾರ ಮಲ್ತೇರ ಅಗ್ಲೆಗ್ ಮಾತೆರೆಗಳ ತಂಡದ ಪರವಾದ ಎಂಕ್ಲ ವೈಯಕ್ತಿಕವಾದ ಅಕ್ಲೆ ಮಾತೆರೆಗಳ ಅಭಿನಂದನೆ ಸಲ್ಲಿಸಬೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೊಲ್ಮೇಲು ಸರ್ ಆಯ್ತು ಒಟ್ಟಿಗೆ ಲಾಸ್ಟ್ ಗ ಸರ್ ಕೆ ಬೇಜಾರು ಸರ್ ದಾದಾ ಮನ್ಪಡ್ ಸರ್ ಇನಿ ನಾರಾಯಣ ಮಲೆಕುಡಿಯ ಮೇರೆ ಬೆಂಗಳೂರು ದಂಚಿತ್ರ ಮಲ್ಲ ಪೇಂಟ್ ಇಡ್ಬೋದು ಮಲ್ಲ ಸುದ್ದಿ ಮಲ್ತದ್ದು ಇದು ಲೋಕರ್ಮೆ ಪುಗರ್ತೇನೆ ಕಾಣತ್ತೆ ಈ ಸುದ್ದಿ ಉಂಡದೆ ಕುಡ ಒಂಜಿ ಜನಾಂಗದ ಇನ್ಸ್ಪಿರೇಷನ್ ಬೇರೆ ಪಂಡ ಎಂಕುಲ್ಲ ಎಲ್ಲ ಇಂದೇ ರೀತಿಯ ಪೋಣಂದ ಎಂಕಲ ಮಲ್ಲ ಪದರ ಸಾಧ್ಯ ಉಂಟು ಪಂಡ ನಾವು ಅಂಚೆ ನಡೆದವರ నేను అట్టనే మర్చిన చిత్తిన
ಎಲ್ಲ ತಾಕಿನ ಅಂಚಿತ್ತು ನಾನು ಅದ್ರ ಸುರು ತೂಯಿಸಾತಿಗೇನೆ ಅರಡ ಸುರುಕಿಯನ್ನ ಪ್ರಶ್ನೆ ನಿಂತಿದ್ರೆ ಇರಡೆ ಏತು ಬಿಡಿ ಕಂಡೋಂಡು ಸುರುಟ್ಟು ಕೇಳಿದ್ರೆ ಇರಡೆ ಏತು ಬಿಡಿ ಕಂಡೋಂಡು ಪಡ್ಡೆ ಎರಡು ಏತು ಬಿಡಿ ಕಂಡೋಂಡು ಏತು ಇಂಚೆ ಏತು ಸಮಯ ಇರ್ಲತ ದುಂಬುರ್ಜಿ ಇರ್ಲತ ಅನ್ಕೊಂಡಲ್ಲ ಬರ ಖುಷಿಯಾಣಿ ಖುಷಿ ಬಣ್ಣ ಮಸ್ತ್ ಖುಷಿಯಾನ ಉಡಲ್ ದಿಂಜಿನ ಖುಷಿಯಾವು ಅಂಚೆ ಹಿಡಿದ್ರೆ ಅರೆಗೆ ಮಲ್ಲ ಸೊಲ್ಮೇನ್ ಸಂದ ಆಯ್ತು ಮಲ್ಪ ಆಯ್ತು ಒಟ್ಟು ಅದಕ್ಕೆ ಸಕಾರ ಸಕಾಯ ಕೊರ ಅಂಚಿತ್ತಿನ ಬರೀ ವಿಭಿನ್ನ ಚಿಂತಕ್ಕೆ ಯಾನ್ ಯಾಪಲ ವಿಭಿನ್ನ ಚಿಂತಕ್ಕೆ ಅಂತ ಬರ್ತೀನಿ ನಾನು ವಿಭಿನ್ನ ಚಿಂತಕ್ಕೆ ಇನಿ ಕೋಡದಾರತ್ತಾರೆ 2000 ಆಜಿರ್ ದಿಂಚಿದ 2000 ಆಜಿನ ಇಸವಿರ್ದಿಂಚಿನ ಗುರ್ತಾರ್ಥ ಇತ್ತು ಅಂಚಿದ್ರ ದಿನೇಶ್ ಹೆಗ್ಡೆ ಉಳಿಪಾಡಿ ಬೇರೆ ಮಲ್ಲ ಗುತ್ತು ಮನೆ ತಂದಾರ ಮಲ್ಲ ಇದೆಲ್ಲ ಇಲ್ಲಿ ಗುತ್ತು ಮನೆ ತಂತ ಮಲ್ಲ ಗುತ್ತು ಮನೆ ತಂದಾರೆ ಅದಕ್ಕೆ ಸ್ವಲ್ಪ ಬೊಕ್ಕ ಎಲ್ಲರ ಪಿರೋಡ್ ಬರ್ತಿರ ಧನಂಜಯ ಗುಂಡತೆ ನಿಜವಾದಲ್ಲ ಈಸ್ ವೆರಿ ಗ್ರೇಟ್ ವೆರಿ ಗ್ರೇಟ್ ವೆರಿ ಗ್ರೇಟ್ ಅರೆ ಕೊಂಚ ಮೆಡ್ಡ ಅವಕಾಶ ಸಿಕ್ಕಿದ್ರು ಅವೇನು ಸಾಧಾರಣ ನೆಟ್ಟು ಇತ್ತಿನಕಲು ಈ ಕಮ್ಮಲದ ಪೇರು ಹೆಂಗ್ ಕಮ್ಮಲದ ಪರಿಚಯ ಉಂಟು ಓಲ್ ಕಮ್ಮಲಾಂಡಲ್ಲ ಪೋದಿ ಎಕ್ಕಲ್ಲೊಂದು ಬರ್ಪುಜ ಅಂಚಿತ್ರ ಕೊಡ್ತುಡು ಇನಿ ನಾರಾಯಣರ್ನ ದುಂಬುದ ಕಮ್ಮಲಗುಲ ಧನಂಜಯರನೇ ಗಟ್ಟಿ ಪತ್ತೊಂದು ದುಂಬುದ ಕಮ್ಮಲೋಡ್ಲ ಅಕಲು ಮಲ್ಲ ಮಲ್ಲ ಈ ನಮಗೆ ಎಂದಡು ಇಡೀ ಸಮುದಾಯ ಮಲ್ಲ ಮಟ್ಟಿಗೆ ಬೆಳೆವಾಡ ಬಂದು ನನ್ನ ಆಶಯನ್ನು ವ್ಯಕ್ತಪಡಿಸಿದೆ. ಓಕೆ ಸೋಲ್ಮೇಲೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲಾಸ್ಟ್ ರಿಯಾಕ್ಷನ್ ಮಸ್ತ್ ಕಾಲ್ ಬರೋದು ಇತ್ತಿಲ್ಲ ಅಂಡ್ ದಯಮಲ್ತೆ ಕ್ಷಮಿಸೋಡ ನಾನು ಕಾಲ್ ದೆಪ್ಪುಜಿದೆ ಅಪ್ಪನಾಗ 2 ಗಂಟೆ ಮುಟ್ಟಿ ನಿಂತ ಕಾರ್ಯಕ್ರಮ ನಿಂಕು ಮಲ್ತಾ ನನ್ನ ಬಾರಿ ಕಷ್ಟ ಉಂಟು ನಿಕ್ಕೆಲ್ಲ ಕಾಲ್ ದೆಪ್ಪು ನಂಚಿನ ಅವಕಾಶ ಇಂಕಲ್ ಹೆಜ್ಜಿದೆ ಅಪ್ಪ 2 ಗಂಟೆ ಜಾಸ್ತಿ ಅಂಡ್ ಆಯ್ತು ಒಟ್ಟಿಗೆ ಮಸ್ತ್ ಕಮೆಂಟ್ಸ್ ಬರೋದುಂಟು ಮಸ್ತ್ ಕಮೆಂಟ್ಸ್ ಪುಗರೊಂದೇ ಬತ್ತೀನಿ ಐಕ್ ಬಡ್ದೆ ನಾನು ಜಾಸ್ತಿ ಓದಿಸಿ ಆ ಒಂಜಿ ವಿಚಾರ ಅಡ ಒಂಜಿ ಕಮೆಂಟ್ ನಮ್ಮ ರೋಹಿತ್ ಬಂಗಾಳಿದಾರ್ ಒಂಜಿ ಕಮೆಂಟ್ ಹಾಕಿದೆ ನಿಕುಲು ಈತ ಚರ್ಚೆ ಮಲ್ತಾರ ಆ ಪಾರಿನ ಎರುತ ಬಗ್ಗೆ ಪಂಡರ ಅವು ನಿಕುಲು ಮಲ್ತಿನ ಮಾಮಲ್ಲ ತಪ್ಪು ಪನ್ಪನಂಚಿನ ವಿಚಾರ ಹೆಂಗ್ ಕಿಂಚಿನಕ್ಲು ತೂನ ಭಾರಿ ಖುಷಿ ಆಪಿನ್ ತೇಪನಗ ಎಕಡದಿಂಚ 2 ಗಂಟೆ ಪ್ರೋಗ್ರಾಮ್ ಮಲ್ದ ಎಂಕುಲು ಬತ್ತಿನ ಪ್ರತಿಯೊರಿ ಫಸ್ಟ್ ಪಾತ್ರ ಪಂದಿನ ರಡ್ಡೆ ನೆತ್ತವ ಎರುತ್ಲಿನ ಪುದರ್ ಪರಂಬೇರ್ದ ಗುಂಡ ಐದು ಒಕ್ಕ ಬಿಳಿಯೂರ್ದ ದಾಸೇರ್ನವ ಆತು ಶೋಕ್ ಪಂತೀರಿ ಎಂಕ್ಯಾಕಲ ಪುದರ್ ಗೊತ್ತಿತ್ತು ಮುಕ್ಳು ಪಂಡಿ ಬೊಕ್ಕನೆ ಹೆಂಗ್ ಗೊತ್ತಾಯಿನಿ ಅಂಚೊಪ್ಪನಾಗ ಈ ರೀತೆ ಬತ್ತದ ಬರೋದಿಲ್ಲ ಪುದರೆ ಬಂತ ಮೋಸ್ಟ್ಲಿ ಈ ರೀತೆ ಬತ್ತ ರಡ್ಡು ಕೆಬಿಲ್ನ ಮುಚ್ಚೊಂದಿತ್ತಾರೆ ಅದು ಕಣ್ಣೆಲ್ಲ ಮುಚ್ಚಿದಿತ್ತಾರೆ ಬಾಯಿಲ ಮುಚ್ಚಿದಿತ್ತಾರೆ ಅಂದ್ರೆ ಬಹುಶಃ ಎನ್ನ ಭಾವನೆ ದಯಮಂತದ ಒಂಚೂರು ತೂಲೆ ಕಣ್ಣು ಬುಲಾದುಪ್ಪಲೆ ರೋಹಿತ್ ಅಣ್ಣ ಕಂಬಳದ ಬಗ್ಗೆ ಆಸಕ್ತಿ ಉಂಡು ಗೊತ್ತುಪ್ಪನಾಗ ಕಂಬಳದ ವಿಚಾರಧಾರೆ ಉಪ್ಪನಾಗ ದಯಪನಾಗ ಮುಕುಲಿ ಈ ಸ್ಥಾನಮಾನ ಉಳ್ಳೇರು ಪನ್ನಾಗ ಅಥವಾ ಎಂಕುಲಿ ಈ ಸ್ಥಾನಮಾನ ಉಲ್ಲಾ ಪನ್ನಾಗ ಅಥವಾ ಈ ಒಂಜಿ ಕಂಬಳ ಯಶಸ್ಸಾಂಡ್ ಪನ್ನಾಗ ಎಂಕ್ಲೇರ್ ದತ್ತು ಮುಕ್ಲೇರ್ ದತ್ತು ಅಶೋಕ್ ರೈಕ್ಲೇರ್ ದತ್ತು ಆ ಒಂಜಿ ನಿಸ್ವಾರ್ಥ ಸೇವೆ ಮಲ್ತಿನ ಅಂಚಿನ ಆ ಕಂಬಳದ ಎರುಕ್ಲೇರ್ ಇನ್ನೇನು ಪನ್ಪುನಂಚಿನ ವಿಚಾರಣೆ ಕೊಡ್ಚ ಮನುಷ್ಯರಿಗೆ ಗೊತ್ತುಂಡು ದಯಪನಾಗ ಆ ಒಂಜಿ ನಿಸ್ವಾರ್ಥ ಸೇವೆ ಮಲ್ತಿನ ಅಂಚಿನ ಕಂಬಳದ ಎರುಕುಲು ದಯಪಣ ಎರುಕ್ಲೇನ ಆತ ಜೋಕುಲ್ಲಕ್ಕ ತೂಪೇರು ಬಾಲ್ಯದಲಕ್ಕ ತೂಪೇರು ಸೇವೆ ಮಲ್ಪೇರು ಆ ಎರುಕುಲ್ಲ ಅಂಚಿನ ಆತ ಮೋಕೆ ಕೊರ್ಪುಂಡು ದಯಪಣಗೆ ಎಂಕಲ ಯಜಮಾನೆ ವಿನ್ನಾವಡು ಪನ್ಪುನಂಚಿನ ವಿಚಾರಡ್ ಆಯ್ತ ಒಟ್ಟಿಗೆ ಎಂಕ್ಲೇನ ಗಿಡತ ಒಂದು ಪುನಂಚಿನ ಆರು ವಿನ್ನಾವಡು ಪನ್ಪುನಂಚಿನ ವಿಚಾರಡ್ ದಯಪಣ ಆ ಎರುಕುಲ್ಲ ಏರ್ಲ ಇದಾದ ಕ್ರೆಡಿಟ್ಸ್ ಅದೊಂದು ಮೂಲ ಈ ಸ್ಥಾನಮಾನದೊಂದು ಬಿಕಾಸ್ ಆಫ್ ಗುಂಡೆಲ ಅರ್ಧೊಕ್ಕ ದಾಸರ್ದ ಬೋರ್ಡ್ ಅದು ಐಟ್ ರಡ್ಡು ಪಾತ್ರ ನಿಜವಿನ್ ಫಸ್ಟ್ ಮಾತೆಲ್ಲ ಪನ್ನವೇ ಒಂಜಿ ವಿಚಾರ ಐಕ್ ಬೋರ್ಡ್ರಿಗೆ ಸ್ಪಷ್ಟೀಕರಣ ಕೊರಡಾಪುಡು ಗುಂಡ ಒಲ್ಪದ ಗುಂಡೆ ಪನಗ ಪರಂಬೇರದ ಗುಂಡೆ ಅರ್ಧೊಕ್ಕ ಬಿಳಿಯೂರ್ದ ದಾಸೆ ಇದು ಗೊತ್ತಿಜಿಡ ಈತ ಪಿರೋರ ಇರೇಗ ಬೋರ್ಡ್ ಅದು ಪನ್ನೊಂದಿಲ್ಲ ಓಕೆ ಸೋಲ್ಮೇಲು ರೋಹಿತ್ ಅಣ್ಣಗೆ ಲಾಸ್ಟ್ ಗ ಸರ್ ಅಂಡ್ ಹ್ಯಾಟ್ಸ್ ಆಫ್ ಟು ಯು ಅಂಡ್ ಈ ಒಂಜಿ ಬದಲಾವಣೆಗೆ ಕಾರಣ ತರ ಲಾಸ್ಟ್ ರಿಯಾಕ್ಷನ್ ಸರ್. ಪ್ರಥಮವಾಗಿ ನಾನು ಈ ಒಂದು ಬ್ಯಾಂಗ್ಳೂರ್ನಲ್ಲಿ ಸಾಮಾನ್ಯವಾಗಿ ನಾವು ಕಂಬಳ ಅಂತ ಹೇಳಿದ್ರೆ ಇಲ್ಲೆಲ್ಲ ನೋಡ್ತೇವೆ ವ್ಯವಸ್ಥಿತ ಯಾವ ರೀತಿ ವ್ಯವಸ್ಥೆ ಇರ್ತದೆ. ಬ್ಯಾಂಗ್ಳೂರ್ನಲ್ಲಿ ಆ ವ್ಯವಸ್ಥೆ ವಿಶೇಷ ವ್ಯವಸ್ಥೆಯನ್ನು ಮಾಡಿದ್ರೆ ಅಶೋಕ್ ಕುಮಾರ್ ರೈ ಏನು ಅಂತ ನನ್ಗೆ ಗೊತ್ತು, ಯಾವ ರೀತಿ ಆಲೋಚನೆ ಅಂತ ನನ್ಗೆ ಗೊತ್ತು. ನನಗೆ 2007ರಿಂದ ಅವರ ಪರಿಚಯ ಇದೆ. ಅವರು ಏನೋ ಆಯೋಜನೆ ಮಾಡಿದ್ರೆ ಅದ್ರ ಸ್ಪೆಷಾಲಿಟಿ ಇರತ್ತೆ. ಆದ್ರೆ ಆ ವ್ಯವಸ್ಥೆ ಮಾಡಿದಾರಲ್ವ ಯಾರಿಗೂ ತೊಂದರೆ ಆಗದೆ ಈಗ ಪ್ರತಿಯೊಂದು ಮತ್ತೊಂದು LED ಇಟ್ಟಿದ್ದಾರೆ. ಈ LED ಇಟ್ಟದ್ದು ಕಾರಣದಿಂದ ಆ ವಿಶ್ವಕಪ್ ನೋಡಿದಾಗನೇ ಆ ಕಾರ್ ರೇಸ್ ಹೇಗೆ ನೋಡ್ತಾರೆ ಇದನ್ನೆಲ್ಲ ನಾವು ಮೆಚ್ಚಬೇಕು. ಅವರ ಆಲೋಚನೆಗಳು, ಅವರ ಟೀಮ್ ಆಗ್ಲಿ, ನಮ್ಮ ಸಂಗೀತ ನಿರ್ದೇಶಕ ಗುರು ಕಿರಣ್ ಆಗ್ಲಿ ಅಥವಾ ಗುಣಕರ್ ಶೆಟ್ಟಿ ಅವರಾಗ್ಲಿ, ಇವರೆಲ್ಲ ನಾವು ಕೂತ್ಕೊಂಡು ನಾವು ಒಟ್ಟಿಗೆ ಇದ್ದೀವಿ. ಪ್ರಕಾಶ್ ಶೆಟ್ಟಿ, ಗೋಲ್ಡ್ ಫಿಂಚರ್ ಪ್ರಕಾಶ್. ಯಾಕಂದ್ರೆ ಅದರ ಹಿಂದೆ ಈಗ ಇವರಿಗೆ ಹೇಗೆ ನಾನು ಬೆನ್ನೆಲು ಬಿದ್ದ ಇದ್ದೇನೆ, ಅದ್ರ ಹಿಂದೆ ಇಲ್ಲ ನೀವು ಮಾಡಿ ಅಂತ ಹೇಳ್ಕೊಂಡು ಆ ಪ್ರಕಾಶ್ ಶೆಟ್ಟಿ ಹೇಳ್ತಾರಲ್ವಾ, ಯಾರ ಹಣ ಅವರು ಸಂಪಾದನೆ ಮಾಡಿ ಅಥವಾ ಈ ಒಂದು ವ್ಯವಸ್ಥೆಯಲ್ಲಿ ಅವರು ಮೊನ್ನೆ ಅಶೋಕ್ ಕುಮಾರ್ ಕೇಳಿದಾಗ ಹೇಳ್ತಾ ಇದ್ರು, ಈ ಊಟದ ಖರ್ಚು 1.25 ಕೋಟಿ. 1.25 ಕೋಟಿ. ಮತ್ತೆ ನನ್ಗೆ ಆಶ್ಚರ್ಯ ಆಯ್ತು. ಅವರು ನಾ ಕೇಳಿದೆ ಏನು ಇಷ್ಟಕ್ಕೆಲ್ಲ ಹೇಗೆ ಆಗತ್ತೆ ಏನಂತ. ಅದರ ಮೇಲೆ ಪ್ರಶಸ್ತಿಗಳನ್ನು ಕೊಟ್ಟರೆ ಎಲ್ಲ ಬಂಗಾರ ಕೊಡ್ತಾರೆ. ಆ 2 ಪೌನ್ ಅಂತ ಹೇಳಿದ್ರೆ 1 ಪೌನ್ಗೆ ಎಷ್ಟಾಯ್ತು. ಇದೆಲ್ಲ ಇಷ್ಟು ಭಂಡ ಧೈರ್ಯ ತೋರಿ ಮಾಡಿದ್ದಾರೆ. ನಿಜವಾಗಿ ಅವ್ರನ್ನ ಇಡೀ ಕರಾವಳಿಯ ಪ್ರದೇಶದವರು ಅವರಿಗೆ ನಿಜವಾಗಿ ಕೃತಜ್ಞತೆ ಸಲ್ಲಿಸ್ಬೇಕು, ಅಭಿನಂದನೆ ಸಲ್ಲಿಸ್ಬೇಕು. ಎರಡನೇದಾಗಿ ನಾವು
ನಾನು ಅವ್ರು ಏನ್ ಫ್ರೆಂಡ್ ಆಗ್ಲಿ ಏನೇ ಆಗ್ಲಿ ನನ್ಗೆ ಅಲ್ಲಿ ಹೋಗೋ ಉದ್ದೇಶ ಇರ್ಲಿಲ್ಲ. ನನಗೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟದ್ದು ಈ ನಾರಾಯಣ ಮಲೆಕುಡಿ. ಅವರು ಒಪ್ಪದೇ ಇದ್ರು ಕೂಡ ನನ್ನ ಒಂದು ಒತ್ತಡಕ್ಕೆ, ಬೆದರಿಕೆಗೆ, ಫೋರ್ಸ್ಗೆ ಅಥವಾ ಥ್ರೆಟ್ಗೆ ಒಪ್ಪಿದ್ದಾರೆ, ಬಂದಿದ್ದಾರೆ. ಅದನ್ನು ನನ್ನ ಕಾನ್ಸೆಪ್ಟ್ ಅನ್ನ, ನಮ್ಮಲ್ಲಿ ಕಾನ್ಸೆಪ್ಟ್ ಇರ್ಬೋದು. ಈಗ ಮೊನ್ನೆ ಒಬ್ರು ಬ್ಯಾಂಗ್ಳೂರ್ನ ಇದನ್ನು ವ್ಯವಸ್ಥೆ ಮಾಡಿದಂತ ಅವರು ಸ್ಟೇಜ್ ಎಲ್ಲ ಮಾಡಿದಾರಲ್ಲ, ಅವರು ಎಲ್ಲೋ ನಮ್ಮ ನಂಬರ್ ಹುಡುಕಿ ನನಗೆ ಫೋನ್ ಮಾಡಿದ್ರು. ನನಗೆ ಕೂತ್ಕೊಳ್ಳಿಕ್ಕೆ ಆಗಿಲ್ಲ, ನಿನ್ನೆಯಿಂದ ನಿಮ್ಮ ಎಲ್ಲ ಯೂಟ್ಯೂಬ್ ಎಲ್ಲ ನೋಡಿ ಈಗ ನಂಬರ್ ಕಲೆಕ್ಟ್ ಮಾಡಿ ನಾನು ಫೋನ್ ಮಾಡ್ತಾ ಇದ್ದೇನೆ. ಕೆಲವರು ನಮ್ಮಂತವರ ಮನಸ್ಸಿನಲ್ಲಿ ಇರ್ತದೆ ಏನು ಬದಲಾವಣೆ ಆಗ್ಬೇಕು, ಆದ್ರೆ ನೀವೊಂದು ಪ್ರಾಯೋಗಿಕ ಮಾಡಿಕೊಟ್ಟಿದ್ರಲ್ಲ, ಆದರೆ ಯಾರಿಗೂ ಇರುವುದಿಲ್ಲ. ನಿಜವಾಗಿ ನಿಮ್ಮನ್ನು ಭೇಟಿ ಆಗ್ಬೇಕು ಈ ರೀತಿಯಲ್ಲಿ ಫೋನ್ ಮಾಡಿದ್ರು. ಇವರಿಗೆ ಬೆಂಬಲ ಕೊಡ್ಲಿಕ್ಕೆ ಫೋನ್ ಮಾಡ್ತಾರೆ. ಈ ಎಲ್ಲ ಬದಲಾವಣೆಗಳಾಗಿವೆ. ಹಾಗಾಗಿ ನಾವು ಚಿಂತನೆಗಳು, ನಾವು ಇನ್ನೊಬ್ಬರಿಗೆ ಹೇಳೋದಿಷ್ಟೇ, ನಮ್ಮ ಬದುಕಿನಲ್ಲಿ ನಮ್ಮ ವೃತ್ತಿಯಲ್ಲೂ ಯಾವ್ದಾದ್ರು ನಮ್ಗೆ ಅವಕಾಶ ಇರುತ್ತೆ. ಆ ಅವಕಾಶವನ್ನ, ಶಕ್ತಿಯನ್ನ ಇನ್ನೊಬ್ಬರ ಮೇಲೆ ಎತ್ತಲಿಕ್ಕೆ, ಅವರ ಕಣ್ಣಿನಲ್ಲಿ ಆನಂದ ನೋಡ್ಲಿಕ್ಕೆ ನಾವು ಪ್ರಯೋಗಿಸುವ ಯಾವುದೋ ಒಂದು ಇನ್ನಿತರ ಜಾತಿಯನ್ನ ಕೀಳರಿಮೆ ನೋಡೋದು. ಮತ್ತೆ ನಾನು ನೋಡಿದ್ದೇನೆ ಆಗ, ನಾವು ಇವರು ಹೇಳಿದ್ರಾಗ ನೋವಿನಲ್ಲಿ ಆ ಕಾನ್ಫಿಡೆನ್ಸ್ ಅನ್ನೋದು. ನಾನು ಒಂದು ಎಡ್ವೊಕೇಟ್ ನನಗೆ ಬಂದು ಹೇಳಿದ್ರು, ನನಗೆ ಬಹಳ ಚುರ್ರ ಅಂತ ಹೇಳಿದ್ರು, ಸರ್ ನಿಮ್ಗೆ ಮತ್ತು ನನಗೆ ವ್ಯತ್ಯಾಸ. ನಾನು ಅವರಲ್ಲಿ ಹೇಳುದು, ನೀವು ಲೀಡರ್ಶಿಪ್ ತಗೊಳ್ಬೇಕಂತ. ಸರ್ ನಿಮಗೆ ಗೊತ್ತಿಲ್ಲ, ನಿಮ್ಗೆ ಏನು ಅಧಿಕಾರ ಇದೆಯಾ, ಒಳಗೆ ಧೈರ್ಯ ಇದೆಯಾ, ನಮ್ಗೆ ಅಷ್ಟೇ ಹಿನ್ನಡೆ ಇದೆ. ನಾವು ಅಷ್ಟೇ ಅವಮಾನಗಳನ್ನು ಎದುರಿಸಿದ್ವಿ. ನಾನು ಕೇಳಿದ್, ಏನು ನೀವು ಅಡ್ವೊಕೇಟ್ ಆಗಿದ್ರಿ? ನಾನು ಅಡ್ವೊಕೇಟ್ ಆಗಿದ್ರೂ ಕೂಡ ಅಲ್ಲಲ್ಲಿ ಹೋಗುವಾಗ ಆ ಸ್ಥಾನಮಾನದಲ್ಲಿ ಅವಮಾನಗಳನ್ನು ಫೇಸ್ ಮಾಡ್ತಾ ಬಂದೇನೆ. ನೀವು ಅಂಥದ್ದು ಎಣಿಸುವುದಿಲ್ಲ, ಹೌದು, ಅದು ಇತರ ಕಡೆ ಹೋಗುವಾಗ ಅಂಥದ್ದೆಲ್ಲ ಬರ್ತದೆ. ಹಾಗಾಗಿ ಆ ಕಾನ್ಫಿಡೆನ್ಸ್ಗಳನ್ನು ಬೆಳೆಸಲಿಕ್ಕೆ ನಾವು ತುಂಬಾ ಪ್ರಯತ್ನ ಮಾಡ್ತೇವೆ. ನನ್ನ ಉದ್ದೇಶ ಇಷ್ಟೇ, ಇದರಿಂದ ಯಾರಿಗೆ ಒಂದು ಜಾತಿಯನ್ನ ಇದು ಸ್ಪರ್ಧೆಗೆ ತಗೊಳ್ಳೋದಲ್ಲ, ಅದು ನನ್ನ ಜಾತಿಯನ್ನು ಸ್ಪರ್ಧೆಗೆ ತಗೊಳ್ಳೋದಲ್ಲ. ಉದ್ದೇಶ ಏನಂದ್ರೆ ಎಲ್ಲರೂ ಕೂಡ ಯಾರ್ಯಾರು ಪ್ರೀತಿ ಮಾಡ್ತಾರೆ, ಕೋಣ ಸಾಕ, ಯಾರಿಗೆ ಸಾಮರ್ಥ್ಯ ಇಲ್ಲ ನೀವು ಸಾಕಬೇಡಿ, ಯಾರಿಗೆ ಸಾಮರ್ಥ್ಯ ಇಲ್ಲ ನೀವು ಸಾಲ ಮಾಡಿಕೊಂಡು ಸಾಕಬೇಡಿ ಅಂತ ಹೇಳ್ತೇನೆ. ನಿಮ್ಗೆ ಇದೊಂದು ಕ್ರೀಡೆ ಅಂತ ತಗೊಂಡ್ರೆ ಆ ಕ್ರೀಡೆಗೆ ಭಾಗಿಯಾಗಿ ಅಲ್ಲಿ ನಾವು ಇತರ ವಿಚಾರಗಳನ್ನ ಹೇಳ್ತೇವೆ, ಏನು ಜಾತಿ ವಿಚಾರ ಅಂತದ್ದೆಲ್ಲ, ಅದು ಎಲ್ಲ ದೋಷಗಳು ಇರ್ಬೋದು, ಅಥವಾ ವಿರೋಧದಲ್ಲಿ ನಾನು ಇದ್ದೇನೆ. ನಾನು ಹಿಂದೆಲ್ಲ ಓದಿ ಈ ಕನ್ನಡದಲ್ಲಿ ವಿರೋಧದಲ್ಲೇ ಇದ್ದೆ. ಹಾಗಂತ ಎಲ್ಲವೂ ನಾನು ಒಪ್ಕೊಳ್ತೇವೆ ಅಲ್ಲ, ವ್ಯವಸ್ಥೆಯನ್ನ ಕೆಲವೊಂದು ಬದಲಾವಣೆಗಳು ಕೂಡ ಆಗ್ಬೇಕಾಗಿದೆ, ಸಮಿತಿಯಲ್ಲೂ ಕೂಡ ಆಗ್ಬೇಕು. ಅದು ನಾವು ಕಾಲಾಂತರದಲ್ಲಿ ನಿರೀಕ್ಷೆ ಮಾಡುವಂಥದ್ದು, ಒಮ್ಮೆಲೆ ನಿರೀಕ್ಷೆ ನಾವು ಜೊತೆಯಾಗಿ ಕೂಡಿ ಕ್ರೀಡೆ ಅಂತ ಅಶೋಕ್ ಕುಮಾರ್ ಏನು ಅದನ್ನು ಒಂದು ಹೇಳಿಕೊಟ್ಟಿದಾರ, ಮಾಡಿ ತೋರಿಸಿದಾರ, ಅದನ್ನು ಡೆಲ್ಲಿಯಲ್ಲಿ ಮಾಡುವಂಥದ್ದು, ವಿಖ್ಯಾತಗೊಳಿಸುವಂಥದ್ದು ಕರಾವಳಿಗರ ಮೇಲೆ ಜವಾಬ್ದಾರಿ ಕೂಡ ಇದೆ, ಎಲ್ಲರ ಮೇಲೆ ಜವಾಬ್ದಾರಿ ಇದೆ. ಅದರ ಜೊತೆಗೆ ಎಲ್ಲಾ ಸಮುದಾಯವನ್ನು ಸೇರಿಸುವುದಿಲ್ಲ, ಎಲ್ಲಾ ಸಮುದಾಯವನ್ನು ಸೇರಿಸಿದ್ರೆ ವಿವಿಧತೆಯಲ್ಲಿ ಏಕತೆ ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಹೌದಪ್ಪ, ಆ ಏಕತೆಯನ್ನು ಪ್ರದರ್ಶಿಸು. ಅವ ಮುಸ್ಲಿಮ್, ಇವ ಕ್ರಿಶ್ಚಿಯನ್, ಅವ ಪಾಮರ, ಇವನು ಹೀಗೆ ಅಂತ ಹೇಳೋದಕ್ಕೆ ಬದಲಾಗಿ ನನಗೆ ಎಲ್ಲರೂ ಮನುಷ್ಯರಂತ ಕಾಣುತ್ತೆ, ಎಲ್ಲರಲ್ಲೂ ದೇವರಿದ್ದಾನೆ, ಎಲ್ಲಾ ದೇವರು ಒಂದೇ ಅಂತ ತಿಳ್ಕೊಂಡು ಮುಂದಿನ ಹೆಜ್ಜೆ ಏನಿದೆ, ಏನದು ತೊಂದರೆ ಅಥವಾ ಅದರ ಸಮಾಜದಲ್ಲಿ ತೊಂದರೆ ಇದೆ, ಇದನ್ನು ಈ ಕ್ರೀಡೆ ಅಂತ ತಿಳ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ನಾನು ಹೇಳ, ಧಾರ್ಮಿಕತೆಯಿಂದ ಹೊರಗೆ ಬನ್ನಿ, ಅದರಿಂದ ಹೊರಗೆ ಬಂದು ಇದನ್ನು ಇನ್ನಷ್ಟು ಬೆಳೆಸುವ ಅಂತ ಹೇಳ್ತೇನೆ. ಮತ್ತೆ ಎಲ್ಲ ವರ್ಗದವರು ಕೂಡ ಇದರ ಜೊತೆ ಆಗುವ ರೀತಿಯಲ್ಲಿ ಸಮಾನ ಮಟ್ಟಿನ ಸಮಾನವಾಗಿ ಕೊಂಡೋಗುವ ರೀತಿಯಲ್ಲಿ ಕೊಂಡೋದ್ರೆ ಒಳ್ಳೇದು. ಅದರ ಮಧ್ಯೆ ನನ್ನ ಪತ್ನಿಗೆ ನನಗೆ ವಿರೋಧ ಮಾಡದೆ, ಇವರು ವಿರೋಧ ಮಾಡುವಾಗ ಅವರ ಜೊತೆ ಕೂಡ್ಕೊಂಡಿದ್ದಾಳೆ, ಅವರ ಜೊತೆ ಹೋಗುವಂಥದ್ದು. ಮತ್ತೆ ನಾನು ಬಂಡದ ರೀತಿ ತರುವಾಗ ಮತ್ತೆ ನಮ್ಮ ಜೊತೆ ಬರೋದು, ಈ ರೀತಿ ಅವಳಲ್ಲಿ ಕೂಡ ಇತ್ತು. ಅವಳಿಗೆ ಕೂಡ ನಾನು ಸ್ವಲ್ಪ ಥ್ಯಾಂಕ್ಸ್ ಅನ್ನು ಹೇಳ್ಬೇಕು. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಸಾಧಿಸಿದ್ದು ಕೋಣಗಳು, 2 ಕೋಣಗಳು, ಗುಂಡ ಮತ್ತು ದಾಸ, ಜೊತೆಗೆ ಅದರ ಜೊತೆ ಓಡಿಸಿದಂತಹ ನಮ್ಮ ಧನಂಜಯ ಗೌಡ್ರು, ಜೊತೆಗೆ ಅವರು ಸಾಧಿಸಿದ್ರು, ಜೊತೆಗೆ ನಾರಾಯಣ ಸರ್ ಕೂಡ ಸಾಧಿಸಿದ್ರು. ಇವೆಲ್ಲದರ ನಡುವೆ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಾಧಿಸಿದ್ದು, ಪ್ರೀತಿ, ವಿಶ್ವಾಸ, ನಂಬಿಕೆ, ಭರವಸೆ ಸಾಧಿಸಿದ್ದು ಮಾತ್ರ ಮಲೆಕುಡಿಯ ಸಮುದಾಯ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಜೊತೆಗೆ ಸಮಾಜ ಗೆದ್ದಿದೆ, ಜೊತೆಗೆ ನಾವೆಲ್ಲರೂ ಕೂಡ ಗೆದ್ದಿದ್ದೇವೆ, ಜೊತೆಗೆ ಅಶೋಕ್ ಕುಮಾರ್ ರೈ ಅವರ ಒಂದು ನಿಲುವು ಏನಿದೆ, ಅವರ ಉದ್ದೇಶ ಏನಿದೆ, ಅದು ಕೂಡ ಗೆದ್ದಿದೆ. ಸಮಾಜ ಬಯಸಿದ್ದು ಕೂಡ, ಸಮಾಜ ಬಯಸಿದ್ದು ಕೂಡ, ಬಯಸಿದಿಂದ ಅದನ್ನು ಅಪ್ರಿಶಿಯೇಟ್ ಮಾಡಿ. ಎಸ್, ನಿಜ, ಸಮಾಜ ಬಯಸ್ತಿದೆ, ಕರೆಕ್ಟ್, ನಾವು ಬದಲಾಗಬೇಕು, ಕರೆಕ್ಟ್, ನಾವು ಬದಲಾಗಬೇಕು ಅನ್ನೋದು ಅಶೋಕ್ ಕುಮಾರ್ ರೈ ಕೂಡ ಅವರ ಇಂಟೆನ್ಷನ್ ಇದ್ದದ್ದು ಕೂಡ ಅದೇ, ಅವರ ಉದ್ದೇಶ ಇದ್ದದ್ದು ಕೂಡ ಅದೇ. ಎಲ್ಲರೂ ಕೂಡ ಭಾಗಿಯಾಗಬೇಕು, ಇದು ಎಲ್ಲರ ಕಂಬಳ, ಇದು ನಮ್ಮ ಕಂಬಳ ಅನ್ನುವಂತಹ ನಿಟ್ಟಿನಲ್ಲಿ ದೂರದ ಬೆಂಗಳೂರಿನಲ್ಲಿ ಬಹಳಷ್ಟು ಜನರು ಮೂಗು ಮುರಿತಾ ಇದ್ರು.
ಬ್ಯಾಂಗ್ಳೂರು ಆಪುಣ್ಗೆ ಕಂಬಳ ವಾ ಮಟ್ಟಗಾವು ಏತ್ ನಮ್ಮ ಎರುಕುಲೈಟ್ ಸ್ಪರ್ಧೆ ಮಲ್ಪು ಅದ್ರ ಮುಲ್ಪದ ಗಮ್ಮತ್ ಅಲ್ಪ ಒಪ್ಪಂದಪ್ಪ ಪಂಚ ಮಸ್ಜಗ್ಲನ ಇತ್ತೇರು ಐತ ನಡುಟು ಅಶೋಕ್ ಕುಮಾರ್ ರೈಕ್ಲು ಪುತ್ತೂರ್ದ ಶಾಸಕರು ಪ್ರಥಮ ಬಾರಿ ಆಯ್ಕೆ ಆತೇರು ಅಂಡ್ 6 ಮಲ್ತಿನಂಚಿನ ಧೈರ್ಯ 6 ದೆತ್ತುನಂಚಿನ ಧೈರ್ಯ ಜೊತೆಗೆ ಅವಿನ ಎಕ್ಸಿಕ್ಯೂಷನ್ ಮಲ್ತಿನಂಚಿನ ರೀತಿ ಅಮೇಜಿಂಗ್ ನೋ ಡೌಟ್ ದೆಪನಗ ಈಗೋ ಕಂಬಳ ಆತಂಡು ಅಂಡ ಬೆಂಗಳೂರದ ಕಂಬಳ ಇತಿಹಾಸದ ಕಂಬಳ ಪನ್ಪುನ ಪಾತ್ರ ಎತ್ತಂಡು ಅವಿನ ಅಕ್ಷರಶಃ ಮಲ್ತು ತೂಜ ಇರು ಅವು ನಿಜವಾಗ್ಲ ಅಶೋಕ್ ಕುಮಾರ್ ರೈಕ್ಲೆಗೆ ನಮ್ಮ ಎಪ್ಪಲ ಹ್ಯಾಟ್ಸ್ ಆಫ್ ಅನ್ನೋದು ಪನಗ ಪ್ರಥಮವಾದ ಒಂದು ಅವಕಾಶ ತಿಕ್ಕೊಂಡು ಪನ್ನಾಗ ಆ ವ್ಯಕ್ತಿಯ ಅವಕಾಶನ ಏತ್ ಸದುಪಯೋಗ ಮನ್ಪೆ ಏತ್ ಬಳಕೆ ಮನ್ಪೆ ಏತ್ ಐಟಿ ಯಶಸ್ಸು ಕಾಣುವೆ ಬಂದ ವಿಚಾರ ಅಶೋಕ್ ಕುಮಾರ್ ರೈ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಬೆಂಗಳೂರು ಕಂಬಳನ ನಮ್ಮ ತುಳುನಾಡದಕ್ಕೂ ನಮ್ಮ ಕರಾವಳಿ ಭಾಗದಕ್ಕೂ ತುಳುನಾಡದಕ್ಕೂ ಮಾತ್ರ ಇಡೀ ರಾಜ್ಯದಕ್ಕೂ ಇಡೀ ದೇಶದಕ್ಕೂ ಬೆಂಗಳೂರು ಕಂಬಳನ ನಮ್ಮ ಇತಿಹಾಸದ ಪುಟಟ ಬರೆಪುನಂಚಿನ ಮಲ್ತಿನಾರು ಅಶೋಕ್ ಕುಮಾರ್ ರೈಕ್ಲು ಸೊರಗೆ ಹಾಟ್ಸ್ ಆಫ್ ಅನ್ನೋಡು ಸೊಲ್ಮೇಲು ಪನ್ನೋಡು ಆಯ್ತೊಟ್ಟಿಗೆ ನಮ್ಮ ಬಂಜಾರ ಪ್ರಕಾಶ್ ಶೆಟ್ಟರು ನೋ ಡೌಟ್ ಉದ್ಯಮಿ ಆದ ಆರು ಸಮಾಜದ ಕೊರ್ಪುನಂಚಿನ ಸೇವೆ ಉಂಡತೆ ಮಲ್ಪುನಂಚಿನ ಸೇವೆ ಅಮೇಜಿಂಗ್ ಅಕುಲ್ಪುರ ಉಳ್ಳೇರು ಪಂಪನ ವಿಚಾರಣೆ ನಮ್ಮ ತುಳುನಾಡದ ಜನಪದ ಕಲೆ ಸಂಸ್ಕೃತಿ ಎಪ್ಪಗ್ಲ ಬೆಳೆಯುಂಡು ನೋ ಡೌಟ್ ಆ ಒಂದು ವಿಚಾರಣೆ ಆಯ್ತೊಟ್ಟಿಗೆ ಇತ್ತಿನಾರು ಗುರುಕಿರಣ್ ಸರ್ ಆಯ್ತೊಟ್ಟಿಗೆ ಗುಣರಂಜನ್ ಶೆಟ್ರ್ ಮುಕ್ಲ ಮಾತಿರ್ನಲ್ಲ ಸೇವೆ ಆಯ್ತೊಟ್ಟಿಗೆ ಬೆಂಗಳೂರು ಕಂಬಳ ಮಲ್ಲ ಮಟ್ಟಡ್ ಯಶಸ್ಸು ಆತಂಡ್ ಆಯ್ತು ಒಟ್ಟಿಗೆ ಅಕ್ಲ ಉದ್ದೇಶ ಅಂಡ್ ಎಂಕಲ ಉದ್ದೇಶ ಸಮಾಜದ ಉದ್ದೇಶ ಆಯ್ತೊಟ್ಟಿಗೆ ನಮ್ಮ ಮಲೆಕುಡಿಯ ಸಮುದಾಯ ದುಂಬಗ ಬೈದನು ನಲ್ಲಾತು ದುಂಬುಗ ಬರೋಡು ಇಡೆಗೆ ಈ ಮೆಡಲ್ ಹಾಕುನ ವಿಚಾರ ಆತು ನಲ್ಲಾತು ಮೆಡಲ್ ಹಾಕೋಡು ಆಯ್ತೊಟ್ಟಿಗೆ ನಮ್ಮ ಸಮಾಜ ನಲ್ಲಾತು ಸಾಧನೆ ಮಾಡ್ಬಿಡು ಒಂದ್ರಂಚಿನ ಎಂಕಳ ಕಳಕಳಿಯ ವಿನಂತಿ ಅಂಚಿನಿತ ಕಾರ್ಯಕ್ರಮ ಎಂಕಲೊಟ್ಟಿಗೆ ಧನಂಜಯ ಗೌಡ ಸರಪಾಡಿ ಕಂಬಳದ ಓಟಗಾರರಿದ್ದಾರೆ ನಲ್ಲಾತರ ಮೆಡಲ್ ಹಾಕೋಡು ಪಂದು ಮಾತೇನಲ್ಲ ಆಸೆ ಥ್ಯಾಂಕ್ ಯು ಆರೆಗ್ಲ ಆಯ್ತೊಟ್ಟಿಗೆ ನಾರಾಯಣ ಮಲೆಕುಡಿ ಸರ್ ಕೋಣದ ಯಜಮಾನರೇ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಯ್ತೊಟ್ಟಿಗೆ ಕೆ ಪೇಜವರ ಸರ್ ತುಳು ಜನಪದ ವಿದ್ವಾಂಸರು ಭಾರಿ ಖುಷಿ ಅಕ್ಲಿಗೆ ಮೆಡಲ್ ಹಾಕಿನ ವಿಚಾರ ಇರೇಗಿ ಅದೇ ಸೊಲ್ಮೇಲೆ ಸರ್ ಥ್ಯಾಂಕ್ ಯು ಆಯ್ತು ಒಟ್ಟಿಗೆ ಎಂಕಲೊಟ್ಟಿಗೆ ಇನ್ನಿತ ಕಾರ್ಯಕ್ರಮ ಜಯರಾಮ್ ಮಲೆಕುಡಿಯ ಸರ್ ಬಂಗಾಡಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆಯ್ತು ಒಟ್ಟಿಗೆ ದಿನೇಶ್ ಹೆಗ್ಡೆ ಉಳಿಪಾಡಿ ಸರ್ ದ ಮ್ಯಾನ್ ನೋಡಿಡ್ ಇಂಟ್ರೊಡಕ್ಷನ್ ಈ ಒಂದು ವಿಚಾರ ಮಸ್ತ್ ಕ್ರಾಂತಿಕಾರಿ ಬದಲಾವಣೆ ಮಲ್ದಾರ್ ನಲ್ಲಾತ ಮಲ್ಪೋಡ್ ಸರ್ ಜಾಸ್ತಿ ಉಂಟು ಇರ್ನ ಮಿತ್ರ ತುಂಬಾ ಬಟ್ ನಿಜವಾದ್ಲ ಎಕ್ಸ್ಟ್ರಾಡಿನರಿ ಎಂಕ್ಲೆಗ್ ಔಟ್ ಆಫ್ ದ ಬಾಕ್ಸ್ ಬಿಯಾಂಡ್ ಇಮ್ಯಾಜಿನೇಷನ್ ನಮ್ಮ ಪನ್ಪ ಸೊ ಇಂಚಿನ ಒಂದು ಬದಲಾವಣೆ ಪನ್ಪಂಚಿನ ವ್ಯಕ್ತಿ ನಮ್ಮ ಸಮಾಜಕ್ಕೆ ಬೋಡು ವಕೀಲ ವೃತ್ತಿ ಐತೊಟ್ಟಿಗೆ ಕಾನೂನು ಪನ್ಪಂಚಿನ ಪವರ್ಫುಲ್ ವೆಪನ್ ಇರಡು ಉಂಡು ಐಡ್ಲ ಜಾಸ್ತಿ ಸಮಾಜಕ್ಕೆ ಬೋಡೋದು ಮಂತದಲ್ಲ ಹ್ಯಾಟ್ಸ್ ಆಫ್ ಟು ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಳ್ಳ ನ್ಯೂಸ್ 24/7 ಬಂಗಾಡಿ ಪರಮೇಲೆ ಮಹಾರಾಜ ಕರೆಕ್ಟ್ ರಾಜ ಕರೆಕ್ಟ್ ಬಹಳ ಆನಂದ ನಿರ್ಣಾಯಕರು ನಾವೆಲ್ಲ ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಮಹಾರಾಜ ಕರೆತ ಬಂಗಾಡಿ ಪರಮೇಲು ನಾರಾಯಣ ಮಲ್ಲ ಕೂಡ ಇರಲಿಲ್ಲ ಹಾಯ್ ಹಲೋ ನಮಸ್ಕಾರ ಯಾನಿಕ್ಲ ಭೋಜರಾಜ್ ಮಂಜೂರು ನೀಕಲೆ ಕೊಂಚ ಹೊಸ ಸುದ್ದಿ ನಾನು ಕೊರೊಂದುಲ್ಲೆ